ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಆಡಳಿತ ಕೇಂದ್ರ ಸರ್ಕಾರಕ್ಕೆ 9 ವರ್ಷ ಪೂರೈಕೆಯಾಗಿರುವಂತದ್ದು ನಿನ್ನೆಯ ದಿನ. ಹಾಗಾಗಿ ಬಹಳಷ್ಟು ವಿಚಾರಗಳು ಚರ್ಚೆಯಾಗ್ತಾ ಇದೆ. 9 ವರ್ಷ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ 9 ವರ್ಷಗಳನ್ನ ಪೂರೈಕೆ ಮಾಡಿದೆ ಅಂತ ಬಂದಾಗ ನರೇಂದ್ರ ಮೋದಿ ಅವರ ಸರ್ಕಾರ ಸಾಧಿಸಿದ್ದೇನು, ನಮ್ಮ ದೇಶಕ್ಕೆ ಕೊಟ್ಟಿದ್ದೇನು ಅನ್ನುವಂತಹ ಪ್ರಶ್ನೆಗಳ ಜೊತೆಗೆ ನರೇಂದ್ರ ಮೋದಿ ಅವರು ವಿಫಲವಾಗಿದ್ದಲ್ಲಿ ಎಡವಿದ್ದಲ್ಲಿ ಅನ್ನುವಂತಹ ಚರ್ಚೆಗಳು ಬಹಳಷ್ಟು ಹರಿದಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಅಥವಾ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಸಿಕ್ಕಿದಂತಹ ಹೆಮ್ಮೆಯ ಪ್ರಧಾನಿ, ಇಂತಹ ಅನೇಕ ವಿಮರ್ಶೆಗಳ ನಡುವೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಏನು ಕೊಟ್ಟಿಲ್ಲ ಅನ್ನುವಂತಹ ಮತ್ತೊಂದು ವಿಮರ್ಶೆಗಳ ನಡುವೆ ನಾನು ಇವತ್ತಿನ ಈ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಯಾಕಂದ್ರೆ ಅವರವರ ಅನಿಸಿಕೆ, ಅವರವರ ಅಭಿಪ್ರಾಯಗಳು, ಅದನ್ನು ನಾವು ಯಾವತ್ತೂ ಕೂಡ ಸ್ವಾಗತವನ್ನ ಮಾಡ್ತೀವಿ. ಇವೆಲ್ಲದರ ಜೊತೆಗೆ ನರೇಂದ್ರ ಮೋದಿ ಅವರ ಅಚ್ಚೇ ದಿನ್ ವಿಚಾರವಾಗಿರ್ಬೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು ಏನಾಯಿತು ಅನ್ನುವಂತಹ ಪ್ರಶ್ನೆ, ಇದು ಎಷ್ಟರ ಮಟ್ಟಿಗೆ ಈಡೇರಿದೆ ಅನ್ನುವಂತಹ ಚರ್ಚೆಗಳ ನಡುವೆ ನರೇಂದ್ರ ಮೋದಿ ಅವರು ಬಹಳಷ್ಟು ಸವಾಲುಗಳನ್ನ ಮೆಟ್ಟಿ ನಿಂತು ಅದನ್ನ ಅವರು ಜಯಿಸಿದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಯಾಕಂದ್ರೆ ಕೊರೋನಾ ಅನ್ನುವಂತಹ ಸಂದರ್ಭಗಳಲ್ಲಿ ಅವರು ತೆಗೆದುಕೊಂಡಿರುವಂತಹ ಕೆಲವು ನಿರ್ಧಾರಗಳು, ಜೊತೆಗೆ 370 ವಿಧಿ ರದ್ದು, ಜೊತೆಗೆ ಸಿಎಎ ಅನ್ನುವಂತಹ ವಿಚಾರಗಳ ನಡುವೆ, ಅಯೋಧ್ಯೆಯ ನಿರ್ಮಾಣ ವಿಚಾರಗಳ ನಡುವೆ ಬಹಳಷ್ಟು ಭಯೋತ್ಪಾದನೆಯನ್ನ ಮೆಟ್ಟಿ ಹಾಕುವಲ್ಲೂ ಕೂಡ ನರೇಂದ್ರ ಮೋದಿ ಅವರು ಅವರ ಪಾತ್ರ ಮಹತ್ವದ್ದು, ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಇವೆಲ್ಲದರ ಜೊತೆಗೆ ಟೀಕೆ ಟಿಪ್ಪಣಿಗಳು ಪ್ರತಿಯೊಬ್ಬ ನಾಯಕನಿಗೂ ಪ್ರತಿಯೊಂದು ಸರ್ಕಾರಕ್ಕೂ ಕೂಡ ಇದ್ದೇ ಇರುತ್ತೆ. ಇವೆಲ್ಲದರ ಜೊತೆಗೆ ಚರ್ಚೆಯನ್ನು ಮಾಡಬೇಕು. ಮೋದಿ ನವಹಾದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಓಕೆ, ಮೋದಿ ನವಹಾದಿ ಅನ್ನುವಂತಹ ವಿಚಾರಗಳ ನಡುವೆ 9 ವರ್ಷಗಳು ಆಡಳಿತ ಆಗಿದೆ. ಮೋದಿ ಅವರ ಕೇಂದ್ರ ಸರ್ಕಾರದ ಆಡಳಿತ 9 ವರ್ಷಗಳಾಗಿದೆ ಅಂತ ಬಂದಾಗ ಏನ್ ಕೊಟ್ಟಿದ್ದಾರೆ ಅಥವಾ ಏನ್ ಸಾಧಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತು ಚರ್ಚೆನ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ರೆ ಇವೆಲ್ಲದರ ಜೊತೆಗೆ ಈ 9 ವರ್ಷಗಳ ಆಡಳಿತದಲ್ಲಿ ಮೋದಿ ಕೊಟ್ಟಿದ್ದೇನು ಅನ್ನುವಂಥದ್ದು ನೋಡಿದಾಗ ಏನೆಲ್ಲ ಕೊಟ್ಟಿದ್ದಾರೆ, ಏನ್ ಸಾಧಿಸಿದ್ದಾರೆ ಅನ್ನುವಂಥದ್ದು ಒಂದು ಸಣ್ಣ ಪಿಕ್ಚರ್ಸ್ ಬರ್ತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮೋದಿ ಸರ್ಕಾರಕ್ಕೆ 9 ವರ್ಷದ ಸಂಭ್ರಮ. 9 ವರ್ಷಗಳ ಆಡಳಿತದಲ್ಲಿ ದೇಶಕ್ಕೆ ಪ್ರಧಾನಿ ಮೋದಿ ಕೊಟ್ಟಿದ್ದೇನು? ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ 30ಕ್ಕೆ 9 ವರ್ಷ ತುಂಬುತ್ತೆ. ಮೋದಿ ಸರ್ಕಾರಕ್ಕೆ 9 ವರ್ಷ ತುಂಬುತ್ತಿರುವ ಹೊತ್ತಿನಲ್ಲಿ ಮೋದಿಯವರು ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳು ಇಂತಿವೆ. ಅದು 2014ನೇ ಇಸವಿ ಕೇಂದ್ರದ ಯುಪಿಎ ಸರ್ಕಾರದ ವಿರುದ್ಧ ಕೇಳಿಬಂದ ಭ್ರಷ್ಟಾಚಾರದ ಆರೋಪಗಳು, ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಅಣ್ಣಾ ಹಜಾರೆ ಅವರು ಮಾಡಿದ ಹೋರಾಟ, ನರೇಂದ್ರ ಮೋದಿ ಅವರ ಮೇಲೆ ಜನ ಇಟ್ಟ ಭರವಸೆಯ ಪ್ರತೀಕವಾಗಿ 2014ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಬಹುಮತ ದೊರೆಯಿತು. ಐತಿಹಾಸಿಕ ಗೆಲುವು ಸಾಧಿಸಿದ ನರೇಂದ್ರ ಮೋದಿ ಪ್ರಧಾನಿಯಾದರು. ಹೀಗೆ ಮೋದಿಯವರ ನೇತೃತ್ವದಲ್ಲಿ 2014ರ ಮೇ 30ರಂದು ಅಸ್ತಿತ್ವಕ್ಕೆ ಬಂದ ಸರ್ಕಾರಕ್ಕೆ 9 ವರ್ಷ ತುಂಬಿದೆ. ಇಂತಹ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು 9 ವರ್ಷದಲ್ಲಿ ತೆಗೆದುಕೊಂಡ ದಿಟ್ಟ ನಿರ್ಧಾರ ಯಾವುವು? 370ನೇ ವಿಧಿ ರದ್ದು. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತಿದ್ದ 370ನೇ ವಿಧಿ ರದ್ದುಗೊಳಿಸಿರುವುದು ನರೇಂದ್ರ ಮೋದಿ ಸರ್ಕಾರದ ದಿಟ್ಟ ತೀರ್ಮಾನಗಳಲ್ಲಿ ಒಂದಾಗಿದೆ. ಉಗ್ರರ ತಾಣವಾಗಿದ್ದ, ಪ್ರತ್ಯೇಕವಾದಿಗಳ ಗೂಡಾಕಿದ್ದ, ಕಲ್ಲು ತೂರಾಟಗಾರರ ಪ್ರಯೋಗ ತಾಣವಾಗಿದ್ದ ಕಾಶ್ಮೀರದಲ್ಲಿ ಈಗ G20 ಸಭೆ ನಡೆಯುವಂತಾಗಿದ್ರೆ ಅದಕ್ಕೆ 370ನೇ ವಿಧಿ ರದ್ದುಗೊಳಿಸಿದ್ದೇ ಕಾರಣವಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಕೊನೆಯ ಹಂತಕ್ಕೆ ಬಂದಿದ್ದು, ಇದನ್ನು ಸುಗಮವಾಗಿ ಕೈಗೊಂಡ ಕೀರ್ತಿ, ಬಿಜೆಪಿ ನೀಡಿದ ಭರವಸೆಯನ್ನ ಈಡೇರಿಸಿದ ಕೀರ್ತಿ ಕೇಂದ್ರಕ್ಕೆ ಸಲ್ಲಬೇಕು. ಅಯೋಧ್ಯೆಯಲ್ಲಿ ರಾಮಮಂದಿರ ಪರ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಬಳಿಕ ದೇಶಾದ್ಯಂತ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ನೋಡಿಕೊಂಡಿದ್ದು, ಸುಗಮವಾಗಿ ರಾಮಮಂದಿರ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಿದ್ದು ಕೇಂದ್ರ ಸರ್ಕಾರದ ಸಾಧನೆಯಾಗಿದೆ. ಅಷ್ಟೇ ಅಲ್ಲ, 2024ರ ಜನವರಿಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಸರ್ಕಾರ ಸಿದ್ಧವಾಗಿದೆ. ಹಾಗೆಯೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಮಸೀದಿ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ.
ಕೊರೋನಾ ಸಂದರ್ಭದಲ್ಲಿ ಉಚಿತವಾಗಿ ಆಹಾರ ಧಾನ್ಯ ವಿತರಣೆ. ಕೊರೋನಾ ಸಾಂಕ್ರಾಮಿಕ ಪಿಡುಗಿನ ಸಂದರ್ಭದಲ್ಲಿ ದೇಶದ ಕೋಟ್ಯಾಂತರ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮೂಲಕ ಬಡವರಿಗೆ ಉಚಿತವಾಗಿ ಆಹಾರ ಧಾನ್ಯ ವಿತರಿಸಿದ್ದು ಕೂಡ ಕೇಂದ್ರದ ಸಾಧನೆಯಾಗಿದೆ. ದೇಶದ 80 ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯ ವಿತರಣೆ ಮಾಡುವ ಮೂಲಕ ಜನರ ನೆರವಿಗೆ ಕೇಂದ್ರ ಸರ್ಕಾರ ನಿಂತಿದ್ದು ಸ್ಮರಣೀಯ. ಎಲ್ಲರಿಗೂ ಲಸಿಕೆ ವಿತರಣೆ. ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇಶೀಯವಾಗಿ ಕೊರೋನಾ ನಿರೋಧಕ ಲಸಿಕೆ ಉತ್ಪಾದನೆ ಜೊತೆಗೆ ದೇಶಾದ್ಯಂತ ಕೋಟ್ಯಾಂತರ ಜನರಿಗೆ ವಿತರಣೆ ಮಾಡಿದ್ದು, 2 ಲಾಕ್ಡೌನ್ ಮಾಡಿಯೂ ಆರ್ಥಿಕತೆ ದಿವಾಳಿಯಾಗದಂತೆ ನೋಡಿಕೊಂಡಿದ್ದು, ಆಮ್ಲಜನಕ ಕೊರತೆ, ವೈದ್ಯಕೀಯ ಮೂಲಸೌಕರ್ಯಗಳ ಕೊರತೆ ಮಧ್ಯೆಯೂ ಕೊರೋನಾ ನಿರ್ವಹಣೆ ಮಾಡಿದ್ದು ಮೋದಿ ಸರ್ಕಾರದ ಸಾಧನೆ ಎಂಬುದರಲ್ಲಿ ಎರಡೂ ಮಾತಿಲ್ಲ. ಕೊರೋನಾ ನಿರೋಧಕ ಲಸಿಕೆಯ 200 ಕೋಟಿಗೂ ಅಧಿಕ ಡೋಸ್ ವಿತರಣೆ ಮಾಡಿದ್ದು, ಬೇರೆ ರಾಷ್ಟ್ರಗಳಿಗೂ ಲಸಿಕೆ ರವಾನೆ ಮಾಡಿದ್ದು ಸಾಧನೆಯಾಗಿದೆ. ರೈತರ ಖಾತೆಯಲ್ಲಿ ಕಾಂಚನ ಜನಜನ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷದಲ್ಲಿ ತಲಾ 2,000 ರೂಪಾಯಿಯಂತೆ 3 ಬಾರಿ 6,000 ರೂಪಾಯಿ ನೀಡುವ ಮೂಲಕ ಕೇಂದ್ರ ಸರ್ಕಾರ ನೀಡಿದ ಭರವಸೆಯನ್ನ ಉಳಿಸಿಕೊಂಡಿದೆ. ಇದರಿಂದ ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಹಣ ಜಮೆಯಾಗುತ್ತಾ ಇದ್ದು, ಯೋಜನೆ ಜಾರಿಯಲ್ಲಿ ಎಲ್ಲೂ ಲೋಪವಾಗದಂತೆ ಕೇಂದ್ರ ಸರ್ಕಾರ ನೋಡಿಕೊಂಡಿದೆ. ವಿದೇಶಗಳಿಂದ ಭಾರತೀಯರ ರಕ್ಷಣೆ. ಮೋದಿ ಸರ್ಕಾರ 2ನೇ ಅವಧಿಯ ವೇಳೆ ಬೇರೆ ದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಭಾರತೀಯರನ್ನ ರಕ್ಷಿಸುವಲ್ಲಿ ಬೇರೆ ರಾಷ್ಟ್ರಗಳಿಗೂ ಮಾದರಿ ಎನಿಸಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಉಪಟಳ ಆರಂಭವಾದಾಗ ಕೇಂದ್ರ ಸರ್ಕಾರ 700 ಭಾರತೀಯರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದೆ. ಉಕ್ರೇನ್ನಲ್ಲಿ ರಷ್ಯಾ ಆಕ್ರಮಣ ಆರಂಭಿಸಿದಾಗ 23,000 ಭಾರತೀಯರನ್ನ ತಾಯ್ನಾಡಿಗೆ ಕರೆದುಕೊಂಡು ಬಂದಿದೆ. ಅಷ್ಟೇ ಯಾಕೆ, ಕೆಲ ದಿನಗಳ ಹಿಂದೆಯೇ ಸುಡಾನ್ನಲ್ಲಿ ಆಂತರಿಕ ಸಂಘರ್ಷ ಉಂಟಾದಾಗ ಆಪರೇಷನ್ ಕಾವೇರಿ ಮೂಲಕ ಕನ್ನಡಿಗರು ಸೇರಿ ನೂರಾರು ಭಾರತೀಯರನ್ನ ಸರ್ಕಾರ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದೆ. ಮೋದಿ ಸರ್ಕಾರಕ್ಕೆ 9 ವರ್ಷದ ಸಂಭ್ರಮ. 9 ವರ್ಷಗಳ ಆಡಳಿತದಲ್ಲಿ ದೇಶಕ್ಕೆ ಪ್ರಧಾನಿ ಮೋದಿ ಕೊಟ್ಟಿದ್ದೇನು? ಡಿಜಿಟಲ್ ಇಂಡಿಯಾ ಮೇನಿಯಾ. ಡಿಜಿಟಲ್ ಇಂಡಿಯಾ ಅಭಿಯಾನ ಯಶಸ್ವಿಯಾಗಿದ್ದು, ಈಗ ಯುಪಿಐ ಮೂಲಕ ಕ್ಷಣ ಮಾತ್ರದಲ್ಲಿ ಹಣ ಕಳುಹಿಸಬಹುದಾಗಿದೆ. ಡಿಜಿಟಲ್ ಆರ್ಥಿಕತೆ ಸೃಷ್ಟಿಯಾಗಿದೆ. ಗ್ರಾಮದ ಗೂಡಂಗಡಿಗಳಿಂದ ಹಿಡಿದು ನಗರಗಳಲ್ಲಿ ತರಕಾರಿ ಮಾರುವವರು ಈಗ QR ಕೋಡ್ ಸ್ಕ್ಯಾನರ್ ಇಟ್ಟುಕೊಂಡಿದ್ದಾರೆ. ಸದ್ಯ 75% ಚಿಲ್ಲರೆ ವ್ಯಾಪಾರ ಯುಪಿಐ ಮೂಲಕವೇ ಆಗುತ್ತಿದೆ. ಸ್ವಚ್ಛ ಭಾರತ ಜಲಶಕ್ತಿ ಯೋಜನೆ. ಭಾರತದ ವಿಜ್ಞಾನಿಗಳು ಚಂದ್ರನ ಅಂಗಳಕ್ಕೆ ಕಾಲಿಡುವಷ್ಟು ಮುಂದುವರೆದಿದ್ರು. ದೇಶದ ಜನ ಎಲ್ಲೆಂದರಲ್ಲಿ ಕಸ ಬಿಸಾಡುವ ಪ್ರವೃತ್ತಿ ಇತ್ತು. ಆದರೆ ಮೋದಿಯವರು ಪ್ರಧಾನಿಯಾದ ಬಳಿಕ ಸ್ವಚ್ಛ ಭಾರತ ಅಭಿಯಾನ ಕೈಗೊಂಡ್ರು. ಅವರೇ ಕಸಗುಡಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ದೇಶಾದ್ಯಂತ ಜಾಗೃತಿ ಮೂಡಿಸಿದ್ರು. ಮೂಲಸೌಕರ್ಯ ಅಭಿವೃದ್ಧಿ. ಗ್ರಾಮಗಳಲ್ಲಿ ಮನೆಗಳಲ್ಲಿ ಶೌಚಾಲಯ ನಿರ್ಮಾಣದಿಂದ ಹಿಡಿದು ಸಾಮಾನ್ಯ ಜನರು ವಿಮಾನದಲ್ಲಿ ಪ್ರಯಾಣಿಸುವ ಉಡಾನ್ ಯೋಜನೆ ತನಕ ಮೋದಿ ಆಡಳಿತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯಾಗಿದೆ. ದೇಶಾದ್ಯಂತ 11.72 ಕೋಟಿ ಶೌಚಾಲಯ ನಿರ್ಮಿಸಲಾಗಿದೆ. 3.5 ಕೋಟಿ ಮನೆ ನಿರ್ಮಾಣ, ಉಜ್ವಲ ಯೋಜನೆ ಅಡಿಯಲ್ಲಿ 9.6 ಕೋಟಿ LPG ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇದು 9 ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈ ಹಲವಾರು ವಿಚಾರಗಳ ಪ್ರಮುಖವಾಗಿರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ. ಯಾಕಂದ್ರೆ ಈ 9 ವರ್ಷಗಳ ಅವಧಿ ಏನಿದೆ, ನೆಹರು ಅವರು, ಇಂದಿರಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು, ಇವರುಗಳ ಸಾಲಿಗೆ ನರೇಂದ್ರ ಮೋದಿ ಅವರು ಸೇರ್ತಾರೆ. ಯಾಕಂತ ಬಂದಾಗ ಪ್ರಧಾನಿಯಾಗಿ ಅತಿ ಹೆಚ್ಚು ಅವಧಿವರೆಗೆ ಆಡಳಿತ ಮಾಡಿದಂತಹ ನಾಯಕ ಅಂತ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರ ಪಟ್ಟಿಗೆ ಸೇರ್ತಾರೆ. ಜೊತೆಗೆ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳಲ್ಲಿ ನಮ್ಮ ಜಗತ್ತು ನೋಡುವಂತೆ ಮಾಡಿದಂತಹ ಪ್ರಧಾನಿಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಸೇರ್ತಾರೆ. ಇವೆಲ್ಲದರ ಜೊತೆಗೆ ಚರ್ಚೆಯನ್ನ ಮಾಡಬೇಕು. ಕಾಂಗ್ರೆಸ್ನವರು ಈಗಾಗಲೇ 9 ವರ್ಷ ಆಗಿದೆ ಅಂತ ಬಂದಾಗ 9 ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಅವರಿಗೆ ಕೇಳಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೂಡ ಕೇಳಿದ್ದಾರೆ. ಈ 9 ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ರೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮೊದಲಾಗಿ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್, ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ, ಜೊತೆಗೆ ತಮ್ಗಳಿಗೆ ಕೂಡ ಮಾತನಾಡಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಿ, ನಾವು ಆಯ್ಕೆ ಮಾಡಿರುವಂತಹ ಪ್ರಧಾನಿ, ತಮ್ಗೆ ಹೇಗಾಯ್ತು ನರೇಂದ್ರ ಮೋದಿ ಅವರ 9 ವರ್ಷಗಳ ಆಡಳಿತ ಅನ್ನುವಂಥದ್ದು, ಅದು ಕೂಡ ಅವಕಾಶ ಇದೆ. ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಬಿಜೆಪಿಗರಲ್ಲಿ ಏನ್ ಹೇಳ್ತೀರಾ ಸರ್? 9 ವರ್ಷಗಳು
ಆಡಳಿತ ನಡೆಸಿದ್ದಾರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ, ಏನ್ ಹೇಳ್ತೀರಾ? ಫಸ್ಟ್ ಆಕ್ಷನ್. 9 ವರ್ಷಗಳಲ್ಲಿ ಈ ಹಿಂದೆ 5 ವರ್ಷ ನಡೆಸಿದಂತ ಏನು ಕಾರ್ಯಕ್ರಮ ಇದೆ ಭಾರತೀಯ ಜನತಾ ಪಕ್ಷದ್ದು ಅಥವಾ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಕೇಂದ್ರ ಸರ್ಕಾರದ ಸಾಧನೆಗಳು, ಅದರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ 5 ವರ್ಷ ಆಡಳಿತ ಮಾಡಿದ್ದಕ್ಕೆ ಹೆಚ್ಚು ಸ್ಥಾನಗಳಿಂದ ಗೆಲ್ಲಿಸಿಕೊಟ್ಟಿದ್ದಾರೆ 2ನೇ ಅವಧಿಗೆ. ಅದರಿಂದ ಆ ಬಗ್ಗೆ ಯಾವುದೇ ಮಾತುಗಳನ್ನ 5 ವರ್ಷದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆಮೇಲೆ 2 ವರ್ಷ ಕೊರೋನಾ ಬಂದ್ರೆ ಸಹ ಆರ್ಥಿಕ ಹಿನ್ನಡೆ ಆಗದೆ ಪ್ರಪಂಚದ ಎಲ್ಲ ಬಲಿಷ್ಠ ರಾಷ್ಟ್ರಗಳು ಸಹ ಮಕಾಡೆ ಮಲಗಿದಂತಹ ಸಂದರ್ಭದಲ್ಲಿ ಸಹ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸದೃಢವಾಗಿ ಕಾಪಾಡಿಕೊಳ್ಳುವಲ್ಲಿ ಬಹಳ ಯಶಸ್ವಿ ಆರ್ಥಿಕ ನೀತಿಯನ್ನ ಅನುಸರಿಸಿದಂತ, ಅದನ್ನು ಇಂಪ್ಲಿಮೆಂಟ್ ಮಾಡಿದಂತ ಕೇಂದ್ರ ಸರ್ಕಾರ ಅದು ನರೇಂದ್ರ ಮೋದಿ ಸರ್ಕಾರ. ಈಗ 9 ವರ್ಷದಲ್ಲಿ ಏನಾಗಿದೆ ಅಂತೇಳಿ ಹೇಳುವುದಕ್ಕಿಂತ ಈ ಹಿಂದೆ 70 ವರ್ಷದಲ್ಲಿ ಏನಾಗಿತ್ತು ಅಲ್ಲಿ ಆಗದ ಕೆಲಸಗಳು ಇಲ್ಲಿ ಆಗಿದೆ. ಉದಾಹರಣೆಗೆ ಸ್ವಾಭಿಮಾನಿ ಭಾರತ ಈ ನಿಟ್ಟಿನಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಿರುವಂಥದ್ದು. 370ನೇ ವಿಧಿ ಈ ದೇಶಕ್ಕೆ, ಈ ಕಾಶ್ಮೀರಕ್ಕೆ ಹೇಗೆ ಬಂತು? ಅಖಂಡವಾದಂತಹ ಭಾರತವನ್ನ ಸಂರಕ್ಷಿಸುವಲ್ಲಿ ವಿಫಲತೆಯನ್ನು ಕಂಡ್ರ ನೆಹರು ಅನ್ನುವಂತ ಒಂದು ವಸ್ತುವಿನ ಸಂಕೇತ. ಈ ದೇಶದಲ್ಲಿ ಅಖಂಡ ಭಾರತದ ನಿಲುವು ಇಲ್ಲ, ಆ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಕಾಂಗ್ರೆಸ್ಸಿಗೆ ಅನ್ನುವಂಥ, ನೆಹರುಗೆ ಇರಲಿಲ್ಲ ಅನ್ನುವಂಥ ಒಂದು ನಿದರ್ಶನ ಅದು. ಯಾಕೆಂತೇಳಿದರೆ 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ ರಾಜ ಹರಿಸಿಂಗ್ನ ಕೈಯಲ್ಲಿದ್ದಂಥ ಆ ಕಾಶ್ಮೀರ, ಸರ್ ನಾನು ಬರ್ತೇನೆ ಅವತ್ತು ನಾನು ಹೇಳ್ತೇನೆ ಸ್ಪಷ್ಟವಾಗಿ ಒಂದೊಂದು ವಿಚಾರ ಬಗ್ಗೆ ನಾವು ಮಾತಾಡೋಣ ಸರ್. ಸ್ವಾಭಿಮಾನಿ ಭಾರತದ ಬಗ್ಗೆ ಮಾತಾಡುವ. ಸ್ವಾಭಿಮಾನಿ ಭಾರತದ ಕಾಶ್ಮೀರದ ವಿಚಾರ ಮಾತಾಡುವಾಗ ಎಲ್ಲ ವಿಚಾರಗಳು ಬರ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಿನ್ನೆ ಕೆಲವರಿಗೆ ಗೊತ್ತಿರುವುದಿಲ್ಲ 47ರಲ್ಲಿ ಏನಾಯ್ತು, ಏನ್ ಮಾಡಿದ್ರು ಅನ್ನುವಂಥದ್ದು ಪ್ರಮುಖವಾಗಿ ಈ ವಿಚಾರದ ಮೇಲೆ ಹೋಗ್ತೀನಿ. ಅಂದ್ರೆ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಬಂದಾಗ ಪ್ರಮುಖವಾಗಿ ರಾಧಾಕೃಷ್ಣ ಅವರಿಗೆ ಇದು ಕಾಣುವ 370ನೇ ವಿಧಿ ಈ ದೇಶದ ಸ್ವಾಭಿಮಾನದ ಪ್ರಶ್ನೆ. ಯಾವಾಗ ನೆಹರೂರವರಿಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇತ್ತು ಅದನ್ನು ಮಾಡಲಿಲ್ಲ. ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಅವರು ಈ ದೇಶದಲ್ಲಿ ಹಸ್ತಾಂತರ ಮಾಡುವಾಗ, ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಅದಕ್ಕಿಂತ ಮುಂಚೆ ಹರಿಸಿಂಗ್ನ ಹತ್ರ ಹೋಗಿದ್ದಾರೆ, ಆಗ ಮಾಡಲಿಲ್ಲ. ಆಮೇಲೆ 48ರಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು, ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ 20,000 ಸೈನಿಕರನ್ನು ಅಟ್ಯಾಕ್ ಮಾಡಿದಾಗ ಆ ರಾಜ ಹರಿಸಿಂಗ್ನ ಕೈಯಲ್ಲಿದ್ದಂಥ ಕಾಶ್ಮೀರವನ್ನ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಮುಖಾಂತರ, ಏನೋ ಡಿಫೆನ್ಸ್ ಇದೆ, ಟೆಲಿಕಮ್ಯುನಿಕೇಶನ್ ಇದೆ, ಪೋಸ್ಟಲ್ ಇದೆ, ಇವೆಲ್ಲವನ್ನು ಹ್ಯಾಂಡ್ ಓವರ್ ಮಾಡಿದ್ರು ಹರಿಸಿಂಗ್, ರಾಜಾ ಹರಿಸಿಂಗ್. ಆವಾಗಲೇ ಈ ದೇಶದಲ್ಲಿ ಕಾಶ್ಮೀರವನ್ನು ಸೇರಿಸಿಕೊಳ್ಬಹುದಿತ್ತು. ಆದರೆ ಅವರಿಗೆ ಸ್ಪೆಷಲ್ ಆಗಿ ಕಾಶ್ಮೀರಕ್ಕೆ ಸ್ಥಾನಮಾನವನ್ನು ಕೊಟ್ಟದ್ದು ನೆಹರು. ಅದು ಈ 70 ವರ್ಷದಲ್ಲಿ ಈ ದೇಶಕ್ಕೆ ತಲೆನೋವಾಗಿ ಪರಿಣಮಿಸಿದಂತಹ ಒಂದು ವಿಚಾರವನ್ನ, ಈ ದೇಶದಲ್ಲಿ ಉಗ್ರರ ತಾಣವಾಗಿದ್ದಂತಹ ಪ್ರದೇಶವನ್ನ ಪೊಲೀಸ್ನವರಿಗೆ, ಮಿಲಿಟರಿಯವರಿಗೆ ಕಲ್ಲುಗಳಿಂದ ಹೊಡೆಯುತ್ತಾ ಇದ್ದಂತ ಆ ಸನ್ನಿವೇಶವನ್ನ ನೆನೆಸಿಕೊಂಡ್ರೆ ಈ ದೇಶದಲ್ಲಿ ಸ್ವಾಭಿಮಾನ ಇದೆಯಾ ಅಂತೇಳಿ ಅನ್ನುವ ಪ್ರಶ್ನೆ ಬರ್ತಾ ಇತ್ತು. ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದೀತಾ ಇತ್ತು. ಆದ್ರೆ 2ನೇ ಬಾರಿಗೆ ಅವಧಿಗೆ ಬಂದ ಕೂಡಲೇ ನೆಕ್ಸ್ಟ್ ಏನು ಎಲೆಕ್ಷನ್ ಇರಲಿಲ್ಲ, ಎಲೆಕ್ಷನ್ ವಿಚಾರವನ್ನು ತೆಗೆದುಕೊಳ್ಳಿಲ್ಲ. ಈ ದೇಶವನ್ನು ಉಳಿಸಬೇಕು ಅನ್ನುವ ಏಕಮೇವ ಉದ್ದೇಶದಿಂದ ಆರ್ಟಿಕಲ್ 370 ರದ್ದು ಮಾಡಿದ್ರು. ಅದು ಈ ದೇಶದ ಸ್ವಾಭಿಮಾನಿ ಭಾರತದಲ್ಲಿ ಒಂದನೇದು. ಆಮೇಲೆ ಸಾಂಸ್ಕೃತಿಕ ಭಾರತ ಅಂತ ಬಂದಾಗ ಈ ದೇಶದಲ್ಲಿ ಕಾಶಿ ಕಾರಿಡಾರ್ ಇರ್ಬೋದು ಅಥವಾ ರಾಮ ಮಂದಿರದ ವಿಚಾರ ಇರ್ಬೋದು. ಯಾವುದೇ ಒಂದು ದೇಶಕ್ಕೆ ಈಗ ಎಲ್ಲೇ ಹೋಗಿ ವಿದೇಶದಲ್ಲಿ ಹೋಗಿ ನಾವು ರಾಮ ಮಂದಿರವನ್ನು ಮಾಡಲಿಕ್ಕೆ ಆಗುದಿಲ್ಲ ಅಂದ್ರೆ ಇದು ಈ ಭಾರತದ ಅಸ್ಮಿತೆಯ ವಿಚಾರ. ಏನು ಹಿಂದೂಗಳ ಆರಾಧ್ಯವಾದಂತಹ ಸ್ಥಳ, ಅದಕ್ಕೆ ಒಂದು ಹೋಗ್ಲಿಕ್ಕೆ ಸರಿಯಾದಂತಹ ದಾರಿ ಇರಲಿಲ್ಲ. ಒಮ್ಮೆ ಕಾಶಿಗೆ ಹೋದವರು ಇನ್ನೊಮ್ಮೆ ಬರುವುದಿಲ್ಲ ಅಂತೇಳಿ ಇದು ಮನೋಭಾವನೆ ಇತ್ತು, ಬರುದು ಬೇಡ ಅಂತೇಳಿ. ಆದ್ರೆ ಇವತ್ತು ಅಲ್ಲಿ ಹೋದವರು ಹೇಳ್ತಾರೆ ಒಂದು ಸ್ವರ್ಗದಾಗೆ ಆಗಿದೆ, ಕಾಶಿಗೆ ಹೋಗುವ ಅಂತ ಹೇಳಿದ್ರೆ ಒಂದು ಖುಷಿಯಲ್ಲಿ ಹೋಗ್ತೇವೆ. ಅದು ಈ ಹಿಂದೆ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಅದು ಯಾಕೆ ಮಾಡಲಿಲ್ಲ? ಅದನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಅಂತ ಹಲವಾರು ಸಾಧನೆಗಳನ್ನ ಈ ದೇಶದಲ್ಲಿ ಮಾಡಿ ಜನರ ಜನಮನವನ್ನು ಗೆದ್ದಂತ ಪ್ರಧಾನಿ ಇನ್ನು ಮುಂದೆ ಆರಿಸಿ ಬರ್ತಾರೆ ಈ ದೇಶದಲ್ಲಿ ಅನ್ನೋದು ಖಂಡಿತ. ಅಂತೂ ಇಂತೂ ಖುಷಿ ಇದೆ ನರೇಂದ್ರ ಮೋದಿ ಅವರ ಒಂದು, ಖಂಡಿತವಾಗಿಯೂ ಖುಷಿ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ವಿದೇಶಕ್ಕೆ ಹೋದವರ ಹತ್ರ ಕೇಳಬೇಕು, ನಾವಿಲ್ಲಿ ಇರ್ತೇವೆ ಅದು ಬೇರೆ,
ವಿದೇಶಕ್ಕೆ ಯಾರು ಹೋಗ್ತಾರೆ ಅವರ ಹತ್ರ ಕೇಳಬೇಕು. ಈ ಹಿಂದೆ ಯಾವ ರೀತಿಯಲ್ಲಿ ವಿದೇಶಿಗರು ಭಾರತೀಯರನ್ನ ಟ್ರೀಟ್ ಮಾಡ್ತಾ ಇದ್ರು, ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಈ ದೇಶದ ಭಾರತೀಯರನ್ನ ವಿದೇಶದಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ, ಹೇಗೆ ಗೌರವ ಕೊಡ್ತಾರೆ. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಯಾವ ಸ್ಥಾನಮಾನ ಸಿಕ್ಕಿದೆ. ಆಮೇಲೆ ಈ ಹಿಂದೆ ಆರೋಗ್ಯ ಭಾರತ ಅಂತ ಹೇಳಿ ನಾವು ಆಲೋಚನೆ ಮಾಡುವಾಗ ಈ ಹಿಂದೆ ಮಲೇರಿಯಾ ಇತ್ತು, ವೈಲೇರಿಯಾ ಇರ್ಬೋದು, ಕೊಲರಾ ಇರ್ಬೋದು, ಯಾವುದೇ ರೋಗಗಳಿಗೆ ಲಸಿಕೆ ಕಂಡು ಹಿಡ್ಲಿಕ್ಕೆ 20, 30, 60 ವರ್ಷಗಳು. ಪೋಲಿಯೋ ಇರ್ಬೋದು, ಈ ದೇಶದಲ್ಲಿ ಹುಡುಕ್ಲಿಲ್ಲ, ವಿದೇಶದಲ್ಲಿ ಹುಡುಕಿದ್ರು ಲಸಿಕೆಗಳನ್ನು, ಅದನ್ನು ನಾವು ತಂದು ಇಲ್ಲಿ ಕೊಡ್ತಾ ಇದ್ದೀವಿ. ಆದರೆ 2019ರಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಎಲ್ಲ ದೇಶಗಳು ಕೈ ಚೆಲ್ಲಿ ನಿಂತಾಗ ಇಂಡಿಜಿನಿಯಸ್ಲಿ ಅಂದರೆ ಸ್ವದೇಶವಾಗಿ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ, ವಿಜ್ಞಾನಿಗಳಿಗೆ ವೈದ್ಯರಿಗೆ ಹೇಳಿ ಆ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ ಸುಮಾರು 180 ಕೋಟಿಗೂ ಹೆಚ್ಚು ಲಸಿಕೆಗಳನ್ನ ಈ ದೇಶದಲ್ಲಿ ಕೊಟ್ಟು ವಿದೇಶಗಳಿಗೂ ಕೊಟ್ಟಂತ ಖ್ಯಾತಿ ಇವತ್ತು ಭಾರತಕ್ಕೆ ಇದ್ರೆ ಅದು ನರೇಂದ್ರ ಮೋದಿ. ಎಸ್ ಸರ್, ಬರ್ತೇನೆ. ಪ್ರಮುಖವಾಗಿ ನಾನು ಕೇಳಿದಾಗ 3 ಅಂಶಗಳು ತಮಗೆ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಅವರ ಸಾಧನೆಗಳು ತಾವು ಮೆಚ್ಚುವಂತದ್ದು, ತಮಗೆ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು. ಒಂದು ಕಡೆ ಸ್ವಾಭಿಮಾನಿ ಭಾರತ, ಸಾಂಸ್ಕೃತಿಕ ಭಾರತ, ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳು. ಜೊತೆಗೆ ನಾನು ಬರ್ತೇನೆ ಕಾಂಗ್ರೆಸ್ ಜೊತೆ ಫಸ್ಟ್ ರಿಯಾಕ್ಷನ್ ಸರ್. 9 ವರ್ಷಗಳು ಆಗ್ತಾ ಬಂತು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ, ಏನ್ ಹೇಳ್ತಾರೆ? ಬಹುಶಃ 9 ವರ್ಷದಿಂದ ನಮ್ಮ ದೇಶವನ್ನು ಆಳುತ್ತಿರುವುದು ಸರ್ಕಾರ ಅಲ್ಲ, ಸುಳ್ಳು ನಮ್ಮನ್ನು ಆಳ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ 9 ವರ್ಷದ ಹಿಂದೆ ಕೂಡ ಇವರು ಅಧಿಕಾರಕ್ಕೆ ಬರುವಾಗ ಕೂಡ ನಮ್ಮ ಮೇಲೆ ಇಲ್ಲದಂತ ಒಂದು ಆರೋಪವನ್ನು ಮಾಡುತ್ತಾ, ಒಂದು ಆರೋಪಕ್ಕೆ ಒಂದು ಪ್ರೊಡಕ್ಷನ್ ಅನ್ನೇ ತಯಾರು ಮಾಡಿಕೊಂಡು, ಅದು ಅಣ್ಣಾ ಹಜಾರೆಯಿಂದ ಹಿಡಿದು ಬೇರೆ ಬೇರೆ ಒಂದು ಆರೋಪವನ್ನು ನಮ್ಮ ಮೇಲೆ ಹೊರಿಸುತ್ತಾ, ಅದಕ್ಕೊಂದು ಪ್ರೊಡಕ್ಷನ್ ಗ್ಯಾಂಗ್, ಒಂದು ಟೀಮ್ ಅನ್ನು ತಯಾರು ಮಾಡಿಕೊಂಡು ನಮ್ಮ ಮೇಲೆ ಗೂಬೆ ಕೂರಿಸುವ ಒಂದು ದೊಡ್ಡ ಒಂದು ಷಡ್ಯಂತ್ರ ಈ ದೇಶದಲ್ಲಿ ನಡೆಯಿತು. ಖಂಡಿತ ನಾವು ಅವರನ್ನೇ ಆರೋಪ ಮಾಡ್ತೇವೆ. ಅಣ್ಣಾ ಹಜಾರೆ ಇವತ್ತು ಎಲ್ಲಿದ್ದಾರೆ? ನಮ್ಮ UPA ಸರ್ಕಾರ ಇರುವಾಗ ಭ್ರಷ್ಟಾಚಾರ ಅಂತ ಪ್ರತಿಭಟನೆ ಮಾಡಿದಂತ ಅಣ್ಣಾ ಹಜಾರೆ ಇವಾಗ ನಡೀತು. 9 ವರ್ಷದಲ್ಲಿ ನಾವು ನಮ್ಮ ದೇಶವನ್ನು ಬಹಳಷ್ಟು 25 ವರ್ಷಗಳ ಹಿಂದೆ ಕೊಂಡೋಗಿದ್ದಾರೆ ಮೋದಿಯವರು, ಹಿಂದೆ ಕೊಂಡೋಗಿದ್ದಾರೆ ನಮ್ಮ ದೇಶವನ್ನು. ಎಲ್ಲಾ ವಿಷಯದಲ್ಲೂ ಕೂಡ ನಮ್ಮ ದೇಶವು 25 ವರ್ಷಗಳ ಹಿಂದೆ ಹೋಗಿದೆ. ಆವಾಗ ಆವಾಗ ಇದ್ದಂತ ಅಣ್ಣಾ ಹಜಾರೆ ಇವಾಗ ಎಲ್ಲಿ ಹೋಗಿದ್ದಾರೆ? ಇದು ಒಂದು ಪ್ರೊಡಕ್ಷನ್ ನ ಒಂದು ಮೆಂಬರ್ ಆಗಿ ಅವರು ಅಣ್ಣಾ ಹಜಾರೆ ಅವತ್ತು ಈ ದೇಶದಲ್ಲಿ ಹೋರಾಟವನ್ನು ಮಾಡಿದನ್ನು ನಾವು ನೋಡಿದ್ದೇವೆ. ಟೋಟಲ್ ಆಗಿ ಸುಳ್ಳನ್ನು ಜನರ ಮೇಲೆ ಏರುವುದರಲ್ಲಿ ಇವರು ಬಹಳಷ್ಟು ನಿಸ್ಸೀಮರಾಗಿ ಇವತ್ತು ಜನರ ಮನಸ್ಸನ್ನು ಬದಲಾವಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ತೊಂದರೆ ಇಲ್ಲ, ಅಧಿಕಾರಕ್ಕೆ ಬಂದ್ರು, ಒಂದು ನಮ್ಮ ಮೇಲೆ ಆರೋಪ ಮಾಡಿ, ಎರಡನೇದು ಅಧಿಕಾರಕ್ಕೆ ಬರುವಾಗ ಯಾವ ರೀತಿ ಪ್ರಣಾಳಿಕೆಯನ್ನು ಇವರು ಕೊಟ್ಟರು, ಯಾವ ರೀತಿ ಜನರಿಗೆ ಭಾಷೆಯನ್ನು ಕೊಟ್ಟರು, ಯಾವ ರೀತಿ ಮಾತು ಕೊಟ್ಟನ್ನು ಯಾವುದನ್ನು ಮಾಡಿದ್ದಾರೆ, ಇವರು ಅದನ್ನು ಪ್ರಥಮವಾಗಿ ಹೇಳಬೇಕಾಗ್ತದೆ. ಇವತ್ತು ಇವರು 370 ಕಥೆಯನ್ನು ಇವರು ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಪ್ರಪ್ರಥಮವಾಗಿ ನಾನು ನನ್ನ ಮಿತ್ರರಿಗೆ ಕೇಳ್ತೇನೆ, 370 ಅಂದ್ರೆ ಏನು? ಅವರ ಬಾಯಲ್ಲಿ ಪ್ರಾರಂಭ ಮಾಡುವಾಗ ಬಂತು. ನಮ್ಮ ದೇಶದಲ್ಲಿ 370ಗೆ ಕಾಶ್ಮೀರ ನಮ್ಮ ಕೈಯಲ್ಲಿ ಇರಲಿಲ್ಲ. ನಾವು ಎಲ್ಲವನ್ನು ಸ್ವಾತಂತ್ರ್ಯವನ್ನು ಪಡೆದದ್ದು ಕೂಡ ಬಹಳಷ್ಟು ಅಹಿಂಸಾ ತತ್ವದಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದದ್ದು. ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಎಲ್ಲರಿಗೆ ತಿಳಿದಂತ ಸಂಗತಿ, 520ಕ್ಕಿಂತ ಹೆಚ್ಚಲು ರಾಜರ ಕೈವಶದಲ್ಲಿದ್ದಂತ ಪ್ರದೇಶಗಳನ್ನು ಒಗ್ಗೂಡಿಸಿ ಅಖಂಡ ಭಾರತ ಮಾಡಲು ಅಷ್ಟೇನು ಸುಲಭ ಏನು ಇರಲಿಲ್ಲ. ಸ್ವಾತಂತ್ರ್ಯ 1947ರಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಎಲ್ಲ ರಾಜ್ಯಗಳು, ಎಲ್ಲ ಪ್ರದೇಶಗಳು ನಮ್ಮ ಕೈಯಲ್ಲಿ ಇರಲಿಲ್ಲ. ಒಂದೊಂದು ಪ್ರದೇಶದ ಒಂದೊಂದು ಡಿಮಾಂಡ್ಗಳಿತ್ತು. ಅವರ ಮೇಲೆ ಯುದ್ಧವನ್ನು ಸಾರದೆ ಅವರನ್ನು ಪ್ರೀತಿಯಿಂದ ಒಳ್ಳೆ ಮಾತಿನಿಂದ ಅಥವಾ ಸೌಹಾರ್ದತವಾಗಿ ಆ ಒಂದು ಪ್ರದೇಶವನ್ನು ನಮ್ಮ ಅಖಂಡ ಭಾರತದ ಒಳಗೆ ಸೇರಿಸಲಿಕ್ಕೆ ಪಟ್ಟಂತ ಶ್ರಮ ನೆಹರು ಅವರು. ಅದೇ ರೀತಿ ಇವತ್ತೊಂದು ಕಾಶ್ಮೀರದಲ್ಲಿ ಯಾತಕ್ಕಾಗಿ 370 ಕೊಟ್ರು ಎಂಬ ಒಂದು ವಿಚಾರವನ್ನು ಇವರು ಹೇಳ್ಬೇಕಾಗ್ತದೆ. 370 ಯಾತಕ್ಕಾಗಿ ಕೊಟ್ರು, ಅಲ್ಲಿ ಯಾವುದೇ ಒಂದು ಕಾಶ್ಮೀರ ಪ್ರದೇಶದಲ್ಲಿ ಜನರು ಜೀವನ ಸಾಗಿಸಲಿಕ್ಕೆ, ಆ ಜೀವನ ಸಾಗಿಸಲೇಬೇಕಾಗಿ ಅವತ್ತು ಯಾವುದೇ ಒಂದು ಕೈಗಾರಿಕಾ ಉದ್ಯಮ ಆಗ್ಲಿ, ಅಲ್ಲಿ ಒಂದು ಕೃಷಿ ಆಗ್ಲಿ, ಯಾವುದೇ ಒಂದು ಸಹಕಾರ ಇಲ್ಲ ಇರುವಾಗ ಮತ್ತೊಂದು ರಾಜ್ಯದಿಂದಲೇ ಅವರು ಅವಲಂಬಿಸಿ ಜೀವನ ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಒಂದು ಕಾನೂನನ್ನು
370ಯ ಒಂದು ಕಾಯ್ದೆಯನ್ನು ಅವರಿಗೆ ಕೊಟ್ಟು, ಅವರಿಗೆ ತೆರಿಗೆಯನ್ನು ವಿನಾಯಿತಿಯನ್ನು ಕೊಟ್ಟು, ಆ ರಾಜ್ಯವನ್ನು ಕೂಡ ನಮ್ಮ ದೇಶದ ಒಳಗೆ ಅಖಂಡ ಭಾರತದೊಳಗೆ ಸೇರಿಸುವ ಒಂದು ದೊಡ್ಡ ಕಾರ್ಯಕ್ರಮ ಆವತ್ತಿನ ದಿನಗಳೇ ಆಗಿದೆ. ಅದು ಕೂಡ 47ರಲ್ಲಿ ಏನು ಆಗಲಿಲ್ಲ. ಅದು ಸ್ವಾತಂತ್ರ್ಯ ಪಡೆದ 2-3 ವರ್ಷದ ನಂತರವೇ ಅಂಥದ್ದು ನಮ್ಮಲ್ಲಿ ಹೈದರಾಬಾದ್ ಇರ್ಬೋದು, ನಮ್ಮ ಈ ಗೋವಾ ಇರ್ಬೋದು, ಅಥವಾ ಮಾಯಿ ಇರ್ಬೋದು, ತಮಿಳುನಾಡಲ್ಲಿ ಕೆಲವೊಂದು ಪ್ರದೇಶ ಇರ್ಬೋದು, ಇಂಥದ್ದನ್ನೆಲ್ಲ ಮತ್ತೆ ನಾವು ಸೇರಿಸಿಕೊಂಡು ಬಂದಂಥದ್ದು. ಅದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಕೆಲವೊಂದು ಪ್ರದೇಶಕ್ಕೆ ಕೆಲವೊಂದು ಆಶ್ವಾಸನೆಯನ್ನು ನಾವು ಕೊಟ್ಟು ಆ ದೇಶವನ್ನು, ಆ ರಾಜ್ಯವನ್ನು ನಮ್ಮ ದೇಶಕ್ಕೆ ನಾವು ಅಖಂಡ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೊರಟದ್ದು. ಇದು ಸತ್ಯ ವಿಷಯ. ಇದನ್ನು ಯಾರು ಮರೆಮಾಚಿ ಮಾಡುದು ಒಂದು ವಿಷಯ. 370 ವಿಧಿ ರದ್ದು, ಈ ಒಂದು ವಿಚಾರದ ಬಗ್ಗೆ ತಮ್ಗಳಿಗೆ ಆಕ್ಷೇಪ ಇದೆ, ಸ್ವಾಗತ ಅಂತ ಹೇಳ್ತೀರಿ? ಖಂಡಿತ ಒಳ್ಳೆ ಕೆಲಸ. ಇವಾಗ ಅದು ಆಗಿದೆ. ಈಗ ಇದು ನರೇಂದ್ರ ಮೋದಿ ಅವರ ಒಂದು ಸವಾಲು, ಅವರು ತೆಗೆದುಕೊಂಡಿರುವ ಸವಾಲಿನ ಒಂದು ಸ್ಟೆಪ್. ಇದು ಅಲ್ಲಿಯ ಜನರ ಕಷ್ಟ ಕಾರ್ಪಣ್ಯದ ವಿಷಯ. ಅಲ್ಲಿಯ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವಾಗ ಏನು ಇವರು 370 ತೆಗೆದಿದ್ದಾರೆ, ಖಂಡಿತವಾಗಿಯೂ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಖಂಡಿತವಾಗಿ ವಿರೋಧವನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ 370 ಅವರಿಗೆ ಕೊಟ್ಟದ್ದು ಅವರು ಒಳ್ಳೆ ರೀತಿಯ ಜೀವನ ಮಾಡ್ಲಿಕ್ಕೆ, ಕೆಲವೊಂದು ಅದರ ಜೀವನ ಮಾಡ್ತಾ ಇದ್ರೆ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರೆ ಅದಕ್ಕೆ 370 ಕೊಟ್ಟು ಅದನ್ನು ಕೂಡ ದುರಾಲೋಚನೆಯ ಕೆಲವೊಂದು ಜನರು ಅದನ್ನು ಮಿಸ್ಯೂಸ್ ಕೂಡ ಮಾಡಿದ್ದಾರೆ. ಮಾಡಲಿಲ್ಲ ಅಂತ ನಾನು ಹೇಳಿಕೆ ಒಪ್ಕೊಳ್ತೀನಿ. ಮಿಸ್ಯೂಸ್ ಆಗಿದೆ. ಅಲ್ಲಿ ನಮಗೆ ಎಲ್ಲಿ ಮಿಸ್ಯೂಸ್ ಆಗಿದೆ ಅದನ್ನು ಸರಿಪಡಿಸಬೇಕಾದ ಹೊರತು ಎಲ್ಲವನ್ನು ಕಾಯ್ದೆಯನ್ನೇ ತೆಗೆಯುವುದು ಅದು ಸಮಂಜಸ ಅಲ್ಲ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಓಕೆ, ಎಸ್, ಬರ್ತೇನೆ. 370 ಬಗ್ಗೆ ಮಾತಾಡೋಣ ವಿಸ್ತೃತವಾಗಿ. ಸರ್, ಫಸ್ಟ್ ರಿಯಾಕ್ಷನ್, ರಾಜಕೀಯ ವಿಶ್ಲೇಷಕರಾಗಿ, ಹಿರಿಯ ಪತ್ರಕರ್ತರಾಗಿ, ಮೋದಿ ಅವರ ಆಡಳಿತ 9 ವರ್ಷ ತಮ್ಗೆ ಯಾವ ರೀತಿ ಅನಿಸುತ್ತೆ? ಇದು 9 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಆಡಳಿತ 3 ಹಂತದಲ್ಲಿ ಅಥವಾ 3 ವಿಭಾಗದಲ್ಲಿ ನಾನು ವಿಶ್ಲೇಷಣೆ ಮಾಡ್ತೇನೆ. ಮೊದಲ ರ್ಯಾಂಕ್ ಅವರ ಒಂದು ಸಾಧನೆಯ ಮಟ್ಟಿಗೆ ಹೇಳುವುದಾದರೆ, ವಿದೇಶದಲ್ಲಿ ಭಾರತ ದೇಶದ ವರ್ಚಸ್ಸು, ಮತ್ತೆ ವಿದೇಶದಲ್ಲಿ ಇಲ್ಲಿಯ ಜನರಿಗೆ ಸಿಗುವಂತಹ ಉದ್ಯೋಗದ ಇದು ಪ್ರಮಾಣ, ಇದೆಲ್ಲವನ್ನ ನೋಡುವಾಗ, ಮತ್ತೆ ರಾಜತಾಂತ್ರಿಕ ರೀತಿ ನೀತಿಗಳು, ಇವೆಲ್ಲದರಲ್ಲಿ ನರೇಂದ್ರ ಮೋದಿ ಟಾಪ್ ರ್ಯಾಂಕ್ ಅಲ್ಲಿ ಬರ್ತಾರೆ ಅವರ ಸಾಧನೆಯ ಪಟ್ಟಿಯಲ್ಲಿ ಹೇಳೋದಾದ್ರೆ. ಎರಡನೆಯದಾಗಿ ದೇಶದ ಭದ್ರತೆ, ಮತ್ತೆ ದೇಶದ ಭದ್ರತೆಗೋಸ್ಕರ ತೆಗೆದುಕೊಂಡಂತ ಈ 370 ಇಂಥದ್ದೆಲ್ಲ ವಿಧಿಗಳು, ಈ ಮತ್ತೆ ಬಾಲಾಕೋಟ್ ದಾಳಿ, ಪಾಕಿಸ್ತಾನದ ಉಗ್ರರಿಗೆ ಅಥವಾ ಚೀನಾ ದೇಶದ ವಿರುದ್ಧವಾಗಿ ತೆಗೆದುಕೊಂಡಂತಹ ರಾಜತಾಂತ್ರಿಕ ನಿಲುವುಗಳು, ಇವೆಲ್ಲವೂ ದೇಶದ ಭದ್ರತೆ ದೃಷ್ಟಿಯಿಂದ 2ನೇ ಅಂದ್ರೆ ರ್ಯಾಂಕ್ ಅಲ್ಲಿ ಬರ್ತಾರೆ. ಆಮೇಲೆ ಜನರಿಗೆ ಕೊಡುವಂತಹ ಸೌಕರ್ಯಗಳು, ಸೌಲಭ್ಯಗಳು, ಕೊರೋನಾ ಕಾಲದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು, ಮತ್ತೆ ದೇಶದ ಎಲ್ಲ ಯೋಜನೆಗಳು ಈಚ್ ಇಂಡಿವಿಜುವಲ್ಗಳಿಗೆ, ಯಾರಿಗೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗುವ ಮಟ್ಟದಲ್ಲಿ ಬರುವಾಗ ಅವರ ಸಾಧನೆ 3ನೇ ಅಂದ್ರೆ ಸ್ಥಾನದಲ್ಲಿ. ಹಾಗಾಗಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮತ್ತು ಪ್ರತಿಯೊಬ್ಬರಿಗೆ ಸಿಗುವಂತಹ ಸೌಲಭ್ಯದ ಮಟ್ಟದಲ್ಲಿ ಅದು ಮೊದಲ ಸ್ಥಾನವನ್ನ, ಅದು 2ನೇ ಸ್ಥಾನವನ್ನ, ಮತ್ತೆ 3ನೇ ಸ್ಥಾನ ಅನುಕ್ರಮವಾಗಿ ಪಡೀತದೆ. ಹಾಗೆ ಈ ನಮಗೆ ಬೇಕಾಗಿರುವಂಥದ್ದು ಒಂದು ದೇಶದಿಂದ ಅಥವಾ ನಮಗೆ ಭದ್ರತೆಯನ್ನ ಮತ್ತೆ ಉದ್ಯೋಗ, ಈ 2 ಕೆಲಸವನ್ನ ಈ ಸಂದರ್ಭದಲ್ಲಿ ಈ ಸಂಕಷ್ಟ ಕಾಲದಲ್ಲೂ ಕೂಡ ಆಗಿದೆ. ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಹೂಡಿಕೆ ಮಾಡುತ್ತಿರುವಂತಹ ಪ್ರಮಾಣ ವಿದೇಶದಿಂದ ಕಳೆದ ಈ ತಿಂಗಳಂತೂ ತುಂಬಾ ಏರಿಕೆಯಾಗಿದೆ. ಮತ್ತು GDP ಕೂಡ ನಂಬರ್ 1 ಇದನ್ನ ದಾಖಲಿಸಿದೆ, ಪ್ರಮಾಣ ಬೆಳವಣಿಗೆಯನ್ನ. ಅಂದ್ರೆ ಟೋಟಲ್ ಆಗಿ ಹೇಳಿದ್ರೆ ಹೋಲ್ಸೇಲ್ ಆಗಿ ಹೊರಭಾಗದಿಂದ ಎಲ್ಲಾ ಕಡೆಯಿಂದಲೂ ದೇಶ, ಭಾರತ ಎನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಈ ನೇತೃತ್ವದಲ್ಲಿ ಒಳ್ಳೆಯ ದಾಖಲೆಯನ್ನು ಮಾಡಿದೆ. ಹಾಗಂತ ಆದ್ರೆ ಅವರು ಹೇಳಿದಂತ ಭರವಸೆಗಳ ವಿಷಯಗಳನ್ನು ಹೇಳುವಾಗ, ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಂತ ಹಣವನ್ನ ತರ್ತೇವೆ ಅಂತ ಹೇಳಿದ್ರು, ಅದು ತರಲಿಲ್ಲ. ಭ್ರಷ್ಟಾಚಾರ ಕಡಿಮೆ ಮಾಡ್ತೇನೆ ಹೇಳಿದ್ರು, ಅದು ಕಡಿಮೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತಷ್ಟು ಕೆಲವೊಂದು ಕಡೆ ಜಾಸ್ತಿ ಆಗಿದೆ. ಅದಾದ್ಮೇಲೆ ಇನ್ನು ಕೆಲವು ಕೊಡುಗೆಗಳನ್ನ ಅಂದ್ರೆ ಅವ್ರು ಹೇಳಿದ್ದನ್ನ ಸಂಪೂರ್ಣವಾಗಿ ಈಡೇರಿಸಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಆದ್ರೂ ಕೂಡ ನಮಗೆ ಬೇಕಾದ ಏನು ಹೇಳಿದ್ರೆ ಸ್ವಿಸ್ ಬ್ಯಾಂಕ್ ಅದು ಮತ್ತೆ ನೋಟ್ ಬ್ಯಾನ್ ಅಂತ ಕೆಲವೊಂದು ವಿಫಲ ಪ್ರಯೋಗ ಹೀಗೆಲ್ಲ ಆದ್ರೂ ಕೂಡ ಅವರು ಕೊಡಬೇಕಾದದ್ದು ನಮಗೇನು ಭದ್ರತೆ, ಉದ್ಯೋಗ ಮತ್ತೆ ಈ ರೀತಿಯಾದ ಬದುಕು ಮಟ್ಟಕ್ಕಾಗಿ ಒಂದು ಧೈರ್ಯವನ್ನು ಕೊಡುವಂತ ಕೆಲಸವನ್ನ ನರೇಂದ್ರ ಮೋದಿ ಖಂಡಿತ ಮಾಡಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಂತ ಭರವಸೆಗಳನ್ನ ಈಡೇರಿಸಬಹುದು. ಮತ್ತೆ ನನ್ನ ವೈಯಕ್ತಿಕವಾಗಿ ನಾವು ಪತ್ರಕರ್ತನಾಗಿಂತಲ್ಲ, ಒಬ್ಬ ಫ್ಯಾಮಿಲಿಯವನಾಗಿ ಕೂಡ
ನನಗೆ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಸರ್ಕಾರದ ಸಬ್ಸಿಡಿ ಯೋಜನೆ ಏನಾದಿದ್ರೆ ಮನೆ ಮನೆಯನ್ನು ಮಾಡುವಾಗ ನನಗೆ ಸಬ್ಸಿಡಿ ರೂಪದಲ್ಲಿ ಸಾಲದ ಸಬ್ಸಿಡಿ ಬಂದಿದೆ 3 ಲಕ್ಷ ಹತ್ರ. ಸೊ ಹಾಗಾಗಿ ನಮಗೂ ಒಂದು ಸಾಮಾನ್ಯರಿಗೆ ಅಂದ್ರೆ ಯಾವುದೇ ಮೀಸಲು ನೀತಿ ಯಾವುದೇ ವ್ಯಾಪ್ತಿಯಲ್ಲಿ ಬರದ ಬಡ ಮಧ್ಯಮ ವರ್ಗದವರಿಗೂ ಕೂಡ ಒಂದು ನೆರವಾಗುವಂತ ಒಂದು ಮೊದಲ ಒಂದು ನೇರ ಸೌಲಭ್ಯವನ್ನು ಪಡೆದಂತ ನನಗೆ ಅನುಭವ ಇರುವುದರಿಂದ ಏನೇ ಆರೋಪ ಮಾಡಲಿಕ್ಕೆ 1000 ವಿಷಯಗಳಿರ್ಬೋದು, ಆದರೆ ಟೋಟಲ್ ಆಗಿ ಅವರಿಗೆ ಅಂಕಗಳನ್ನು ಕೊಡುವಾಗ ಪ್ರಧಾನಿ ಮೋದಿ 9 ವರ್ಷಗಳಲ್ಲಿ ಒಂದು ಸಂಕಷ್ಟದ ಸಂದರ್ಭಗಳಲ್ಲೂ ಕೂಡ ಅಮ್ಮಿಗನಾಗಿ ದೋಣಿಯನ್ನ ದಾಟಿಸಿದ್ದಾರೆ. ಹಾಗಾಗಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಖಂಡಿತ ಒಳ್ಳೆಯ ಪ್ರಧಾನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಉತ್ತಮ ಪ್ರಧಾನಿ ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ, ಎಸ್, ಜನರು ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆ, ಜನರ ಕರೆಗಳು ಬರ್ತಾ ಇದೆ. ನಾನು ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಲೈನಲ್ಲಿ ಇದ್ದೀರಿ, ಆದರೆ ಟಿವಿಯಲ್ಲಿ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ಕರೆಗಳನ್ನು ನಾವು ಸ್ವೀಕಾರ ಮಾಡಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಅಂಡ್ ಎಸ್ ಸರ್, ವಿಫಲತೆಗಳು ಏನು ಅನ್ನುವಂತಹ ಪ್ರಶ್ನೆ, ನಾನು ದಿನೇಶ್ ಕುಂಪಾಲ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ಸಫಲತೆಗಳನ್ನ ಅವರು ಈಗಾಗಲೇ 3 ವಿಚಾರಗಳನ್ನ ಅಂಶಗಳನ್ನ ಅವರು ಹೇಳಿದ್ರು. ಹಾಗೆ ವಿಫಲತೆಗಳು ಏನು ಅನ್ನುವಂಥದ್ದು, ನರೇಂದ್ರ ಮೋದಿ ಅವರು ಏನ್ ಮಾಡಬೇಕಾಗಿತ್ತು ಅನ್ನುವಂಥದ್ದು. ಯಾಕಂದ್ರೆ ಕುಂದೇಶ್ವರು ಕೂಡ ಹೇಳುವಂಥದ್ದು ಉತ್ತಮ ಪ್ರಧಾನಿ ಅನ್ನುವಂಥದ್ದು. ವಿದೇಶಗಳಲ್ಲೂ ಕೂಡ ನಮ್ಮ ದೇಶದ ವರ್ಚಸ್ಸು ಬಹಳಷ್ಟು ವೃದ್ಧಿಯಾಗಿದೆ. ಜೊತೆಗೆ ನರೇಂದ್ರ ಮೋದಿ ಅವರು ಏನೋ ಒಂದು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದ್ರೆ 2ನೇ ಟರ್ಮ್ ಅಲ್ಲಿ ಆಯ್ಕೆ ಆಗಿರುವಂಥದ್ದು. ಏನ್ ಹೇಳ್ತಾರೆ ನೋಡಿ, ಒಂದು ತಾಯಿಗೆ ಒಂದು ಉತ್ತಮ ಮಗ ಅಥವಾ ಒಳ್ಳೆ ಮಗ ಅಂತ ಕರೆಸಿಕೊಳ್ಳಿಕ್ಕೆ ಮನೆ ಮಗನನ್ನು ನಾನು ಉದಾಹರಣೆಗೆ ತಗೊಳ್ತೇನೆ. ತಂದೆ ತಾಯಿಯ ಮಾಡಿಟ್ಟ ಆಸ್ತಿಯನ್ನು ಉಳಿಸಿಕೊಂಡು ಇನ್ನಷ್ಟು ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ, ಆ ತಂದೆ ತಾಯಿಯ ಆಸ್ತಿಯನ್ನು ಇಟ್ಟು ಜೀವನ ಮಾಡಿದವನು ಸಾಧಾರಣವಾಗಿ ಉತ್ತಮ ಮಗ, ಒಳ್ಳೆ ಮಗ. ಇದು ತಂದೆ ತಾಯಿಯ ಆಸ್ತಿಯನ್ನು ಏನೂ ದುಡಿಯದೆ ತಂದೆ ತಾಯಿ ಮಾಡಿಟ್ಟಂತ ಆಸ್ತಿಯನ್ನು ಮಾರಿ, ಈಗ ತಂದೆ ತಾಯಿ ಯಾರು ಸರ್, ಯಾವ ಆಸ್ತಿ ಸರ್? ಬರ್ತೇನೆ. ಅದನ್ನು ಆಸ್ತಿಯನ್ನು ಮಾರಿ ದಿನ ಕಳೆಯುವವ ಉತ್ತಮ ಮಗ ಅಲ್ಲ. ನೋಡಿ, LIC 1956ರಲ್ಲಿ ನೆಹರು ಅವರು 5 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಮಾಡಿದಂತ LIC ಒಂದು ಯೋಜನೆ, ಇನ್ಸೂರೆನ್ಸ್ ಇದು. ಅದರಲ್ಲಿ 1919ರಲ್ಲಿ 2611 ಕೋಟಿ ರೂಪಾಯಿ ಲಾಭ ಬರ್ತದೆ. ಅಂತ LIC ದುಡ್ಡನ್ನು ತೆಗಿತಾರಂತ ಹೇಳಿದ್ರೆ ಇವರಿಗೆ ತೆಗೆದು ಯಾರಿಗೆ ಕೊಡ್ತಾರೆ? ಇವರು ಅದಾನಿ ಅವರಿಗೆ ಕೊಡ್ತಾರೆ. ಅದೇ ರೀತಿ RBI ದುಡ್ಡು, RBI ರಿಸರ್ವ್ ಫಂಡ್. ಇವತ್ತು ನೀವೊಂದು ಬ್ಯಾಂಕ್ ಅಲ್ಲಿ 1 ಲಕ್ಷ ಲೋನ್ ತೆಗಿಬೇಕಾದ್ರೆ ಅಲ್ಲಿ 15% ನೀವು ಕಟ್ಟಬೇಕು, 15% ನಿಮ್ಮ ಖಾತೆಯಲ್ಲಿ ಇರ್ಬೇಕು. 15,000 ಇದೆಯಾ ನಿಮ್ಗೆ 1 ಲಕ್ಷ ಲೋನ್ ಕೊಡ್ತಾರೆ, ನೀವು ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಾದ್ರೆ. ಇವತ್ತು RBI ಹಣ ಅಂದ್ರೆ ನೀವು ಇನಿಷಿಯಲ್ ಮನಿ ಅದನ್ನೇ ನೀವು 1,75,000 ಕೋಟಿ ರೂಪಾಯಿ ತೆಗೆದಿದ್ದೀರಿ. ಈ ಹಣ ಯಾವಾಗ ತೆಗೆಯುವುದು? ಊಟಕ್ಕೆ ಅನ್ನ ಇಲ್ಲದ ಆಗುವಾಗ, ದೇಶ ಅಷ್ಟೊಂದು ಬರಿದಾದಾಗ ಹಣ RBI ಹಣವನ್ನು ತೆಗೆಯುವುದು. ಇಷ್ಟು ವರ್ಷ 70 ವರ್ಷದಲ್ಲಿ ಯಾರೂ ಕೂಡ ಹಣವನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಈ ಹಣವನ್ನು ಮುಟ್ಟುದು ಯಾವಾಗ? ನಮ್ಮ ದೇಶ ಅಷ್ಟು ಯುದ್ಧ ಮಾಡಿ ಬರಗಾಲ ಬಂದು ತುತ್ತು ಅನ್ನಕ್ಕೆ ಗತಿ ಇಲ್ಲದಾಗುವಾಗ ಆ ಹಣವನ್ನು ಮುಟ್ಟುವಂತದ್ದು. 1,75,000 ಕೋಟಿ ರೂಪಾಯಿ ಇವರು ತೆಗೆದ್ರಲ್ವಾ ಈ RBI ಹಣ. ಇವತ್ತು ನಮಗೆ ಯಾವುದೇ ಒಂದು ವಿದೇಶ ಆಗ್ಲಿ, ವಿಶ್ವ ಬ್ಯಾಂಕಿನವರಾಗ್ಲಿ, ವರ್ಲ್ಡ್ ಬ್ಯಾಂಕಿನವರು ಇವತ್ತು ನಮಗೆ ಸಾಲ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಉಳಿತಾಯ ಇನಿಷಿಯಲ್ ಮನಿಯೇ ನಾವು ಅಲ್ಲಿ ತೆಗೆದಿದ್ದೇವೆ. ಇದು ಯಾವುದು? LIC ಫಂಡ್ ಯಾವುದು ತೆಗೆದದ್ದು ನಾವು? ಇದು ಯಾರು? ಅದಕ್ಕೆ ನಾವು ಬಡವರು ಕಟ್ಟಿದ ಹಣವನ್ನು ತೆಗೆದದ್ದು. ಇಂಥ ಹಣವನ್ನು ತೆಗೆದು ಒಂದು ದೇಶವನ್ನು ಅದು ನಡೆಸಲಿ. ಅದೂ ಕೂಡ ಎಲ್ಲವನ್ನು ಕೊಟ್ಟು ಇವತ್ತು ನರೇಂದ್ರ ಮೋದಿ ಅವರು ಭಾರತದ ನೇತೃತ್ವವನ್ನು ಹಿಡಿಯುವಾಗ 53 ಲಕ್ಷ ಕೋಟಿ ರೂಪಾಯಿ ಭಾರತ ಸರ್ಕಾರಕ್ಕೆ ಸಾಲ ಇದ್ರೂ ಕೂಡ ಅದೆಷ್ಟೋ ಲಕ್ಷ ಕೋಟಿ, ನಾನು ಅದು ವಿವರಣೆಯನ್ನು ಕೊಡಬಲ್ಲೆ, ಎಷ್ಟೋ ಕೋಟಿ ಬಂಡವಾಳ ಅದರಲ್ಲಿ ಇದೆ. ನಮ್ಮ ಹತ್ರ
ಯಾವುದಕ್ಕೆ ತೆಗೆದಿದ್ದಾರೆ ಅದರ ಲಾಭವನ್ನು ದೇಶಕ್ಕೆ ಬರ್ತಾ ಇದೆ ಅಂತ ಸಂಸ್ಥೆಯನ್ನು ಬಹಳಷ್ಟು ಲಾಭದಾಯಕವಾದ ದೊಡ್ಡ ದೊಡ್ಡ ಸಂಸ್ಥೆ ಲಕ್ಷ ಕಟ್ಟಲೆ ಕೋಟಿ ಬರುವಂತ ಸಂಸ್ಥೆ ಒಂದು 13-14 ಸಂಸ್ಥೆ ಹೆಸರುಗಳು ನಾನು ಹೇಳಬಲ್ಲೆ. ಇಂತಹ ಸಂಸ್ಥೆ ಕಟ್ಟಲಿಕ್ಕೆ ಬೇಕಾಗಿ ಸಾಲ ಮಾಡಿದ್ದಾರೆ. ಇವತ್ತು 53 ಲಕ್ಷ ಕೋಟಿ ರೂಪಾಯಿ ದೇಶ ನಮ್ಮ ಯುಪಿಎ ಸರ್ಕಾರ ಕೊನೆಯವರೆಗೆ ಇರುವಾಗ ಮಾಡಿದ್ರು ಕೂಡ ಇವತ್ತು ಎಷ್ಟು 8ನೇ ವರ್ಷದ ವಾರ್ಷಿಕ ವರದಿ ಹೇಳ್ತದೆ 103 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ ಅಂತ. ಇವತ್ತು ಇನ್ನು ಬರ್ಬೇಕಷ್ಟೇ, ಇನ್ನೊಂದು ಸಾಲ ಬರ್ತದೆ 150 ಲಕ್ಷ ಕೋಟಿ ಆಗ್ಬೋದು. 103 ಕೋಟಿ ರೂಪಾಯಿ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇವರು. ಇದು ಒಳ್ಳೆ ಮಗನಾ? ಇದು ತಾಯಿಗೆ 800 ಕೋಟಿ ರೂಪಾಯಿ ಖರ್ಚು ಮಾಡಿ 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಉಜ್ಜಯಿನಿಯಲ್ಲಿ ಒಂದು 7 ಸಪ್ತ ಋಷಿಗಳ ಮೂರ್ತಿ ಮಾಡ್ತಾರೆ. ಅದು 200 ದಿನ ಬಾಳಿಕೆ ಬರಲ್ಲ. 800 ಕೋಟಿ ಯಾರು ಸ್ವಾಮಿ? ದಿನ ಬಾಳಿಕೆ ಬರಲ್ಲ. ತುಂಡಾಗಿದೆ, ಸಣ್ಣ ಒಂದು ಗಾಳಿಗೆ ತುಂಡಾಗಿದೆ ಅಂತ ಹೇಳಿದ್ರೆ ಇದರ ವಿಶೇಷತೆ ಏನು? ವಿಶೇಷತೆ ಏನು? ಇಲ್ಲಿ ಈ ಮೋದಿ ಸರ್ಕಾರಕ್ಕೆ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಇಲ್ವಾ? ದೇಶದ ಆರ್ಥಿಕತೆಯನ್ನ ಅಪಾಯಕ್ಕೆ ತಳ್ಳಿದ್ದಾರೆ ಅಂತ ಇರುವಂತದ್ದು. ಬರ್ತೇನೆ. ಕರೆಗಳಿವೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ ಸರ್. ಏನ್ ಗೊತ್ತಾ, ಈಗ ಮೋದಿ ಅವರಿಗೆ ನಿಜವಾಗ್ಲೂ ಇವರು ಕೃತಜ್ಞರಾಗ್ಬೇಕು ಯಾರು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಈಗ ಸೆಂಟ್ರಲ್ ಗವರ್ಮೆಂಟ್ 5 ಕೆಜಿ ಅಕ್ಕಿ ಕೊಡ್ತದೆ, ಇವರು ಗ್ಯಾರಂಟಿ ಕೊಟ್ಟಿದಾರಲ್ಲ, ಅದಕ್ಕೂ ಅನುಕೂಲ ಆಯ್ತು. ನಿಜವಾಗ್ಲೂ ಇವರು ಅಭರಿ ಆಗ್ಬೇಕು. ಅದೊಂದು ನಂದು. ಇನ್ನೊಂದು ಏನಪ್ಪಾ ಅಂದ್ರೆ, ಇವಾಗ ನೋಡಿ ನಮ್ಮ ಸ್ವಾಭಿಮಾನ ರಾಷ್ಟ್ರವಾಗಿ ಯಾವುದೇ ವಿದೇಶಕ್ಕೆ ಹೋದ್ರೆ ಈಗ ಮರ್ಯಾದೆ ಜಾಸ್ತಿ ಉಂಟು ನಮ್ಗೆ ಭಾರತದವರಂದ್ರೆ. ಯಾಕೆಂದ್ರೆ ಅಂತ ಇದಕ್ಕೆ ತಂದಿಟ್ಟಿದ್ದಾರೆ ಸ್ವಾಭಿಮಾನ ಭಾರತ. ನಾವು ಸ್ವಾಭಿಮಾನಿಯಾಗಿ ಎಲ್ಲೂ ಬೇಕಾದ್ರೂ ನಾವು ಓಡಾಡ್ಬೋದು. ಮತ್ತೆ ಸಾಂಸ್ಕೃತಿಕ ವರ್ಚಸ್ಸನ್ನು ಜಾಸ್ತಿ ಮಾಡಿದ್ದಾರೆ. ವಿದೇಶ ನೀತಿ ಮತ್ತೆ ನಮ್ಮಲ್ಲಿ ಈಗ ಇಲ್ಲಿದೆಲ್ಲ ಸಮಗ್ರತೆ, ಅಖಂಡತೆ, ಭದ್ರತೆ ಇದರ ಬಗ್ಗೆ ಒಳ್ಳೆ ಕಾಳಜಿ ವಹಿಸಿಕೊಂಡಿದ್ದಾರೆ. ಮತ್ತೆ ಎಲ್ಲಿಗೆ ಹೋದ್ರು ನಮ್ಗೊಂದು ಒಳ್ಳೆಯ ಭಾವನೆ ಬರ್ತದೆ. ಯಾಕಂದ್ರೆ ಎಲ್ಲೂ ವಿದೇಶದಲ್ಲಿ ಹೋದ್ರು ಒಂದು ಒಳ್ಳೆ ಮರ್ಯಾದೆ ಇದೆ ನಮ್ಗೆ ಮೊದಲಿಗಿಂತಲೂ. ಅದಕ್ಕೋಸ್ಕರ ನಾವು ಮೋದಿ ಅವರು ಇನ್ನೂ ಒಂದು 5 ವರ್ಷ ಅವರು ಬರ್ಬೇಕು. ಇನ್ನೂ 5 ವರ್ಷ ಮುಂದಿನ ಚುನಾವಣೆಯಲ್ಲಿ ಅವರೇ ಗೆದ್ದು ಬರ್ಬೇಕು. ಜಗಮೆಚ್ಚಿದ ನಾಯಕ ಅವರ ಬಗ್ಗೆ ನಮ್ಗೆ ತುಂಬಾ ಒಲವು ಇದೆ. ಎಸ್ ಸರ್, ತಮ್ಮ ಹೆಸರು ಸರ್? ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಸರ್. ನಿತಿನ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಯಾನ್ ಉಮೇಶ್ ಬಂದು ಕಟೀಲ್ ಇರ್ತದೆ. ಉಮೇಶ್ ಕಟೀಲ್ ಪಾತ್ರಲೆ ಸರ್? ತುಲೆಟ್ ಪಾತ್ರಲೆ ಸರ್. ಪಾತ್ರಲೆ ಸರ್. ಏನಂತ 52 ವರ್ಷ ಪ್ರಾಯ. ಎಂಕುಲು ಕೃಷಿಕರಾದಿತ್ಯನಾಕಲು ನಮ್ಮೇರು ಎಂಕುಲು ಪೂರ ಕೃಷಿಕರಾದಿತ್ಯನಾಕಲು ಅಪ್ಪಾಗ ಎಂಕಲ್ ನಮ್ಮೇರ್ ನಕಲು ಪುನಗ ಪೂರ ಇತ್ತಿನ ಇಂದಿರಾ ಗಾಂಧಿ ಪುನಗ ಈ ಭೂ ಸ್ವಾಧೀನದ ಅವು ಒಂದು ಪೂರ ಬೈದಿನ ಗವರ್ಮೆಂಟ್ ಇತ್ತನು. ಅಪ್ಪಾಗ ಅನ್ಮಲ್ದು ಬಂದ ಕಾಂಗ್ರೆಸ್ ಅಂಚೆ ಇತ್ತನು. ಕಾಂಗ್ರೆಸ್ ಇದು ಆತು ಶೋ ಕುಡಿತೇರು ಉಳುವವನೆ ಭೂಮಿ ಒಡೆಯ ಬಣ್ಣದ ಮಲ್ತಿನಾಕಲು ಒಂದು ಮಲ್ತದ ಪೂರ ಇತ್ತು ಎಡ್ಡ ಇತ್ತು. ಇಂದಿರಾ ಗಾಂಧಿ ಖಾಲಿ ಭೂಮಿ ಒಡೆಯ ಮಲ್ತಿನತ್ತು ಇಡೀ ದೇಶಕ್ಕೋಸ್ಕರ ಈ ಪಾಕಿಸ್ತಾನದಕ್ಕೂ ಬಣ್ಣಗ ಇಂಚಿನ ಆ ಪೊಸಿಷನ್ ಇಂಚಿನ ರಕ್ಷಣೆ ಮಲ್ತದೇರ ಆ ಅಂಚಿನ ಪ್ರಧಾನಿ ನನಮಿತ್ತು ಗೇರೆ ಒಂಜಿ ಪುಂಜವಾಯಿನ ಅಂಚಿನ ಪ್ರಧಾನಿ ನನಮಿತ್ತಿಗೋಲ್ಲ ಇಡೀ ಇಗೋಡ್ಲ ತುಯರೆಚ್ಚಿ ಅಂಚಿನ ಪ್ರಧಾನಿ ಅಲ್ತಿರ್ದು ಬೊಕ್ಕ ಬತ್ತಿನ ಅಲ್ತು ಬೊಕ್ಕ ಪೋದು ಇತ್ತೇರು ರಾಜೀವ್ ಗಾಂಧಿ ಇತ್ತೇರು ಅಲ್ತು ಬೊಕ್ಕ ಬತ್ತಿನಾರು ವಾಜಪೇಯಿ ಒಂತ ಸಮಯ ಬತ್ತೇರು ಪಕ್ಷ ಊಳೊಪ್ಪಾಡು ಅಲ್ತು ಬೊಕ್ಕ ಬತ್ತಿನಾರು ಬಂಡ ಮೋದಿ ಬತ್ತಿನ ಹಿಡಿದು ಬೊಕ್ಕ ಎಂಕುಲು ಪಕ್ಷ ಪಣಪುಜ ಎಂಕುಲು ದುಂಬು ಇತ್ತನು ನನ್ನ ಎಂಕುಲು ಅಮ್ಮೆಡ್ಡಪ್ಪ ಇತ್ತಿನ ಎಂಕುಲು ಕಾಂಗ್ರೆಸ್ ಬಂಡ ಕಾಂಗ್ರೆಸ್ ದಯ ಬಂಡ ಅಂಚೆ ಇತ್ತನು ಜನಕ್ಕುಲ್ಲ ಅಂಚೆ ಇತ್ತೇರು ಅಲ್ತು ಬೊಕ್ಕ ಓಡೆ ಪೋಣು ಇಂಜಿನ ಬಂದ ಕಾಂಗ್ರೆಸ್ ತಕ್ಕಲು ಆಲೋಚನೆ ಮಾಡ್ತಾನೆ ನೋಡು ಅಲ್ಪ ಇಂಜಿನ ಪೋಣು ಓಡೆ ಪೋಣು ಅಲ್ತು ಬೊಕ್ಕ ವಾಜಪೇಯಿ ಬತ್ತೇರು ವಾಜಪೇಯಿಗೆ ದಾದನಾ ಒಂಜಿ ಒಂತ ಸಮ ಯಾವಾದಿ ಚಿಕ್ಕದು ದಾದನಾ ಒಂಜಿ ಚೂರು ಮಿತ್ತು ತೆರ್ತೇರು ಇನಿಕ್ಕ ಒಂಜಿ ಹಳ್ಳಿಗೆ ಒಂಜಿ ಮಾರ್ಗ ಆಪುನು ಬಂದಾನು ನಂದ ಆ ವಾಜಪೇಯಿ ಬರೆದು ಪಾರ್ಜಿನ ಅಂಚಿನ ನೆಟ್ ಮಾಡಿದ್ರು ಇನಿಕ್ಕ ಹಳ್ಳಿ ಪ್ರತಿ ಒಂಜಿ ಗ್ರಾಮ ನೆಟ್ ಪಂಚಾಯತಿ ಮುಖಾಂತರ ಒಂಜಿ ಗ್ರಾಮೋಡ್ ಬಜಿ ಕುಗ್ರಾಮ ಇಚ್ಚಿನ ಅಲ್ಪ ಒಂಜಿ ಮಾರ್ಗ ಆತನ ಬಂದಂಡ ಇನಿಕ್ ಇಲ್ಲದ ಬೈಜಿನ ಹಾಕಲು ವಾಜಪೇಯಿ ನೆನೆಪೋಡು ಅವೇನು ಇನ್ನು ಮಲ್ದೊಂದು ಪೋಯಿನಾರು ಮೋದಿ ಅಲ್ತು ಮಗ ನಡ್ದೊಂದು ಪೋಯರು ಇಂಕೊ ಪಕ್ಷ ಮಣಪುಜ ಆರು ಮಲ್ತದ್ದು ಪ್ರತಿ ಊರಿಗೆ ಒಂದು ಮಲ್ತದ್ದು ಇಂಚಿನ ಒಪ್ಪಡು ಮಲ್ತಂ ಪೋಪಡು ನನ್ನ ದೇಶಕ್ಕೋಸ್ಕರ ದೇಶದ ಜನಕಲೆಗೋಸ್ಕರ ಮಲ್ತಂ ಪೂರ ಅಂಚೆನೆ ವಿದೇಶದಕ್ಕೂ ಇಂಚಿನ ಪೂರ ಅನ್ಯಾಯ ಮಲ್ಪೇರು ಅಥವಾ ಇಂಜಿನ ಪರಿತ ರಾಷ್ಟ್ರದಕ್ಕೂ ವಾ ನಮ್ಮನೆ ನಂಗೆ ಮಲ್ತದ್ದು ನಮ್ಮನ್ನು ಇಂಚ ಬೈತಿನ ಭಯೋತ್ಪಾದಕರ ಅದು ಬೈತಿ ಪ್ರತಿ ಒಂಜೆಟ್ಟು ಮಲ್ತೊಂದು ಪೋಪಿನಕ್ಕೆ ಇಂಚ ಮಲ್ತೊಂದು ಪೂರ ಆ ನಮ್ಮನೆ ಮಲ್ತೊಂದು ನಮ್ಮನ್ನು ರಕ್ಷಣೆ ಮಲ್ತೇರು ಇನಿಕ್ 3 ವರ್ಷೋಡು ಕೊರೋನಾ ಬರ್ತದ 2 ವರ್ಷ ವಾ ನಮ್ಮನೆ ಮಲ್ತೇರು ಮಲ್ತಿನ
ಅವು ದಾದನ ಒಂದು ದೇವೇರು ಕೊಡ್ತೇರು ಬಂದ ಜನಕ್ಕೂ ಎನ್ನೋಡು ಏರ್ಲಾವಾಡ ಪ್ರತಿ ಒಂದು ಪಕ್ಷದ ದೂರನೇನೆ ದೂರೋಡು ಒಟ್ರಾಸಿಂದ ಮಲ್ತು ದೂರ್ನಾಗ ಮಲ್ಪನೆಲ್ಲ ಜನಕ್ಕೂ ಆಲೋಚನೆ ಮಾಡ್ತಾರೆ ದೂರ್ನಾಕು ದೂರ ಏನ್ ಮಾಡ್ತಾರೆ ಪ್ರತಿ ಊರ್ಲ ಮಲ್ತೊಂದು ಪೋಯರು ಬಂದಾನೆ ಇನ್ನಿಕ್ಕ ಟಿಕೆಟ್ ನಂಚಿನ ಇಂದಿರಾ ಗಾಂಧಿ ಇರ್ದ ಪಕ್ಕ ಟಿಕೆಟ್ ಒಂದು ಸಮಯ ವಾಜಪೇಯಿ ಅಲ್ತ ಪಕ್ಕ ಟಿಕೆಟ್ ಅಂದ ಅವು ಪಣ ಯಾರ ಕಾಸು ಮಲ್ತೇರ ಬೊಕ್ಕೊಂಜಿ ಮಲ್ತೇರ ಕೊಡಂಜಿ ಮಲ್ತೇರ ಬಂಚಿ ನಾಕು ಕಾಸು ಮಲ್ತೇರ ಅವು ಮಲ್ತೇರ ಅಲ್ತ ಪಕ್ಕ ಮೋದಿ ಇರ್ದ ಪಕ್ಕ ನನ ತಿಳ್ಕೊಂಡ ಏರ್ತಿ ಪೆರಗೊತ್ತಿದ್ದಿ ಸರಿ ಓಕೆ ಮೋದಿ ಬೇಲೆ ಮಲ್ದಿರ ನೀರು ಪಂಪಿನಿ ಸರಿ ಮೋದಿ ಮಲ್ತಿನಂಚಿನ ಬೇಲೆ ಇಂದಿರಾ ಗಾಂಧಿ ಇರ್ದ ಪಕ್ಕ ಇಡೀ ದೇಶಕ್ಕೂ ನಮ್ಮ ಭಾರತ ಸಿಕ್ಕಿನಂಚಿನ ದೇವೇರ ಬಂದ ನನ್ನ ಮೋದಿ ಬಂದ ಓಕೆ ಉಮೇಶ್ ಅಣ್ಣ ಎಸ್ ಥ್ಯಾಂಕ್ ಯು ಸೊಲ್ಮೇಲ್ ಕುಡಂಜಿ ಕಾಲರ್ ಉಳ್ಳೇರು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ಸರ್ ನಮಸ್ತೆ ಮನೀಶ್ ಕುಡ್ಲಾರ್ದು ಎಸ್ ಸರ್ ಪಾತಲ್ಲ ಸರ್ ಸರ್ ಇದು ಮೋದಿನ ಬಗ್ಗೆ ಬಂದ್ಪುಂಡ ಅರ್ನಂಚಿನ ಒಂದು ನಾಯಕಿ ತಿಕ್ಕಂದ ನಮ್ಗೆ ಭಾರತಕ್ಕೆ ಓಕೆ ಅಂಡ ಅರ್ನ ಬುಧರ್ ಪನೊಂದಿನ ಕೆಲವು ನಾಲಾಯಕ ರಾಜಕಾರಣಗಳು ಪ್ರಚಾರದ ಒಂದು ಅಕಲು ಸೀಟುಗಳು ಅಧಿಕಾರನ ಅನುಭವಿಸೊಂದುಲ್ಲೇರು ಅವು ಬಾರಿ ಮಲ್ಲ ದುರಂತ ini ನಮ್ಮ ದೇಶದ ಅವಳ ಮಾತಿರ್ಲ ಅಂತ ಬಂದ್ಪುಜ ಕೆಲವೊಂದು ರಾಜಕಾರಣಗಳು ಅರ್ನ ಬುಧರ್ಗೆ ತೊಂದಿನಿ ವಿನ್ನಾದು ಬೇಲೆ ಮನ್ಪೊಂದಿದ್ದೇರಿ ಉದಾಹರಣೆಗೆ ನಮ್ಮೊಂಜಿ ಮುರಣಿದ ಕರೆನ ಜಾರ್ತಿ ಒಂಜಿ MRP ಜಂತ ಒಂಜಿ ಉದ್ಯೋಗ ಒಂದು ಬರ್ತಂಡು ಅವು ಬರ್ತದೆ ಜನಕ್ಲೆ ಐಕ್ ಒಂಜಿ ಪ್ರಚಾರ ತಿಕ್ಕದು ಐಕ್ ಒಂಜಿ ನೆಕ್ ಜಪ್ಪೋಡು ಪನ್ನಾಗ ಹೊರಟಾಗ ಜಪ್ಪೋಡು ಪನ್ನಾಗ ಇನ್ ಉಂಟದು ಮಲ್ತ ಎಂಗುಲ್ ಪಾತಿರಿಲ್ಲ ಅವು ಆಂಡ್ ಐನ್ ಪಿರದಿತ್ತೇರು ಐನ್ ಇಂದು ಮಂತೇರು ಪಿರನಿಕ್ಲೆ ತುಳು ಕೊರ್ಪೇರು ತುಳು ಊರ್ದಕ್ಲಿಗೆ ಐನ್ ಪೂರ ಸಾದಿ ತಪ್ಪೇರು ನಮ್ಮ ಸರಿ ಐತ ಬಗ್ಗೆ ಸುದ್ದಿ ಇದ್ದಿ ಬೊಕ್ಕ ನರೇಂದ್ರ ಮೋದಿ ಎಡ್ಡ ಬೇಲೆ ಬಂದ್ರೆ ಬೆಡದಿನ ಮತ್ತೊಂದು ಜರೇಂದ್ರ ಪಂಪಿನಿ ಅಂಚೆನೆ ಹಾಕ್ತೀನಿ ಮುಕ್ಕಲು ಪೂರ ಪ್ರಚಾರ ಸರಿ ಎಸ್ ಸರ್ ಓಕೆ ಥ್ಯಾಂಕ್ ಯು ಸೊಲ್ಮೇಲೆ ಸರ್ ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಓಕೆ ಕರೆ ಕಟ್ ಮಾಡಿ ದಯಮಾಡಿ ಡಿಸ್ಟರ್ಬೆನ್ಸ್ ಇದ್ರೆ ಕರೆ ಕಟ್ ಮಾಡ್ತೀವಿ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಹಲೋ ನರೇಂದ್ರ ಮೋದಿ ಅವರ ಬಗ್ಗೆ ಒಂಚೂರು ಮಾತಾಡ್ಬೇಕಿತ್ತು ಎಸ್ ಸರ್ ಎಸ್ ಮೇಡಮ್ ತಮ್ಮ ಹೆಸರು ಎಲ್ಲಿಂದ ಹೆಸರು ಆಶಾ ಅಂತ ಉಡುಪಿಯಿಂದ ಆಶಾ ಅವರು ಎಸ್ ಮೇಡಮ್ ಮಾತಾಡಿ ಹೇಳಿ ಮೇಡಮ್ ಮಾತಾಡಿ ಹಲೋ ಮಾತಾಡಿ ಮೇಡಮ್ ಏನಿಲ್ಲ ಅವ್ರು ಮಾಡಿದಷ್ಟು ಕೆಲಸ ಯಾರು ಕೂಡ ಮಾಡಿಲ್ಲ ಒಂದು ಇನ್ನೊಂದೇನಂತ ಹೇಳಿದ್ರೆ ಅವರು ಈ ಕಾಂಗ್ರೆಸ್ಸಿನವರು ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ಟುಕೊಂಡು ಅವ್ರು ಯಾವ ಕೆಲಸ ಮಾಡಿದ್ದಾರೆ ಇಷ್ಟವರೆಗೆ ಯಾರಿಗಾದ್ರೂ ಒಂದು ಉಪಕಾರ ಮಾಡಿದಾರ ಅವರು ಇನ್ನು ಯಾರಿಗೂ ಏನ್ ಕೊಡೋದ್ ಬಿಡಿ ಮೊದ್ಲು ಏನ್ ಮಾಡಿದ್ದಾರೆ ಇಷ್ಟು ವರ್ಷ ಆಳಿದಾರಲ್ಲ ಅವರು ಆಳಿದವರು ಏನ್ ಮಾಡಿದ್ದಾರೆ ಇಷ್ಟರವರೆಗೆ ಮಾಡಿದ ದುಡ್ಡು ಸಾಕಾಗ್ಲಿಲ್ಲ ಮಾಡಿದ ಸಾಲನ ತೀರ್ಸ್ಲಿಕ್ಕೆ ಮೋದಿ ಅವರು ಕಷ್ಟಪಟ್ಟಿದ್ದಾರೆ ಎಲ್ಲಾ ಕಡೆಯಲ್ಲೂ ಸಾಲ ಮಾಡಿಟ್ಟು ಅವ್ರದ್ದು ಇದನ್ನು ತುಂಬಿಸಿಟ್ಕೊಂಡಿದ್ದಾರೆ ನಮ್ಮಂತ ಮಧ್ಯದವರು ಏನ್ ಮಾಡ್ಬೇಕು ಸುಳ್ಳು ಹೇಳಿ ಇದ್ ಮಾಡೋದಕ್ಕಿಂತ ಓಟ್ ಆ ರೀತಿ ತಗೊಳೋದಕ್ಕಿಂತ ನಿಜವಾಗಿ ಒಳ್ಳೆ ರೀತಿಯಲ್ಲಿ ಓಟ್ ತಗೊಂಡಿದ್ರೆ ಅದಕ್ಕೊಂದು ಬೆಲೆ ಇರತ್ತೆ ಅದೇ ಇಲ್ಲ ಅಂದ ಮೇಲೆ ಏನ್ ಮಾಡೋದು ಇದು ಅವ್ರು ಈ ರೀತಿ ಸುಳ್ಳು ಹೇಳಿ ಗ್ಯಾರಂಟಿ ಕಾರ್ಡ್ ಅದು ಕಾರ್ಡ್ ಇದು ಕಾರ್ಡ್ ಅಂತ ಹೇಳಿ ಕೊಟ್ಟು ಮೋಸ ಮಾಡಿ ಓಟ್ ತಕೊಂಡು ಏನ್ ಲಾಭ ಉಂಟು ಅವ್ರ ಸೀದದಲ್ಲಿ ಕೇಳ್ಬೇಕಿತ್ತು ಎಲ್ಲರ ಹತ್ರನು ಯಾಕೆ ಆ ರೀತಿ ಮಾಡ್ಬೇಕು ಈಗ ಅವರು ಕೊಡ್ತೇನಂತ ಹೇಳಿದಾರಲ್ಲ ಅದಕ್ಕೆ ದುಡ್ಡು ಎಲ್ಲಿಂದ ಕೊಡ್ತಾರೆ ಅವರು ಗವರ್ಮೆಂಟ್ ಇದ್ದೇ ದುಡ್ಡು ಬೇಕು ಅವರಿಗೆ ಗವರ್ಮೆಂಟ್ ಇಂದ ಅವ್ರು ದುಡ್ಡು ಎಲ್ಲಿಂದ ಕೊಡ್ತಾರೆ ಇವ್ರದ್ದು ಮನೆಯಿಂದ ಕೊಡ್ತಾರ ಅವರ ಕಾಳಜಿ ಬಹುಶಃ ಸೆಂಟ್ರಲ್ ಇಂದ ಬರಬೇಕು ಸೆಂಟ್ರಲ್ ಇಂದ ವಿಚಾರಗಳು ಆಗ್ಬೇಕು ಸೊ ದಟ್ಸ್ ವೈ ಅವರುಗಳು ಮೋದಿಯನ್ನೇ ಯಾಕೆ ಬೈತೀರ ಅನ್ನೋ ವಿಚಾರದಲ್ಲಿ ಅವರು ಕೇಳ್ತಾರೆ ಕೊಡ್ಬೇಕು ಓಕೆ ಇಲ್ದಿದ್ರೆ ಸೆಂಟ್ರಲ್ ಬಿಟ್ಟು ಎಲ್ಲಿಂದ ತರಬೇಕಾಗುತ್ತೆ ಇವುಗಳು ಅನ್ನೋದು ಪ್ರಶ್ನೆ ಎಸ್ ಓಕೆ ಸರಿ ಆಯ್ತು ಕೊಡ್ಬೇಕು ಇವ್ರದೇ ದುಡ್ಡು ಕೊಡ್ಲಿ ಕೊಡೋರಿಗೆಲ್ಲರಿಗೂ ಓಕೆ ಅದು ಬಿಟ್ಟುಕೊಂಡು ಸೆಂಟ್ರಲ್ ಅವರು ಪಾಪ ಎಷ್ಟು ಸಾಲ ಮಾಡಿದ್ದನ್ನು ತೀರ್ಸಿದ್ದಾರೆ ಅದು ಅವರು 3 ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಅಂತ ಹೇಳಿದಾರಲ್ಲ ಹಾಗಿದ್ದ ಮೇಲೆ ಸರಿ ಮೇಡಂ ಓಕೆ ಥ್ಯಾಂಕ್ ಯು ಅಲ್ಲ ಅದು ಕರೆಕ್ಟ್ ಆಗಿ ನೀವು ಮಾಡ್ಬೇಕು ಅದು ಮಾಡದೆ ಬರೀ ಮೋದಿ ಅವರಿಗೆ ಬೈಯದು ಮಾಡೋದಲ್ಲ ನೀವು ಓಕೆ ನಾವು ಮೋದಿ ಅವರು ಅಂತ ಹೇಳಿ ಅಲ್ಲ ಇಷ್ಟರವರೆಗೆ ನಾನು ನೋಡಿದ್ದೇನೆ ನಾನು
ಕಾಂಗ್ರೆಸ್ಸಿನವರು ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ. ಓಕೆ, ಸರಿ ಮೇಡಮ್, ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಸ್ವಲ್ಪ ಪಾಸ್ ಮಾಡಿ. ನಾನು ನೇರವಾಗಿ ದಿನೇಶ್ ಕುಂಪಲ್ ಅವ್ರ ಜೊತೆ ಹೋಗ್ತೀನಿ. ಸರ್, ಬಹಳಷ್ಟು ಕರೆಗಳು ಬಂದಿರುವಂತದ್ದು ನರೇಂದ್ರ ಮೋದಿ, ಬಹುತೇಕ ಕರೆಗಳು ನರೇಂದ್ರ ಮೋದಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಒಳ್ಳೆ ನಾಯಕರು. ವೈ ಕಾಂಗ್ರೆಸ್ ಇಷ್ಟೊಂದು ಅಪೋಸ್ ಮಾಡುತ್ತೆ ಅನ್ನುವಂಥದ್ದು, ಯಾಕೆ ನರೇಂದ್ರ ಮೋದಿ ಅವರ ಯಾವುದೇ ಕಾರ್ಯಕ್ರಮಗಳು ತಮ್ಮಗಳಿಗೆ ಇಷ್ಟ ಆಗಲ್ವ ಅನ್ನೋದು, ದೇಶದ ಆರ್ಥಿಕತೆಯನ್ನು ಅಪಾಯಕ್ಕೆ ತಳ್ಳಿದ್ದಾರೆ ಅನ್ನೋದು ತಾವು ಹೇಳ್ತೀರಾ. ಕಾಂಗ್ರೆಸ್ ಏನು ಮಾಡಿದೆ ಅನ್ನೋದು ಜನರು ಕೂಡ ಕೇಳುತ್ತೆ, ಏನ್ ಹೇಳ್ತಾರೆ? ಕಾಂಗ್ರೆಸ್ ಬಹುಶಃ ಕಾಂಗ್ರೆಸ್ನ ಕೈಯಲ್ಲಿ ಸ್ವಾಭಿಮಾನಿ ಭಾರತ, ಸಾಂಸ್ಕೃತಿಕ ಭಾರತ, ಇದು ಬಹಳಷ್ಟು ಹೈಲೈಟ್ ಆಗುವಂತದ್ದು, ಇದೆಲ್ಲ ತಮ್ಗಳಿಗೆ ಆಗಲ್ವಾ? ನೋಡಿ, ಖಂಡಿತವಾಗಿಯೂ ಸ್ವಾತಂತ್ರ್ಯ ಈ ದೇಶದಲ್ಲಿ ಕಾಂಗ್ರೆಸ್ನ ಕೈಗೆ ಸಿಗುವಾಗ ಈ ದೇಶದಲ್ಲಿ ಯಾವ ಸವಲತ್ತು ಇತ್ತು, ಇವತ್ತು ಯಾವ ಸವಲತ್ತು ಇದೆ, ಜನರು ಸ್ವಲ್ಪ ಆಲೋಚನೆ ಮಾಡಬೇಕು. ಎಷ್ಟು ಅಣೆಕಟ್ಟು ಇತ್ತು, ಎಷ್ಟು ವಿಮಾನಗಳು ಇತ್ತು, ಎಷ್ಟು ವಿಮಾನ ನಿಲ್ದಾಣಗಳಿತ್ತು, ಆಲೋಚನೆ ಮಾಡಬೇಕು. ಇವತ್ತು ಅವರು ಕಾಂಗ್ರೆಸ್ ಏನು ಮಾಡ್ಲಿಲ್ಲ ಅಂತ ಹೇಳುವವರು ಕೂಡ ಮಾತಾಡೋದು ಯಾವ್ದ್ರಲ್ಲಿ, ಫೋನಲ್ಲಿ, ಅದು ಯಾರು ಮಾಡಿದ್ದು? ಇವತ್ತು ಅವರು ಟಿವಿಯಲ್ಲಿ ನೋಡ್ತಾ ಇದ್ದಾರೆ, ಅದು ಟಿವಿ ಯಾರು ಮಾಡಿದ್ದು? ಇವತ್ತು ಇಷ್ಟು ಅಣೆಕಟ್ಟು ಮಾಡಿದ್ದು ಯಾರು? ಇಷ್ಟು ರಸ್ತೆಗಳನ್ನು ಮಾಡಿದ್ದು ಯಾರು? ಎಷ್ಟು ಏರ್ಪೋರ್ಟ್ ಗಳನ್ನು ಮಾಡಿದ್ದು ಯಾರು? ಇಷ್ಟು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಿದೆ ಯಾರು? ಬಿಜೆಪಿಯವರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ, ಬಿಜೆಪಿಯವರು ಎಷ್ಟು ಮಾಡಿದ್ದಾರೆ, ಎಲ್ಲರ ಜನರಿಗೆ ಗೊತ್ತಿದೆ. ಇದರಲ್ಲಿ ಒಂದು ನಮ್ಮ ಅಸಮರ್ಥತೆ ಯಾವುದಂತ ಹೇಳಿದ್ರೆ, ನಾವು ಅದನ್ನು ಅಡ್ವರ್ಟೈಸ್ ಮಾಡಲಿಲ್ಲ. ಇವತ್ತು ನಾವು ಮಾಡಿದ್ದ ಯಾವುದೇ ಒಂದು ಕಾರ್ಯಕ್ರಮವನ್ನು ಮೋದಿ ಅವರಾಗಿ ಅಡ್ವರ್ಟೈಸ್ ಮಾಡಲಿಲ್ಲ. ಮೋದಿಯವರು ₹1 ಕಾರ್ಯಕ್ರಮಕ್ಕೆ ₹10 ಅಡ್ವರ್ಟೈಸ್ಗೆ ಖರ್ಚು ಮಾಡುವ ಒಂದು ಕಾರ್ಯಕ್ರಮ, ಆ ರೀತಿ ನಾವು ಮಾಡದೇ ಇರುವುದರಿಂದ ಇವತ್ತು ನಾವು ಮಾಡಿದ ಯಾವುದೇ ಎಲ್ಲಾ ಕಾರ್ಯಕ್ರಮಗಳು ಜನರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಅವರು ಇವತ್ತು ಹೇಳಿದ್ರು, ಆವಾಗ ಒಬ್ರು ಮಾತಾಡುವಾಗ ಹೇಳಿದ್ರು, ಅಕ್ಕಿಯ ವಿಷಯ ಹೇಳಿದ್ರು. ಯುಪಿಎ ಸರ್ಕಾರ ಇರುವಾಗ ಕೂಡ ಅಕ್ಕಿ ಕೊಡ್ತಾ ಇತ್ತು ಕೇಂದ್ರದಿಂದ, ಇವಾಗ ಮಾತ್ರ ಅಲ್ಲ, ಈ ಹಿಂದೆ ಕೊಡ್ತಾ ಇತ್ತು. ಇವತ್ತು ನೋಡಿ, ಮೋದಿ ಅವರು ಬಂದ ನಂತರ ಒಂದು ಮನಮೋಹನ್ ಸಿಂಗ್ ರವರು ಈ ದೇಶದ ಬಡ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಂತ ಹೇಳಿ ಎಲ್ಲಾ ಶಾಲೆಯಲ್ಲಿ 20% RT ರೈಟ್ ಎಜುಕೇಶನ್ ಮೂಲಕ 20% ಮಕ್ಕಳು, ಒಂದು ನಿಮಿಷ ಬಂದು ಮುಗಿಸ್ತೇನೆ, 20% ಮಕ್ಕಳು, 100 ಮಕ್ಕಳಿದ್ರೆ 20% ಮಕ್ಕಳು, ಬಡವರ ಮಕ್ಕಳು ಆ ಶಾಲೆಯಲ್ಲಿ ಕಲಿಬೇಕಂತ ಒಂದು ಆಜ್ಞೆಯನ್ನು ಮಾಡಿದ್ರು. ಅದು ನಡೀತಾ ಇತ್ತು. ಇವಾಗ ಎಲ್ಲಿ ಹೋಯ್ತು ಸ್ವಾಮಿ? ಬಡವರಿಗೆ ವಿದ್ಯೆಯನ್ನೇ ಕಸಿದಂತದ್ದು. ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಯಾವುದೇ ಒಂದು ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಮಾಡಿದ್ರೆ ಅವರ ಬಗ್ಗೆ ಬೇರೆ ಒಂದು ಲಿಂಕ್ ಅನ್ನು ಕೊಟ್ಟು ಅವರ ಕೇಸ್ ಹಾಕಿ ಒಳಗೆ ಹಾಕುವಂತದ್ದು. ಇವರೊಂದು ಪ್ರಶ್ನೆ ದೇಶದಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ, ಯಾವ ಮಾಧ್ಯಮ, ಟಿವಿ ಮಾಧ್ಯಮ ಪ್ರಶ್ನೆ ಮಾಡಿದ್ರೆ ಆ ಟಿವಿ ಮಾಧ್ಯಮದ ಮೇಲೆ ರೈಡ್ ಆಗುವಂತದ್ದು. ಯಾವುದೇ ನಾಯಕರುಗಳು ಇವರ ಮೇಲೆ ವಿರೋಧವನ್ನು ಮಾಡಿದ್ರೆ ಅವರ ಮೇಲೆ ಕೇಸ್ ಹಾಕುವಂತದ್ದು. ಇಂಥದೇ ದೇಶದಲ್ಲಿ ನಡೆಯುವುದೇ ಹೊರತು ಯಾವುದೇ ನಡೀತೇ ಇಲ್ಲ. ಅದಕ್ಕಾಗಿ ನಾವು ಹೇಳುದು, ನಾವು ಮಾಡಿದ ಕೆಲಸವನ್ನು ಪ್ರಚಾರ ನಾವು ಕೊಡದೆ ಒಂದು ತಪ್ಪು ಮಾಡಿದ್ದೇವೆ. ತಮ್ಮ ವಿಚಾರಕ್ಕೆ ನಾನು ಬರ್ತೇನೆ. ನಾನು ಬಿಜೆಪಿ ವಕ್ತಾರರ ಜೊತೆ ಅದನ್ನು ನಾನು ಕೇಳ್ತೇನೆ. ನರೇಂದ್ರ ಮೋದಿ ಅವರಿಂದ ದೇಶಕ್ಕೆ ಏನ್ ಲಾಭ ಆಗಿದೆ ಅಂತ ಬಂದಾಗ, ದೇಶಕ್ಕೆ ಆರ್ಥಿಕವಾಗಿರುವಂತಹ ಅಪಾಯ ಇದೆ, ದೇಶಕ್ಕೆ ಆರ್ಥಿಕವಾಗಿರುವಂತಹ ಅಪಾರವಾಗಿರುವಂತಹ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಅದೇ ಅವರ ಟ್ರಂಪ್ ಕಾರ್ಡ್, ಅದನ್ನೇ ಹೇಳ್ತಾರೆ. ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಏನ್ ಮಾಡಿಲ್ಲ. ತಾವು ಹೇಳಿದ್ರಿ ವರ್ಚಸ್ಸೆಲ್ಲ ಇದೆ, ಬೇರೆ ದೇಶಕ್ಕೆ ಹೋದಾಗ ಭಾರತದವರು ಅಂತ ಹೇಳಿ ಮರ್ಯಾದೆ ಕೊಡ್ತಾರೆ, ಇದನ್ನು ಕಾಲರ್ಸ್ ಕೂಡ ಹೇಳ್ತಾರೆ. ಆದ್ರೆ ಬಹಳಷ್ಟು ನಷ್ಟಕ್ಕೆ ತಳ್ಳಿದ್ದಾರೆ ದೇಶವನ್ನ. ಹಳದಿ ರೋಗದವರಿಗೆ ಲೋಕವೇ ಹಳದಿ ಕಾಣುತ್ತದೆ. 2013ರಲ್ಲಿ $292 ಬಿಲಿಯನ್ ಇದ್ದಂತ ವಿದೇಶಿ ರಿಸರ್ವ್ ಫಂಡ್ ಇವತ್ತು 2023ರಲ್ಲಿ $595 ಬಿಲಿಯನ್ ಇದೆ. ನೀವು ಬೇಕಾದ್ರೆ ಅಲ್ಲೇ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅಥವಾ ಪಬ್ಲಿಕ್ನವರು ಸರ್ಚ್ ಮಾಡಿ ಕೊಡ್ಲಿ. ಅದು ಆರ್ಥಿಕವನ್ನು ಹಾಳು ಮಾಡಿದ ಸಂಕೇತವ, ಆರ್ಥಿಕ ಪರಿಸ್ಥಿತಿಯನ್ನು ಸದೃಢವಾಗಿದ್ದ ಸಂಕೇತವ ಅಂತೇಳಿ ವೀಕ್ಷಕರು ಅಥವಾ ನೀವು ಅಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಕೊಡಿ. ಈಗ ಯಾವುದೇ ಒಂದು ವಿಚಾರ ಇರ್ಬೋದು, ಕೇಂದ್ರ ಸರ್ಕಾರ ಕಾಮಗಾರಿಗಳ ವಿಚಾರದಲ್ಲಿ ಯಾವುದೇ ಟೆಂಡರ್ ನಲ್ಲಿ ಅವ್ಯವಹಾರ ಆಗಿದ್ರೆ ಹೇಳಿ. ಕಲ್ಲಿದ್ದಲು, 2G ಸ್ಪೆಕ್ಟ್ರಮು, ಏನೋ ಕಾಮನ್ವೆಲ್ತ್ ಗೇಮು ಅಂತೇಳಿ ಸುಮ್ಮನೆ ಅಣ್ಣಾ ಹಜಾರೆ ಅವರು ನಿರಸನ ಮಾಡಲಿಲ್ಲ. ಈ ರಾಷ್ಟ್ರವನ್ನು ಎಲ್ಲೋ ಒಂದ್ ಕಡೆ ಮಾರುವಂತ ಪರಿಸ್ಥಿತಿ ಬರಬಹುದು ಅಂತೇಳಿ ಅಣ್ಣಾ ಹಜಾರೆ ಅವರು ಈ ದೇಶಕ್ಕೋಸ್ಕರ ನಿಮ್ಮ ಸರ್ಕಾರ ಅದಕ್ಕೆ ಕ್ಲೀನ್ ಶೀಟ್ ಕೊಟ್ಟಿದೆ. ಅಲ್ಲಲ್ಲ, ನೀವು ಮಾತಾಡೋದು ನಾನು ಎದ್ದೋಗ್ತೇನೆ ಅಷ್ಟೇ. ಅದಕ್ಕೆ ನಿಮ್ಮ ಸರ್ಕಾರ ಕ್ಲೀನ್ ಶೀಟ್ ಕೊಟ್ಟಿದೆ ಅಂತ ಹೇಳಿ ಮಾತಾಡುವಾಗ ನಾನು ಮಾತಾಡ್ಲಿಲ್ಲ, ಅದಕ್ಕೆ ಮಾತಾಡ್ಲಿಲ್ಲ. ನೀವು ಮಾತಾಡಿ ಅಂತ ಬಿಟ್ಟಿದ್ದೇನೆ, ಗೊತ್ತಾಯ್ತು. 10 ವರ್ಷದಲ್ಲಿ ಇವರು ಹೇಳಿದ್ರು
ಹಣಕಾಸಿನ ವಿಚಾರಕ್ಕೆ ಸ್ಪಷ್ಟತೆಯನ್ನು ಕೊಟ್ಟೆ. ಇವತ್ತು ಸದೃಢವಾಗಿದೆ ರಿಸರ್ವ್ ಫಂಡ್, ಫಾರಿನ್ ರಿಸರ್ವ್ ಫಂಡ್. ಯಾವುದೇ ಒಬ್ಬ ಎಕಾನಮಿಸ್ಟ್ ಹತ್ರ ಕೇಳಿ ಅಥವಾ CA ಹತ್ರ ಕೇಳಿ, ಅಷ್ಟು ಇದೆ. $595 ಬಿಲಿಯನ್ ಇದೆ. 6.5 crores ಅಂತ ಹೇಳಿದ್ರೆ 1 ಮಿಲಿಯನ್ ಅಲ್ವಾ? 1 ಬಿಲಿಯನ್ ಅಂತ ಹೇಳಿದ್ರೆ 100 ಕೋಟಿ. ಆ ತರ $595 ಬಿಲಿಯನ್ ಇದೆ. ಆಮೇಲೆ 370 ಬಗ್ಗೆ ಅವರು ಹೇಳಿದ್ರು, ಅದನ್ನ ಸೌಹಾರ್ದಯುತವಾಗಿ ಬಗೆಹರಿಸಬೇಕು ಅಂತೇಳಿ. ಅವರಿಗೆ ತಿಳಿದಿರಬೇಕು, ಹೈದರಾಬಾದ್ ಅನ್ನ ಸೌಹಾರ್ದಯುತವಾಗಿ ನಾವು ಪಡ್ಕೊಂಡಿಲ್ಲ, ಜೂನಾಗಢನ್ನ ಸೌಹಾರ್ದಯುತವಾಗಿ ಪಡ್ಕೊಂಡಿಲ್ಲ, ಗೋವಾ ದಿಯು ದಮನ್ ಅನ್ನ ಸೌಹಾರ್ದಯುತವಾಗಿ ನಾವು ಪಡ್ಕೊಂಡಿಲ್ಲ. ಹೈದರಾಬಾದ್ ಅನ್ನ ಯಾವ ರೀತಿಯಲ್ಲಿ ಪಟೇಲ್ರು ವಶಪಡಿಸಿಕೊಂಡ್ರು ಅಲ್ಲ, ಜೂನಾಗಢನ್ನ ವಶಪಡಿಸಿಕೊಂಡ್ರು. ಕಾಂಗ್ರೆಸ್ ಪಟೇಲ್ ಅಂತ ನಾನು ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, ನೀವು ಮಾತಾಡಬೇಡಿ, ನಾನು ಪಟೇಲ್ರ ಹೆಸರನ್ನು ಯಾಕೆ ತೆಗೆದದ್ದು ಅಂತ ಹೇಳಿದ್ರೆ, ಪಟೇಲ್ರ ಪ್ರತಿಮೆಯನ್ನು ಮಾಡಿದಕ್ಕೆ ವಿರೋಧ ಮಾಡಿದವರು, ಇವರಿಗೆ ಮಾಡುವ ಯೋಗ್ಯತೆ ಇರಲಿಲ್ಲ. ನೀವು ಚೀನಾದ ಕೈಯಲ್ಲಿ ಮಾಡಿದಕ್ಕೆ ನಾವು ವಿರೋಧ ಮಾಡಿದ್ದು ಅಂತ ಪಟೇಲ್ರ ಪ್ರತಿಮೆಯನ್ನು ಇಡ್ಲಿಕ್ಕೆ ವಿರೋಧ ಮಾಡಿದವರು ಅವರೇನು ಭಾರತೀಯ ಜನತಾ ಪಕ್ಷದವರ? ಈ ದೇಶದ ಗೃಹ ಮಂತ್ರಿ ಆಗಿದ್ದವರು, ಆಗ ಡಿಫೆನ್ಸ್ ಗೃಹ ಮಂತ್ರಿಯ ಕೈಯಲ್ಲಿ ಇತ್ತು. ಹೋರಾಟದ ಮೂಲಕ ಮತ್ತೆ 370ಗೆ ಬರುವಾಗ, ಕಾಶ್ಮೀರಕ್ಕೆ ಬರುವಾಗ ಸೌಹಾರ್ದ ಏನ್ ಬಂತು? ನಮ್ಮ ಮಿಲಿಟರಿ ಅವರು ಕಲ್ಲಲ್ಲಿ ಪೆಟ್ಟದಿಡ್ಲಿಕ್ಕೆ ಸೌಹಾರ್ದವ? ಅಲ್ಲಿ ಉಗ್ರಗಾಮಿ ತಾಣ ಆಗ್ಲಿಕ್ಕೆ ಸೌಹಾರ್ದವ? ಅಲ್ಲಿ ಟೂರಿಸಂ ಮಾಡದೇ ಇರ್ಲಿಕ್ಕೆ ಸೌಹಾರ್ದವ? ಯಾವುದಂತ ಆಗ್ಬೇಕಿತ್ತಲ್ಲ. ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಆಗುವಾಗ ಮಾಡಬೇಕಿತ್ತು. ನೆಹರೂರವರಿಗೆ ಸ್ಪಷ್ಟವಾದಂತ ಅಧಿಕಾರ ಇತ್ತು, ಕಾಶ್ಮೀರವನ್ನು ಇದಕ್ಕೆ ಸೇರಿಸದೆ ನಾವು ಅದಕ್ಕೆ ಡಿಫೆನ್ಸ್ ಮಾಡುದಿಲ್ಲ ಅಂತೇಳಿ. ಯಾವುದು ಡಿಫೆನ್ಸ್ ಅನ್ನು ನಾವು ತೆಗೆದುಕೊಳ್ಳುದಿಲ್ಲ ಅಂತೇಳಿ. ನಮ್ಮ ಏರ್ ಫೋರ್ಸ್ ಗಳು ಅಲ್ಲಿ ಹೋಗಿ ಅವರನ್ನಲ್ಲಿ ಓಡಿಸಿ, ನಮ್ಮ ಸೈನಿಕರು ಹೋಗಿ ಅವರನ್ನು ಓಡಿಸಿದ್ದು. ಇನ್ನು ಅವರಲ್ಲಿ ದಾಕ್ಷಿಣ್ಯ ಎಂತದ್ದು? ಯಾಕೆ ಬಿಟ್ರು? ಇವರ ಹೊಂದಾಣಿಕೆ. ರಾಜಾ ಹರಿಸಿಂಗ್ನ ಹತ್ರ ನೆಹರೂರವರು ಹೊಂದಾಣಿಕೆ ಮಾಡಿಕೊಂಡ್ರು ಅಲ್ವಾ? ಹೊಂದಾಣಿಕೆ ವರ್ಷಗಳ ಕಾಲ ಕಾಶ್ಮೀರದಲ್ಲಿ ನಾವಲ್ಲ ಅಲ್ಲಲ್ಲ 70 ವರ್ಷಗಳ ಕಾಲ ಅಲ್ಲಿ ಜನರನ್ನು ಬಲಿ ಕೊಟ್ಟದ್ದು ಯಾವುದು? ನಮ್ಮ ಮಿಲಿಟರಿ ಅವರನ್ನು ಬಲಿ ಕೊಟ್ಟದ್ದು, ನಮ್ಮ ಪೊಲೀಸ್ನವರನ್ನು ಬಲಿ ಕೊಟ್ಟದ್ದು. ಇವತ್ತು G20 ಅಂತ ಕಾರ್ಯಕ್ರಮಗಳಲ್ಲಿ ಆಗಬೇಕಾದ್ರೆ ಅಲ್ಲಿ ಒಂದು ಮಿಲಿಟರಿ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಒಂದು ಭಾರತದ ಧ್ವಜ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ 370 ರದ್ದು ಮಾಡಿ ಇವತ್ತು ಅಲ್ಲಿ ಚೌಕದಲ್ಲಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದಾರೆ. ಅದು ಈ ದೇಶದ ಸ್ವಾಭಿಮಾನದ ಪ್ರಶ್ನೆ. ಅದನ್ನು ಮಾಡಿದವರು ನರೇಂದ್ರ ಮೋದಿ, ಭಾರತೀಯ ಜನತಾ ಪಕ್ಷ. ಈ ಸ್ವಾಭಿಮಾನ ತಮ್ಮಗಳಿಗೆ ಕಾಣಿಸಲ್ವಾ? ಕಾಂಗ್ರೆಸ್ ಅವರಿಗೆ ಖಂಡಿತವಾಗಿಯೂ ಕಾಣಿಸಲ್ವಾ? ಕಾಶ್ಮೀರ ಜೊತೆಯಲ್ಲಿ ಒಪ್ಪಂದದಲ್ಲಿ ಇದ್ದದಂತ ಅವರು ಹೇಳಿದ್ರು. ಒಪ್ಪಂದದಲ್ಲಿ ಇದ್ದದ್ದು ಯಾರು ಅಲ್ಲಿ ಹೊಂದಾಣಿಕೆ ಸರ್ಕಾರ ಇದ್ದದ್ದು ಯಾರ್ದು? ನಮ್ದಲ್ಲ, ಅವರದು. ಲಾಸ್ಟ್ ಟೈಮ್ ಅಲ್ಲಿ 370 ವಿಧಿಯ ಬಗ್ಗೆ ಮಾತಾಡಿ. ಅಗ್ರಿಮೆಂಟ್ ಬಗ್ಗೆ ನಾನು ಹೇಳಿದ್ದು ರಾಜಕೀಯ ಹೊಂದಾಣಿಕೆ ಬಗ್ಗೆ ಅಲ್ಲ, ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಬಗ್ಗೆ. ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಿ. ನೀವು 70 ವರ್ಷ ಯಾಕೆ ಮಾಡಲಿಲ್ಲ ನೋಡಿ? ಅಲ್ಲಿ ನಾನು ಅದನ್ನು ಹಾಗೆ ಹೇಳಿ ಮುಗಿಸಿದ್ದೇನೆ. 370 ಬಗ್ಗೆ ಯಾಕೆ ಮಾಡಿಲ್ಲ? ಯಾಕೆ ಮಾಡಬೇಕು? ನಾವು ಅಲ್ಲಿ ಜೀವನ ಮಾಡ್ಲಿಕ್ಕೆ ಕೊಟ್ಟದ್ದು. 370 ಮಾಡ್ಲಿ ಆಟ ಆಡ್ಲಿಕ್ಕೆ ಕೊಟ್ಟದಲ್ಲ, ಅಲ್ಲಿ ಜೀವನ ಮಾಡ್ಲಿಕ್ಕೆ ಕೊಟ್ಟದ್ದು. ಅದನ್ನು ನಾವು ಯಾಕೆ ಹೇಳುದು? ಸೈನಿಕರಿಗೆ ಪೆಟ್ರೋಲ್ ಅದನ್ನು ನಾನು ಹೇಳಿದ್ದೇನೆ. ಕೆಲವೊಂದು ವಿಚಾರದಲ್ಲಿ ಅಲ್ಲಿ ತಪ್ಪಾಗಿರ್ಬೋದು, ಅದು ಇವರು ತಪ್ಪಾಗಿದೆ ಅಂತ ಗೊತ್ತಿದ್ರು ಕೂಡ ತಾವುಗಳು ಅದರ ಬಗ್ಗೆ ಫೈಟ್ ಮಾಡ್ತಾ ಇದ್ದೇವೆ ನಾವು. ಹೇಗೆ ಗಡಿಯಲ್ಲಿ ನಾವು ಕೂಡ ಅದರ ಬಗ್ಗೆ ನಮ್ಮ ಸೈನಿಕರು, ನಮ್ಮ ಆಡಳಿತ ಇರುವಾಗ ನಮ್ಮ ಸೈನಿಕರು ಕೂಡ ಅಲ್ಲಿ ಹೋರಾಟ ಮಾಡಿದ್ದಾರೆ, ಭಯೋತ್ಪಾದಕರನ್ನು ಹಿಮ್ಮೆಟ್ಟಿಸಿದ್ದಾರೆ. ಅದು ಅವರಿಗೆ ಗೊತ್ತುಂಟು, ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಇವರು ಸೈನಿಕರ ಬಗ್ಗೆ 370 ವಿಧಿ ರದ್ದು ಮಾಡಿದ ದೊಡ್ಡತನ ಅಲ್ಲ. ಕಾಶ್ಮೀರವನ್ನು ನೋಡಿ, ಪಾಕಿಸ್ತಾನದವರು ಆಗ್ಲಿ ಬೇರೆಯವರಾಗ್ಲಿ ನಮ್ಮ ಕಾಶ್ಮೀರದ ಇನ್ನೊಂದು ಭಾಗವನ್ನು ಅವರು ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಅದನ್ನು ಇವರು ಅದನ್ನು ಪಡೆದ್ರೆ ಇವತ್ತು ಕೋಲಾರ ಮೇಲೆ ಮಾಡಿಕೊಂಡು ಮಾತಾಡಬಹುದಿತ್ತು. ಇದ್ದ ಕಾನೂನನ್ನು, ಇವರ ದೇಶದಲ್ಲಿ ಇವರ ಆಡಳಿತ ಇರುವಾಗ ಇದ್ದ ಕಾನೂನು ಹಿಂಪಡೆಯುವುದು ದೊಡ್ಡ ವಿಚಾರ ಅಲ್ಲ. ಅದು ಇವರ ಕೈಯಲ್ಲಿ ಇದೆ. ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿ ಇದ್ರು ಕೂಡ ಹಿಂಪಡಿಬಹುದು, ಕೊಡಬಹುದು, ಅದು ಬೇರೆ ವಿಚಾರ ಅಲ್ಲ. ನಮಗೆ ಬೇಕಾದದ್ದು ಒಂದು ಭಾಗವನ್ನು, ಕಾಶ್ಮೀರದ ಒಂದು ಭಾಗವನ್ನು ಪಾಕಿಸ್ತಾನದವರು ಈಗಲೂ ಕೂಡ ಅದನ್ನು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅವರನ್ನು ಓಡಿಸಿ ಇವರು ಅದನ್ನು ಪಡೆದ್ರ? ಅಲ್ಲ, ಈಗ ಅದಕ್ಕೆ ಉತ್ತರ ಉಂಟು.
ಅದರ ಬಗ್ಗೆ ಅವರು ಮಾತಾಡ್ಲಿ, ಅದರ ಬಗ್ಗೆ ಮಾತಾಡ್ಲಿ. ಮುಂದಿನ ಸಾರಿ ಅವಕಾಶ ಕೊಟ್ರೆ ಅದನ್ನು ನೋಡಿ ಸೈನಿಕರ ಹೆಸರು ಹೇಳಿಕೊಂಡು ಲಾಸ್ಟ್ ಟೈಮ್ ಇವರು ಅಧಿಕಾರಕ್ಕೆ ಬಂದ್ರು. ಇವತ್ತು ಸೈನಿಕರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದು ಇವತ್ತೊಂದು 41 ಸೈನಿಕರು ಪುಲ್ವಾಮಾದಲ್ಲಿ ದಾಳಿಯಾಗಿ ಅವರು ಮರಣವನ್ನು ಹೊಂದಲಿಕ್ಕೆ ಯಾರು ಕಾರಣರಾದ್ರು? ಅವರಿಗೆ ಅವತ್ತೊಂದು ಏರೋಪ್ಲೇನ್ ಕೊಟ್ಟಿದ್ರೆ ಅವತ್ತೊಂದು ಸೈನಿಕರ ಜೀವ ಉಳಿತಿತ್ತು. ಇವರು ಸೈನಿಕರ ಹೆಸರು ಹೇಳಿ ಅಧಿಕಾರಕ್ಕೆ ಬರ್ತಾರೆ. ಸೈನಿಕರು ಬೇಕಾಗಿ ಏನು ಮಾಡಿದ್ದಾರೆ? ಬುಲೆಟ್ ಪ್ರೂಫ್ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇವರು ಪ್ರಚಾರ ಮಾತ್ರ ಮಾಡ್ತಾರೆ. ಬುಲೆಟ್ ಪ್ರೂಫ್ ಕೊಟ್ಟಿದ್ರೆ ಅವರು ಯಾಕೆ ಸಾಯ್ತಾರೆ? ಅಲ್ಲಿ ಯಾಕೆ ಸಾಯ್ತಾರೆ? ಪುಲ್ವಾಮಾ ದಾಳಿ ಆಯ್ತು, ಅದರ ಮರುದಿವಸ ಒಂದು ಟೆಂಟ್ ನಲ್ಲಿ ಭಯೋತ್ಪಾದಕರು ಇದ್ದಾರಂತೆ ಗೊತ್ತಾಯ್ತು, ಒಂದು 4 ಜನ ಇದ್ದಾರೆ ಅಂತ. ಅದರ ಮರುದಿವಸ ದಾಳಿ ಆಗ್ತದೆ. ಆಗ ನೋಡಿ, ಅವರು ಹೋಗುವಾಗ ದಾರಿಯಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಹೋಗುವಾಗ ಗೊತ್ತಿಲ್ಲ ಭಯೋತ್ಪಾದಕ ದಾಳಿ ಆಗ್ತದೆ ಗೊತ್ತಿಲ್ಲ, ಅವರು ಬುಲೆಟ್ ಪ್ರೂಫ್ ಹಾಕ್ಲಿಲ್ಲ. ಓಕೆ, ಅದನ್ನು ಒಪ್ಪಿಕೊಳ್ಳುವ. ಇವರು ಬುಲೆಟ್ ಪ್ರೂಫ್ ಕೊಟ್ಟಿದಾರಲ್ಲ, ಅದನ್ನು ಒಪ್ಪಿಕೊಳ್ಳುವ. 4 ಜನ ಆ ಟೆಂಟ್ ಅಲ್ಲಿ ಇದ್ದಾರಂತ ಹೇಳಿ ಮರು ದಿವಸ ದಾಳಿ ಮಾಡ್ತಾರೆ, 2 ದಿವಸ ಕಾರ್ಯಾಚರಣೆ ಮಾಡ್ತಾರೆ. ಅವತ್ತು ಅಲ್ಲಿ ದಾಳಿ ಮಾಡುವಾಗ ಅವತ್ತು FNC ಇದೆ ಅಂತ ಗೊತ್ತಿದೆಯಲ್ಲ, ಅವತ್ತು ಮೋದಿ ಕೊಟ್ಟ ಬುಲೆಟ್ ಪ್ರೂಫ್ ಅನ್ನು ಹಾಕಿಕೊಂಡು ಹೋಗ್ಬೋದಿತ್ತಲ್ಲ. ಯಾಕೆ ನಮ್ಮ ಸೈನಿಕರು ಆ ಒಂದು ದಾಳಿಯಲ್ಲಿ ಹುತಾತ್ಮರಾದ್ರು? ಯಾಕೆ ಹುತಾತ್ಮರಾಗ್ತಾರೆ? ಬುಲೆಟ್ ಪ್ರೂಫ್, ಮೋದಿ ಅವರು ಕೊಟ್ಟ ಬುಲೆಟ್ ಪ್ರೂಫ್ ಎಲ್ಲಿ ಉಂಟು? ಇದು ಸೈನಿಕರಿಗೆ ಕೊಟ್ಟಂತ ಮರ್ಯಾದೆಯ? ಸೈನಿಕರನ್ನು ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂತ ಬಿಜೆಪಿ ಅಥವಾ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಸೈನಿಕರಿಗೆ ನರೇಂದ್ರ ಮೋದಿ ಅವರ ಟ್ರಂಪ್ ಕಾರ್ಡ್ ಅಂತ ಹೇಳಿದ್ರೆ ಸೈನಿಕರ ಬಳಸಿ ಇವರಿಗೆ ಸಹಾಯ ಮಾಡಲಿಲ್ಲ. ಓಕೆ, ಹಾಗಾದ್ರೆ ಸೈನಿಕರ ಬಗ್ಗೆ ಕಾಳಜಿ ಇಲ್ಲ ನರೇಂದ್ರ ಮೋದಿ ಅವರಿಗೆ? ಖಂಡಿತ ಕಾಳಜಿ ಇದ್ರೆ ಅವರಿಗೆ ಯಾಕೆ ಏರೋಪ್ಲೇನ್ ಕೊಡ್ಲಿಲ್ಲ? ಅವ್ರು ಕೇಳಿ ಮೊನ್ನೆ ನೋಡಿ, ಇವರು ರಾಜ್ಯಪಾಲರಾಗಿದ್ದವರು ಮೊನ್ನೆ ಹೇಳಿದ್ರಲ್ಲ ಸರ್, ಅವರಿಗೆ ಒಂದು ಏರೋಪ್ಲೇನ್ ಅರೇಂಜ್ಮೆಂಟ್ ಮಾಡ್ತಿದ್ರೆ ನಾವು ಅವರ ಜೀವವನ್ನು ಉಳಿಸಬಹುದಿತ್ತಂತ ಅವರ ಹೇಳಿಕೆಯಲ್ಲಿ ಇತ್ತಲ್ಲ ಮೊನ್ನೆ. ನಾವು ಹೇಳಿದಲ್ಲ, ಅವರದೇ ರಾಜ್ಯಪಾಲರು, ಅವರೇ 3 ರಾಜ್ಯದಲ್ಲಿ ರಾಜ್ಯಪಾಲರಾಗ್ತಾರೆ. ಮಿಲಿಟರಿಯಲ್ಲಿ ಅವರು ಜನರಲ್ ಆಗಿ ಕೆಲಸ ಮಾಡಿದ ಅನುಭವವನ್ನು ಪಡೆದಿದ್ದಂತ ಒಬ್ಬ ವ್ಯಕ್ತಿ ಆ ಒಂದು ಆರೋಪವನ್ನು ಮಾಡ್ತಾನಂತ ಹೇಳುವಾಗ ಅದನ್ನು ನಾವು ಕಾಂಗ್ರೆಸ್ನವ್ರು ಹೇಳಿದ. ಆ ಸಮಯದಲ್ಲಿ ಆ ಕಾಶ್ಮೀರದಲ್ಲಿ ಇದ್ದಂತ ರಾಜ್ಯಪಾಲರು ಹೇಳಿದ್ರು, ನಾವು ಹೇಳಿದಲ್ಲ ಅದು. ನೀವು ಅದನ್ನು ಕೂಡ ನಂಬುದಿಲ್ಲ ಅಂತ ಹೇಳಿದ್ರೆ ಎಸ್ ಸರ್ ಮಾತಾಡಬೇಕು ಅಂತ ಹೇಳಿದ್ರಿ. ಎಸ್, ನರೇಂದ್ರ ಮೋದಿ ಅವರು ಸೈನಿಕರಿಗೋಸ್ಕರವೂ ಕೂಡ ಏನು ಮಾಡಿಲ್ಲ ಅಂತ ಅವ್ರಗಳ ವಾದ. ಯಾಕಂದ್ರೆ ನರೇಂದ್ರ ಮೋದಿ ಟ್ರಂಪ್ ಕಾರ್ಡ್ ಸೈನಿಕರಿಗೋಸ್ಕರ ಎಲ್ಲವೂ ಕೂಡ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಬರ್ತೇನೆ. ಎಸ್ ಎಸ್ ಏನು ಆಕ್ಯುಪೈಡ್ ಕಾಶ್ಮೀರವನ್ನ ನಾವು ಬಿಡಿಸ್ಕೊಳ್ಳಿಲ್ಲ ಅಂತೇಳಿ ಇವರು ಹೇಳುದು. ನಾಚಿಕೆ ಆಗ್ಬೇಕು ಇವರಿಗೆ. ಯಾಕೆ ಗೊತ್ತುಂಟಾ? 1971ರ ಯುದ್ಧದಲ್ಲಿ ನಾವಿವತ್ತು ನಾವು ಮಾಡಿದ್ದು ಅಂತೇಳಿ ಹೇಳ್ಬೋದು. ನಾನು ಅದರ ಹಿನ್ನೆಲೆ ಕೊಡ್ತೇನೆ. ಒಂದು ವೇಳೆ ರಷ್ಯಾ ನಮ್ಮ ಪಾಲಿಗೆ ಇಲ್ಲದೆ ಇರ್ತಿದ್ರೆ, ಏನು ಅಮೆರಿಕದ 7th ಫ್ಲೀಟ್ ಬರುವಾಗ ರಷ್ಯಾದ 40ನೇ ನೌಕಾ ತುಕಡಿ 40th ಫ್ಲೀಟ್ ಬರದೇ ಇದ್ದಿದ್ರೆ, ಅವರ ನ್ಯೂಕ್ಲಿಯರ್ ಸಬ್ಮೆರೀನ್ ಅರಬ್ಬಿ ಸಮುದ್ರದಲ್ಲಿ ಮತ್ತು ಬಂಗಾಳ ಕೊಲ್ಲಿಗೆ ಬಾರದೇ ಇರ್ತಿದ್ರೆ ನಮ್ಮನ್ನು ಚಿಂದಿ ಮಾಡ್ತಾ ಇದ್ರು. ರಷ್ಯಾ ನಮ್ಗೆ ಸಪೋರ್ಟ್ ಮಾಡಿದೆ, ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಡಿದ್ದಾರೆ. ಆದ್ರೆ ದೇಶದ ಒಂದು ಪ್ರಜೆಯಾಗಿ ಪಾಕಿಸ್ತಾನದ ಸೈನಿಕರನ್ನು ನಮ್ಮ ಕೊಡ್ತಾರಂತ ಹೇಳಿದ್ರೆ ಇದು ನಾನು ಹೇಳ್ತೇನೆ ಕೇಳಿ. 1971 ನಲ್ಲಿ 93,000 ಸೈನಿಕರನ್ನ ಹಿಡಿದಿಟ್ಟುಕೊಂಡ್ರು ಭಾರತದ ಮಿಲಿಟರಿ, ಪಾಕಿಸ್ತಾನದ ಸೈನಿಕರನ್ನ. ಅಲ್ಲಿ ಶಿಮ್ಲಾದಲ್ಲಿ ಅಗ್ರಿಮೆಂಟ್ ಆಯ್ತು. ಶಿಮ್ಲಾದಲ್ಲಿ ಅಗ್ರಿಮೆಂಟ್ ಆಗಿ 93,000 ಸೈನಿಕರನ್ನು ಬಿಟ್ರು. ನಮ್ಮ 368 ಸೈನಿಕರನ್ನು ಬಿಡಿಸ್ಕೊಳ್ಳಿಕ್ಕೆ ಆವತ್ತು ನಮ್ಗೆ ಆಗ್ಲಿಲ್ಲ, ಆವತ್ತಿನ ಸರ್ಕಾರಕ್ಕೆ. ಇವತ್ತು ಹೇಳ್ತಾರೆ ಆಕ್ಯುಪೈಡ್ ಕಾಶ್ಮೀರವನ್ನು ಯಾಕೆ ಬಿಡಿಸಲಿಲ್ಲ ಅಂತೇಳಿ. ಅದಕ್ಕೆ ಉತ್ತರ ಕೊಡ್ಬೇಕು ಇವರು. ಕುಂದೇಶ್ವರ ಅವರೇ, ಈ 370 ವಿಧಿ ರದ್ದಿನ ಬಗ್ಗೆ ಜೊತೆಗೆ ಸೈನಿಕರಿಗೆ ನರೇಂದ್ರ ಮೋದಿ ಅವರು ಬಹಳಷ್ಟು ಕಾಳಜಿಯನ್ನು ಕೊಡ್ತಾರೆ ಅಂತ ಟ್ರಂಪ್ ಕಾರ್ಡ್ ಆಗಿತ್ತು. ಆದ್ರೆ ಅವರು ಕೊಡಲ್ಲ, ಮೇಲ್ನೋಟಕ್ಕೆ ಮಾತ್ರ ಮಾರ್ಕೆಟಿಂಗ್ ಮಾಡ್ತಾರೆ. ನೋಡಿ, ಹಾಗೆ ಆರೋಪ ಮಾಡುವುದಾದ್ರೆ ನೆಹರು ಬಗ್ಗೆಯೂ ತುಂಬಾ ಆರೋಪಗಳಿತ್ತು. ಚೀನಾದ ಯುದ್ಧದ ಸಂದರ್ಭದಲ್ಲಿ ಅವರನ್ನ ಸೈನಿಕರನ್ನ ಬಲಿ ಕೊಟ್ಟರು. ನಮ್ಮ ದೇಶ ರಕ್ಷಣೆ ಮಾಡುವಾಗ, ಗಡಿ ರಕ್ಷಣೆ ಮಾಡುವಾಗ ಅಥವಾ ವಿರೋಧಿಗಳು ದಾಳಿ ಮಾಡುವಾಗ ಜನರು ಸಾಯ್ತಾರೆ, ಸೈನಿಕರು ಸಾಯ್ತಾರೆ. ಆಗ ಅದನ್ನ ವೈಫಲ್ಯ ಅಂತ, ಯಾಕೆಂದ್ರೆ ಉಗ್ರಗಾಮಿಗಳು ಅವ್ರು ಬಾಂಬ್ ಹಾಕ್ಲಿಕ್ಕೆ ಇರುವಂತದ್ದು, ವೈಫಲ್ಯ ಅಂತಲ್ಲ. ಬಳಿಕ ಅವ್ರು ಏನ್ ತಗೊಂಡಿದ್ದಾರೆ ಕ್ರಮ, ಬಾಲಾಕೋಟ್ ಪಾಕಿಸ್ತಾನಕ್ಕೆ ಹೋಗಿ ನುಗ್ಗಿ ಅವರ ಉಗ್ರಗಾಮಿಗಳ ಅಡ್ಡೆಯನ್ನ ನಾಶಪಡಿಸಿದ್ರಲ್ಲ, ಅಂದ್ರೆ ಅದೊಂದು
ಸಂದೇಶ ಒಂದು ಮುಂದಕ್ಕೆ ನೀವು ಈಗ ಮಾಡಿದ್ರೆ ನಿಮ್ಮನ್ನ ಬಾಲ ಬಿಚ್ಚಿದಾಗಿ ಮಾಡ್ತೇವೆ ಅನ್ನೋದು. ಅಂದ್ರೆ ಯಾವುದು ಕೂಡ ಆಗಬಾರದು ಅಂತ ಹೇಳಲಿಕ್ಕೆ ನಮ್ಮಿಂದ ಅದು ಸಾಧ್ಯ ಇಲ್ಲ. ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಕೂಡ ಪ್ರಶ್ನೆ ಆಗುತ್ತೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ, ಎಸ್, ಅದೇ ಅದು ಕೂಡ ಚರ್ಚೆ ಆಗುತ್ತೆ, ಅದು ಕೂಡ ವಿಮರ್ಶೆ ಆಗುತ್ತೆ. ಇಲ್ಲ ಇದು ಪ್ಲಾನ್ಡ್ ಅನ್ನುವಂಥದ್ದು ವಿಚಾರಗಳು ಕೂಡ, ಆರೋಪಗಳು ಕೂಡ ಖಂಡಿತ ಪ್ಲಾನ್ಡ್. ಅಷ್ಟು ಪ್ಲಾನ್ ಮಾಡದಿದ್ರೆ ಅಲ್ಲ, ಅವ್ರುಗಳು ಪ್ಲಾನ್ಡ್ ಅಲ್ಲ, ಅವ್ರುಗಳು ಪ್ಲಾನ್ಡ್ ಅಲ್ಲ, ಅಂದ್ರೆ ಎಲ್ಲವೂ ಕೂಡ ಪ್ಲಾನ್ಡ್ ಅನ್ನುವಂಥದ್ದು ಆರೋಪ ಇತ್ತು. ಯುದ್ಧಗಳನ್ನ ಅಮೆರಿಕದ ಸೈನಿಕರು ಹೋಗುವಾಗ ಕ್ಯಾಮೆರಾ ಇಟ್ಕೊಂಡೇ ಮಾಡ್ತಾರೆ. ಅಂದ್ರೆ ಅದು ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕೆ ಅದನ್ನ ಪ್ಲಾನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಆರೋಪ ಇತ್ತು ಕಾಂಗ್ರೆಸ್ ನೋಡ್ದಲ್ವಾ? ಅಲ್ಲ, ಆರೋಪ ವಿರೋಧ ಪಕ್ಷವಾಗಿ ಮಾಡ್ತಾರೆ. ಆದ್ರೆ ಸೈನಿಕರ ವಿಚಾರಗಳಲ್ಲೂ ಕೂಡ ಆಗಿರುವಂತಹ ದಾಳಿಗಳಲ್ಲೂ ಕೂಡ ನಾನು ಅದನ್ನ ಹೇಳೋದು, ಶತ್ರು ರಾಷ್ಟ್ರಗಳ ಜೊತೆ ದೇಶ ರಕ್ಷಣೆ ಸೈನಿಕರ ವಿಚಾರದಲ್ಲಿ ಈ ಉಗ್ರಗಾಮಿಗಳ ವಿಷಯಗಳು ಬಂದಾಗ ನಾವು ಯಾವುದು ಪಕ್ಷವನ್ನ ನೋಡಬಾರ್ದು. ಆ ಉಗ್ರಗಾಮಿಗಳು ಅಲ್ಲಿ ಬಾಂಬ್ ಹಾಕ್ಲಿಕ್ಕೆ ಬಂದವರು ಅವ್ರು ಮುಸ್ಲಿಮರನ್ನು ಮಾತ್ರ ಕೊಲ್ಲುವುದಲ್ಲ, ಹಿಂದೂಗಳನ್ನು ಮಾತ್ರ ಕೊಲ್ಲುವುದಲ್ಲ, ಭಾರತ ದೇಶದ ಪ್ರಜೆಗಳನ್ನ ಕೊಲ್ಲಿಕ್ಕೆ ಬಂದವರು. ಅಂತ ದುಷ್ಟರನ್ನ, ಆ ಉಗ್ರರನ್ನ ಏನು ನಾವು ಯಾರು ಎಲ್ಲರೂ ಒಕ್ಕರನ್ನ ಆ ಕೃತ್ಯವನ್ನ ಖಂಡಿಸಬೇಕು. ಮತ್ತೆ ಅಂತ ಮಾಡಿದಂತ ಬಾಲಾಕೋಟ್ ದಾಳಿ, ಆ ಉಗ್ರರ ಅಡ್ಡೆಗಳನ್ನ ನಾಶ ಮಾಡಿದಾಗ ನಾವು ಮೆಚ್ಚಬೇಕು ಒಬ್ಬ ದೇಶ ಪ್ರೇಮಿಯಾಗಿ. ಯಾಕೆ ಹೇಳಿದ್ರೆ ನಾವು ಈ ದೇಶದ ಪರಿಧಿಯೊಳಗೆ ಇರುವಾಗ ನಾವೆಲ್ಲರೂ ಒಂದೇ, ಯಾವ ಪಕ್ಷ ಕರ್ಮ ಶುಂಠಿ ಸುಡ್ಗಾಡಿ ಏನಿಲ್ಲ. ನಾವೆಲ್ಲರೂ ಇಲ್ಲಿಯ ನಾಗರಿಕರು, ನಾವು ಪ್ರಜೆಗಳು, ನಮ್ಮ ರಕ್ಷಣೆ ಆಗ್ಬೇಕು. ಯಾಕಂದ್ರೆ ನಾವು ಪಾಕಿಸ್ತಾನ ಅಥವಾ ಚೀನಾ ಅಥವಾ ಯಾರು ಹೊರಗಿನಿಂದ ಬಂದ ಅಥವಾ ಉಗ್ರರು ಏನು ಹೇಳಿದ್ರೆ ನಮ್ಮ ನಾಗರಿಕರನ್ನ ಕೊಲ್ಲಿಕ್ಕೆ ಅವರದ್ದು ಉದ್ದೇಶ ಇರುವಂಥದ್ದು ಬೇರೆ. ಅವರು ಯಾರು ಸತ್ರು ಅವರಿಗೆ ಕೌಂಟ್ ಆಗುವುದಷ್ಟೇ, 1, 2, 3, 10,000 ಅಂದ್ರೆ 100 ಅಂತ ಆ ರೀತಿಯಾಗಿ. ಹಾಗಾಗಿ ದೇಶದ ರಕ್ಷಣೆ ವಿಷಯ ಬಂದಾಗ ಅಥವಾ ಇಂತಹ ವಿಷಯಗಳು ಬಂದಾಗ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿದ್ರೆ ನನ್ಗೆ ಅಲ್ಲಿ ಏನೋ ಇವರೇ ತಂದಿಟ್ರು, ಅವ್ರು ತಂದಿಟ್ರು, ಹೀಗೆ ಮಾತಾಡಿ ಇಲ್ಲ. ಅದನ್ನ ನಾವು ಮಾತಾಡುವ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಅಷ್ಟು ದೊಡ್ಡ ತನಿಖಾ ಮಟ್ಟದ ಸಂಶೋಧನೆ ಮಾಡುವಂತ ನಮ್ಮ ಹತ್ರ ಪರ್ಸನಲ್ ಆಗಿ ವ್ಯವಸ್ಥೆ ಇಲ್ಲ. ಏನು ಸರ್ಕಾರ ಹೇಳ್ತದೆ ಮತ್ತು ಏನಾಗಿದೆ ಎನ್ನುವಂಥದ್ದು ಅಲ್ಲಿ ಕಾಣುವಂಥದ್ದು ಮುಖ್ಯ. ಮತ್ತೆ ಏನಾಯ್ತು ನೆಕ್ಸ್ಟ್ ಏನು ಮಾಡಿದ್ರು ಕೇಂದ್ರ ಸರ್ಕಾರ ಪ್ರತೀಕಾರವಾಗಿ. ಸೊ ಅದರಿಂದ ನಂತರ ಪಾಕಿಸ್ತಾನದ ಏನು ದುಷ್ಕೃತ್ಯಗಳು ಈಗ ಆಗ್ತಾ ಇದೆ, ಪದೇ ದಾಳಿಗಳಾಗ್ತಾ ಇದೆ, ಇಲ್ಲ. ಸೊ ಏನೋ ಆಯ್ತು, ಒಳ್ಳೇದಕ್ಕೆ ಆಯ್ತು. ನಂತರ ಏನು ಬಾಲಾಕೋಟ್ ದಾಳಿ ಆಯ್ತು, ಆಮೇಲೆ ಪಾಕಿಸ್ತಾನ ಈಗ ಈ ರೀತಿಯಾದಂತಹ ದುಸ್ಸಾಹಸಕ್ಕೆ ಯಾವತ್ತೂ ಕೈ ಹಾಕ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಹಾಗಾಗಿ ನಮಗೆ ರಿಸಲ್ಟ್ ಏನ್ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಈ ವಿಷಯದಲ್ಲಿ ಅವರು ಬಾಂಬ್ ಇಟ್ರು, ಇವರು ತಂದ್ರು, ಇವರು ಯಾಕೆ ಬಿಟ್ರು, ಹಾಗೆ ಅದು ಬಾಲಿಶ ಆಗ್ತದೆ. ಮತ್ತೆ ನಮ್ಗೆ ಅಷ್ಟು ದೊಡ್ಡ ಮಟ್ಟದ ಏನು ವಿಷಯಗಳನ್ನು ಮಾತಾಡಲು ಯೋಗ್ಯತೆಯೂ ಇಲ್ಲ ಅಂತ ನನ್ಗೆ. ಓಕೆ, ಇಲ್ಲಿಗೆ ಈ ವಿಚಾರವನ್ನು ಕೊನೆಗೊಳಿಸ. ನೆಕ್ಸ್ಟ್ ವಿಚಾರಕ್ಕೆ ನಾವು ಹೋಗ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ನಮಸ್ತೆ, ಉದಯ ಪ್ರಭು ಅವರು ಭಟ್ಕಳದಿಂದ. ಎಸ್ ಸರ್, ಮಾತಾಡಿ ಸರ್. ಈಗ 9 ವರ್ಷದಲ್ಲಿ ಸರ ದೇಶದಲ್ಲಿ ಒಳ್ಳೆ ರೀತಿಯಿಂದ ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಏನೇ ಹೇಳಿ ಅದಕ್ಕೆ ಎಲ್ಲ ನ್ಯಾಷನಲ್ NI ಅಂತ ದೊಡ್ಡ ಸಂಘಟನೆ, ನ್ಯಾಷನಲ್ ಏಜೆನ್ಸಿಗಳು ಅದೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂಬೈ ಮೇಲೆ ಆಕ್ರಮಣ ಮಾಡ್ತು, ಆವಾಗ 2 ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬೇಕು. ಏನ್ ಮಾಡ್ತಂತೆ ಕಾಂಗ್ರೆಸ್? ಏನು ಮಾಡ್ಲಿಲ್ಲ. ಹೋಗಿ ಈ ಮುಂಬೈದಲ್ಲಿ ಆಕ್ರಮಣ ಆದಾಗ ಈ ಮುಂಬೈಯ ಗೃಹ ಮಂತ್ರಿ, ಮಹಾರಾಷ್ಟ್ರದ ಗೃಹ ಮಂತ್ರಿ ಅಡುಗೆ ಕೂತ್ಕೊಟ್ರಿ 7 ದಿವಸ ಅಂತ ಹೊರಡ್ಕೊಂಡು ಹೇಳ್ತಾರೆ, ದೊಡ್ಡ ಮಹಾನಗರಗಳಲ್ಲಿ ಇಂಥದ್ದೆಲ್ಲ ಆಗುದು ಸಹಜ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಇಷ್ಟು ವರ್ಷ ಇವರು ಆಡಳಿತ ಮಾಡಿಕೊಂಡು ದೇಶವನ್ನು ಅಧಪತನಕ್ಕೆ ಒಯ್ದರೆ ಬಿಟ್ಟರೆ ಇದನ್ನು ಅಭಿವೃದ್ಧಿ ಮಾಡಿಲ್ಲ. ಎಸ್ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಐ ಆಮ್ ವೆರಿ ಸಾರಿ ಫಾರ್ ದಟ್. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿದೆ ಸರ್? ನಾವು ಬಂಟೋಲ್ ಅಂತ. ಎಸ್ ಸರ್, ಮಾತಾಡಿ ಸರ್. ಸರ್, ಇವರು ನರೇಂದ್ರ ಮೋದಿ ಅವರದ್ದು 9 ವರ್ಷದಕ್ಕೆ ಧನ್ಯವಾದ ರಾಜಕಾರಣಿಗೆ. ಯಾರಿಗೆ? ಎಸ್, ಧನ್ಯವಾದ ನರೇಂದ್ರ ಮೋದಿ ಅವರಿಗೆ. ನೋಡಿ, ಈ ನಮ್ಮ ಭಾರತ ದೇಶಕ್ಕೆ 2 ಪ್ರಧಾನಿ, ಅದು ಚಿನ್ನದ ಕೊಡುಗೆ ಅಂತ ಹೇಳ್ಬಹುದು. ಯಾಕೆಂದ್ರ ಒಂದು ಇಂದಿರಾ ಗಾಂಧಿ ಮತ್ತೆ ಒಂದು ನರೇಂದ್ರ ಮೋದಿ. ಇನ್ನು ಒಂದು ಕೆಲಸ ಮಾಡಿದ್ರೆ ಸಾಕು ನರೇಂದ್ರ ಮೋದಿ ಅವರು. ಏನು? ಕಡು ಬಡವರಿದ್ದಾರಲ್ಲ, ಅವ್ರಿಗೆ ಒಂದು ಮನೆದೊಂದು ವ್ಯವಸ್ಥೆ ಮಾಡಿ, ಬಿಲ್ಲಿ ಟವರ್ ತರ ಮಾಡಿ ಅದೊಂದು ಜಾರಿಗೆ ತಂದು, ಮತ್ತೆ ಆ ಕಡು ಬಡವರ ಮಕ್ಕಳಿಗೆ ಒಂದು ಸೆಕೆಂಡ್ PUC ತನಕ ಕಲಿಯೋ ಒಂದು ಅವಕಾಶ ಕೊಟ್ಟಿದ್ರೆ ಸಾಕು. ಅಷ್ಟೊಂದು ಮಾಡಬೇಕು. ಎಜುಕೇಶನಲ್ಲಿ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀರಿ? ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು.
ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ಎಸ್ ಸರ್, ತಮ್ಮ ಹೆಸರು, ಎಲ್ಲಿಂದ? ನಾನು ಸಾಯಿನಾಥ್ ಬೋಳೂರು. ಎಸ್ ಸರ್, ಮಾತಾಡಿ ಸರ್. ನಾನು ಒಂದು ಕಾಂಗ್ರೆಸ್ ವಕ್ತಾರು ದಿನೇಶ್ ಕುಂಪಳ ಒಂದು ಮಾತಾಡ್ಲಿಕ್ಕೆ ಉಂಟು. ಎಸ್ ಸರ್, ಮಾತಾಡಿ. ಯಾಕೆಂತ ಹೇಳಿದ್ರೆ ನಾನು ಒಂದು ಪ್ರಜೆ, ನಾನೊಂದು ವ್ಯಕ್ತಿ. ಎಸ್ ಸರ್, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಇಂಡಿಯನ್ ಆರ್ಮಿಯ ವಿಷಯದಲ್ಲಿ ಯಾರು ಮಾತಾಡಬಾರ್ದು. ಯಾಕೆಂತ ಹೇಳಿದ್ರೆ ನಾವು ಇವತ್ತು ರಾತ್ರಿ ಮಲಗುದಾದ್ರೆ, ಸ್ವತಂತ್ರದಲ್ಲಿ ಮಲಗುದಾದ್ರೆ ಇಂಡಿಯನ್ ಆರ್ಮಿ ಇದ್ದ ಕಾರಣ ಮಾತ್ರ ಸರ್. ನಾನು ಇದರಲ್ಲಿ ಪಕ್ಷ ಮತ್ತು ಭೇದ ಇಲ್ಲ ನಂಗೆ. ನಾನು ಒಂದು ಇಂಡಿಯನ್ ಆರ್ಮಿಗೆ ಯಾವತ್ತೂ ಒಂದು ಮರ್ಯಾದೆ ಕೊಡಿರಿ. ಯಾಕೆಂತ ಹೇಳಿದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಅದಕ್ಕೆ ಕಾರಣ ಕೇಳಿದ್ರಿ, ಇದಕ್ಕೆ ಅದು ಒಂದು ಯಾವತ್ತು ಕೇಳ್ಬೇಡಿ. ನಾನ್ ಮತ್ತು ನೀವು ಹೋಗಿ ಎಂತ ಮಾಡ್ಲಿಕ್ಕಿಲ್ಲ ಆರ್ಮಿಯಲ್ಲಿ. ನೀವು ನಾನು ಹೋಗಿದ್ದೇನೆ, ನೀವು ಹೋಗಿದ್ದೀರ ನಂಗೆ ಗೊತ್ತಿಲ್ಲ. ಹತ್ತಿರ ಹೋಗ್ಲಿಕ್ಕೆ ನಮ್ಗೆ ಬಿಡುದಿಲ್ಲ ಯಾರಿಗೆ. ಯಾಕೆಂತ ಹೇಳಿದ್ರೆ ನೀವು ಎಷ್ಟೇ ನಿಯತ್ತಲ್ಲಿ ಇರೀರಿ, ಹತ್ತಿರ ಹೋಗ್ಲಿಕ್ಕೆ ಬಿಡುದಿಲ್ಲ. ನೀವು ಅವರು ಹಾಕಿದ ಡ್ರೆಸ್ಸಿಗೆ ಹೇಳ್ಬೇಕಾದ್ರೆ ಸೆಲೆಕ್ಟ್ ಹೊಡಿಬಹುದು. ಓಕೆ, ಸರಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಎಸ್, ಆರ್ಮಿಯವರ ಬಗ್ಗೆ ಅಥವಾ ನಮ್ಮ ದೇಶದ ಒಂದು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಅನುಮಾನವನ್ನ ಪಡಬೇಡಿ, ಅದಕ್ಕೆ ಒಂದು ಗೌರವವನ್ನ ಕೊಡಿ ಅನ್ನೋದು ಸಾಯಿನಾಥ್ ಅವರು ಹೇಳ್ತಾ ಇರೋದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಎಕ್ಸ್ ಸುಬ್ದಾರ್. ನಮಸ್ತೆ ಸರ್, ತಮ್ಮ ಹೆಸರು? ತಮ್ಮ ಹೆಸರು ಸರ್? ನಾನು ಎಕ್ಸ್ ಸುಬ್ದಾರ್ ಶಿವಪ್ರಕಾಶ್ ಅಂತ. ಶಿವಪ್ರಕಾಶ್ ಸರ್, ನಮಸ್ತೆ ಶಿವಪ್ರಕಾಶ್ ಸರ್, ನಿವೃತ್ತ ಯೋಧರು. ವಕ್ತಾರರು, ಬಿಜೆಪಿ ವಕ್ತಾರರು, ರಾಜಕೀಯ ವಿಶ್ಲೇಷಕರು, 3 ಜನರಿಗೂ ಒಂದು ಕ್ವಶನ್ ಕೇಳ್ತಾ ಇದ್ದೇನೆ. ತಾವು ಯಾವಾಗ ಕಾಶ್ಮೀರಕ್ಕೆ ಹೋಗಿದ್ದೀರಿ ಇದನ್ನು ಹೇಳ್ಬೇಕು. ಹೋಗಿದ್ದೀರಾ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಖಂಡಿತ ಇಲ್ಲ. ತಮಗೆ ಅಲ್ಲಿಯ ಅನುಭವ ಇದೆ ಇಲ್ವಾ? ನೋಡಿ, ನಾನು ಅಲ್ಲಿ ಎದುರಿಸಿದವ. ಆಗಸ್ಟ್ 15ರಂದು ನಮ್ಮ ಮುಂದೆ ಪಾಕಿಸ್ತಾನದ ಧ್ವಜವನ್ನು ಹಾರಿಸುವಂತ ಸಂಸ್ಕೃತಿ ಇರುವವರು ಕಾಶ್ಮೀರದಲ್ಲಿ ಇದ್ದಾರೆ. ಅದಕ್ಕೆ ತಾವು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ದಿನೇಶ್ ಕುಂಪಲ್ ಅವರಿಗೆ ನಾನು ಒಂದು ಸಪೋರ್ಟ್ ಹೇಳ್ತಾ ಇದ್ದೇನೆ. ಅವರು ಖಂಡಿತ ಅಂತ ಅವರಿಗೆ ಬುಲೆಟ್ ಪ್ರೂಫ್ ಕೊಡ್ಲಿಲ್ಲ, ಹಾಗೆ ಹೀಗೆ ಅಂತ ತಾವು ಹಾಗೆ ಹೇಳ್ಬಾರ್ದು. ಅಲ್ಲ, ಬುಲೆಟ್ ಪ್ರೂಫ್ ಕೊಡ್ತೇನೆ ಅಂತ ಹೇಳಿದಕ್ಕೆ ನಾವು ಹೇಳಿದ್ದು. ಪಾಪ ಅವ್ರಿಗೆ ಬುಲೆಟ್ ಪ್ರೂಫ್ ಕೊಡ್ತಿದ್ರೆ ಬದುಕ್ತಿದ್ರಲ್ಲ ಅಂತ ಸೈನಿಕರ ಮೇಲೆ ಕಾಲೇಜು ಮೇಲೆ ಹೇಳಿದ್ರು. ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ನೋಡಿದ್ದೀರಾ, ಅಲ್ಲಿ ಹೋಗಿದ್ದೀರಾ? ಅಲ್ಲ, ಬುಲೆಟ್ ಪ್ರೂಫ್ ಇದ್ರೆ ಏನಾಗುದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ. ನೀವು ಅಲ್ಲಿ ಹೋಗಿದ್ದೀರಾ? ಬುಲೆಟ್ ಪ್ರೂಫ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾ? ಒಂದು ಗಿರ್ನೇಟ್ ಎಫೆಕ್ಟ್ ಆದ್ರೆ ಎಲ್ಲಿ ಎಫೆಕ್ಟ್ ಆಗ್ತದೆ ನಿಮ್ಗೆ ಗೊತ್ತಾ? ಹಾಗೆ ತಪ್ಪು ಕಲ್ಪನೆ ಮಾಡಬೇಡಿ. ಪ್ರತಿಯೊಬ್ಬ ಸೋಲ್ಜರ್ ಈ ದೇಶಕ್ಕಾಗಿ ದುಡಿಯುವವ. ಅವನ ಮನದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಏನಿಲ್ಲ. ಅವನು ನಾವು ಒಂದೇ ಕುಕ್ಕರ್ ಅಲ್ಲಿ, ಗ್ಲೇಸರ್ ಅಲ್ಲಿ, ಒಂದೇ ಕುಕ್ಕರ್ ಅಲ್ಲಿ ಬೇಯಿಸಿ, ಅದೇ ಕುಕ್ಕರ್ ಅಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಅಂತ ಯಾವುದೇ ಇಲ್ಲ. ನಮಗೆ ಜಾತಿ ಭೇದ ಇಲ್ಲ. ನಮಗೆ ಒಂದೇ ದೇಶ ಮುಖ್ಯ. ನೀವು ಸರ್ಜಿಕಲ್ ಸ್ಟ್ರೈಕಿಗೆ ನಮ್ಗೆ ಕಾರಣ ಕೊಡಿ ಅಂತ ಕೇಳಿದಂತ ಒಂದು ಮೂರ್ಖ ರಾಜಕೀಯ ನಿಮ್ಮದು. ನಾವು ಹೇಳಿಲ್ಲ. ತಾವು ಚಿಂತಿಸಿ ಸ್ವಲ್ಪ. ನಾವು ಆ ಮಾತು ಹೇಳಿಲ್ಲ ಸರ್. ನೀವು ಹೇಳಿದ್ದೀರಿ. ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಾವು ಒಂದು ಮಾತು ಹೇಳಿಲ್ಲ. ನೋಡಿ, ಅಲ್ಲಿ 42 ಜನರ ಮರಣ ಆಯ್ತು. ಅದಕ್ಕೆಲ್ಲ ತಪ್ಪು ಯಾರ್ದೋ ಇರ್ಬೋದು. ಇಂಡಿವಿಜುವಲ್ ತಪ್ಪಿರ್ಬೋದು, ಅಲ್ಲಾದ್ರೆ ಅವರ ಕಮ್ಯುನಿಟಿ ತಪ್ಪಿರ್ಬೋದು, ಅವರ ಯೂನಿಟಿನ ತಪ್ಪಿರ್ಬೋದು. ಅದೆಲ್ಲ ನೀವು ತೋರಿಸ್ಬೇಡಿ. ನೀವು ಈ ರೀತಿ ಜಗಳ ಮಾಡಿದ್ರೆ ನಮ್ಮ ಹೊರದೇಶದವರಿಗೂ ಹಿಂದಿ ಬರ್ತದೆ. ನಮ್ಮ ಹತ್ತಿರ ಇರುವ ಅಫ್ಘಾನಿಸ್ತಾನ, ಅಲ್ಲ ಬಾಂಗ್ಲಾದೇಶಿ, ಪಾಕಿಸ್ತಾನದವರಿಗೆ ಕೂಡ ಹಿಂದಿ ಬರ್ತದೆ. ಅವರು ಕೂಡ ಈ ಚಾನೆಲ್ ನೋಡ್ತಾ ಇದ್ದಾರೆ. ನಮ್ಮ ವೀಕ್ನೆಸ್ ಅನ್ನು ಯಾಕೆ ನೀವು ಹೊರಗಿಡಿಸ್ತೀರಿ? ರಾಜಕೀಯ ಮಾಡಬೇಡಿ ಸರ್. ಅವರಿಗೆ ನಾನು ಹೇಳ್ತೀನಿ, ನೀವಿಬ್ರು ಅಕ್ಕಪಕ್ಕದಲ್ಲಿ ನಗ್ತಾ ಇದ್ದೀರಿ. ಅಲ್ಲ, ತಪ್ಪು ಮಾಡಿದನ್ನು ಪ್ರಶ್ನಿಸಬಾರ್ದ ಅಂತ ಕೇಳಿದ್ದು. 28 ವರ್ಷ ಸರ್ವಿಸ್ ಮಾಡಿ ನಮ್ಗೆ ಬೇಸರ ಆಗ್ತಾ ಇದೆ. ಅಲ್ಲ, ಈಗ ನೀವು ಹೇಳುವುದನ್ನ ನಾನು ನಿಮಗಿಂತ ಮೊದಲೇ ನಾನು ಹೇಳಿದ್ದೇನೆ. ಇದನ್ನ ಪ್ರಶ್ನೆ ಮಾಡಬಾರ್ದು ಎಂಬುದನ್ನ ವಿಷಯವನ್ನ ನಾನು ಮೊದಲೇ ಹೇಳಿದ್ದೇನೆ ನಿಮಗಿಂತ. ನೀವು ಮೊದಲು ಬೇಕಾದ್ರೆ ರಿವೈಂಡ್ ಮಾಡಿಕೊಂಡು ಕೇಳಿ. ನೋಡಿ ಶಿವಪ್ರಕಾಶ್ ಸರ್, ನೀವು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ನಮ್ಮ ದೇಶದ ಇಂಚು ಇಂಚಿಗೂ ಜಗಳ ಆಗ್ತಾ ಇದೆ, ಗೊತ್ತಾ ನಿಮಗೆ?
ಒಂದು ಪೋಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಆ ಪೋಸ್ಟ್ ಆಕ್ಯುಪೈಡ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ನೀವು ನೋಡಿದೀರಾ? ಕರೆಕ್ಟ್ ಸರ್ ಒಂದು ವಿಚಾರ ಸರ್ ನಿಮ್ಮಲ್ಲಿ ನಾನು ಕೇಳಬೇಕು. ಇಲ್ಲಿ ಚರ್ಚೆ ಆಗ್ತಾ ಇರುವಂತ ಯಾವ ರೀತಿ ಅಂತ ಬಂದ ನರೇಂದ್ರ ಮೋದಿ ಅವರು ಬಂದ ನಂತರ ದೇಶದ ರಕ್ಷಣೆ ನೋಡಿ, ನಾನು ಹೇಳ್ತೇನೆ, ನರೇಂದ್ರ ಮೋದಿ ಬಂದ ನಂತರ ಒಂದು ಜವಾನಿಗೆ ಸಪೋರ್ಟ್ ಸಿಕ್ಕಿದೆ ತಿಳ್ಕೊಳ್ಳಿ. ಓಕೆ ಸಿಕ್ಕಿದೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಸೈನಿಕರಿಗೋಸ್ಕರ ಕಾಳಜಿನ ವಹಿಸಿದ್ದಾರೆ. OP ಸದ್ಭಾವನಾ ಅಂತ ಒಂದು ಕಾರ್ಯಕ್ರಮ ಇಬ್ಬರಿಗೂ ಗೊತ್ತಿದ? ರಾಧಾಕೃಷ್ಣ ಅವರು, ದಿನೇಶ್ ಕುಂಪಲ್ ಅವರಿಗೆ ಗೊತ್ತಿದ? OP ಸದ್ಭಾವನಾ ಅಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಗೊತ್ತಿದೆ ನಿಮಗೆ? ಇಲ್ವಾ ಇಲ್ಲ ಅಂತ ಗಟ್ಟಿ ಹೇಳಿ ಸರ್, ಹೇಳಿ ತಿಳ್ಕೊಳ್ಳುವ. ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರುವುದಿಲ್ಲ ಸರ್, ನಿಮ್ಮಿಂದ ಸ್ವಲ್ಪ ತಿಳ್ಕೊಳ್ಳುವ. ಹೇಳಿ ಅದನ್ನ ಹೇಳ್ಬೇಕು. ನಮ್ಮ ಊರಲ್ಲಿ 10 ಮನೆ ಇದ್ರೆ ಒಂದು ರಾಸ್ತಾ ಇಲ್ಲ, ಅಲ್ಲಿ ಒಂದು ಮನೆಗೆ ಒಂದು ರಾಸ್ತಾ ಇದೆ. ಓಕೆ ಸರ್, ಈಗ ಆಗಿದೆ, ಅಲ್ಲಿ ಕರೆಂಟ್ ಫ್ರೀ. ಓಕೆ ಸರ್, ಒಂದು ನಿಮ್ಮ ಮೇಲೆ ಗೌರವ ಇದೆ, ತಮ್ಮ ಒಂದು ಸೇವೆಯ ಮೇಲೆ ನಮಗೆ ಗೌರವ ಇದೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಸರ್. ಈ ಒಂದು ವಿಚಾರ ತಾವು ಕರೆ ಮಾಡಿದ್ರಿಂದ ಬಹಳಷ್ಟು ವಿಚಾರಗಳು ಈಗ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಲ್ಲ ಸರ್. ಒಂದು ವಿಚಾರ ಆದ್ರೆ ಒಂದು ವಿಚಾರ ಕ್ಲಾರಿಫೈ ಮಾಡಿ ಸರ್. ಪ್ರತಿ ಬಾರಿ ಕೂಡ ನರೇಂದ್ರ ಮೋದಿ ಅವರು ನಮ್ಮ ದೇಶದ ರಕ್ಷಣೆಯ ಬಗ್ಗೆ ಎಷ್ಟು ಕಾಳಜಿನ ವಹಿಸಿದ್ದಾರೆ, ಸೈನಿಕರ ಬಗ್ಗೆ ಅವರು ರಕ್ಷಣೆಯ ಬಗ್ಗೆ ಕಾಳಜಿನ ವಹಿಸಿದ್ದಾರಾ ಇಲ್ವಾ, ಇದಕ್ಕೆ ತಾವು ಒಂದು ಉತ್ತರ ಕೊಟ್ರೆ ಸಾಕು ಸರ್. ಅವರು ಕಾರಣ ವಹಿಸಿದ್ದಾರೆ. ಯಾಕೆ ಈ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ? ಓಕೆ ರೈಟ್ ನಿಜ. ಯಾಕೆ ಆಗಿಲ್ಲ? ಇವರಿಗೆ ಮಾಡ್ಲಿಕ್ಕೆ ತಾಕತ್ತಿರ್ಲಿಲ್ವಾ? ಅಲ್ಲ, ನಮ್ಮ ಸೈನಿಕರಿಗೆ ಕಮ್ಮಿ ಇತ್ತಾ? ಓಕೆ ಯಾಕೆ ಅವರು ಕಾಂಗ್ರೆಸ್ ಅವರು ಸುಮ್ಮನೆ ಕೂತಿದ್ದಾರೆ ಹೇಳಿ? ಓಕೆ ಅಗತ್ಯ ಬಿದ್ದಾಗ ಮಾಡಿದೆಯಲ್ವಾ? ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಒಬ್ಬ ಲೀಡರ್ ಬೇಕು. ಹೂ ಇಸ್ ದ ಲೀಡರ್? ನಮ್ಮ ಲೀಡರ್ ಒಂದು ರಾಷ್ಟ್ರಪತಿ ಇಲ್ಲದ ಪ್ರಧಾನಮಂತ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ ಹೇಳುವಂತ ತಾಕತ್ತಿರಬೇಕು. ಅವನೇ ಲೀಡರ್. ಎಸ್ ಸರ್ ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈ ಜಗಳ ಮಾಡ್ಕೊಂಡು ದೇಶದ ಮಾನವನ್ನು ಮಾರಬೇಡಿ ದಯವಿಟ್ಟು. ನಾವು ಕುಡ್ಲ ನಿಂಕ್ಲೇಗ್ರ ಈರೆಗ್ಲ ಬಂದ್ಬಿನೆ ನಿಂತಿದ್ರೆ ಇಂಚಿನ ಸಮಸ್ಯೆಗೆ ಬಂದಾಗ ಇಂಚಿನ ಕ್ಲೇನ್ ಕುಲ್ಲ ಹೊಡ್ಸಿ ಏರನ್ನ ತೆರಿನ ಕ್ಲೇನ್ ಕುಲ್ಲಲೆ ಅಕ್ಕಳ ಪಾರ್ಟಿ ಖಂಡಿತವಾದ ಈರು ಪಂಡಿಲಕ ಸೈನಿಕರಿಗೆ ದಾಲ ಅವಮಾನ ಅಪ್ಪನ ಒಂದು ಶಬ್ದ ಮೂಜಿ ಜನರ ಪಾತ್ರೆ ಅವಮಾನವಾಗಿ ಮಾತಾಡಿಲ್ಲ. ಎಲ್ಲ ಪಾತ್ರೆ ಮೂಜಿ ಜನರ ಪಾತ್ರೆ ತಪ್ಪ ಅಭಿಪ್ರಾಯ. ದೇಶದ ಸೈನಿಕರನ್ನು ಎತ್ತಿ ಹಿಡಿದದ್ದು, ಅವರಿಗೆ ಗೌರವ ಕೊಟ್ಟದ್ದು ಕೇಳಿಸ್ಕೊಳ್ಳಿ ನೀವು. ಸೈನಿಕರಿಗೆ ಅವಮಾನ ಮಾಡುವಂತದ್ದು ನೀವಾಗ ಇಲ್ಲ ಅವರು ಗೌರವ ಕೊಟ್ಟಿದ್ದೇವೆ ಸೈನಿಕರಿಗೆ, ನೀವ್ಯಾಕೆ ಹಾಗೆ ಆಲೋಚನೆ ಮಾಡ್ತೀರಿ? ಓಕೆ ಅವರು ಇಲ್ಲ ರಾಧಾಕೃಷ್ಣ ಅವರು ಹೇಳುವಂತದ್ದು ನರೇಂದ್ರ ಮೋದಿ ಹೇಳಿದ ಅರ್ಥ ಆಯ್ತು. ನಾವೆಲ್ಲಿ ಹೇಳಿದ್ದೇವೆ? ಮಾತಾಡಿದ್ದೇವೆ. ಸೈನಿಕರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಅವರು ತಪ್ಪು ಕಲ್ಪನೆ, ತಪ್ಪು ಅಭಿಪ್ರಾಯ ಸೂಚಿಸಿದ್ದಾರೆ. ಒಂದು ಇಲ್ಲಿ ಚರ್ಚೆ ಆಗಿರುವಂತದ್ದು ಸೈನಿಕರ ಬಗ್ಗೆ ಅಲ್ಲ ಸರ್. ನರೇಂದ್ರ ಮೋದಿ ಆಡಳಿತದಲ್ಲಿ ಸೈನಿಕರಿಗೆ ಎಷ್ಟು ಕಾಳಜಿ ಇತ್ತು, ಎಷ್ಟು ರಕ್ಷಣೆ ಇತ್ತು, ಎಷ್ಟು ಭದ್ರತೆ ಇತ್ತು, ಈ ವಿಚಾರದ ಮೇಲೆ ಚರ್ಚೆ ಆಗಿರುವಂತದ್ದು. ಅದ್ರ ಬಗ್ಗೆ ಅಲ್ಲ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀರಿ, ಎಲ್ಲ ತಿರುಗಿಸಿ ನೀವೇ ನಿತಿನ್ ಅವರೇ ಆ ರೀತಿ ಮಾತಾಡಿ. ಈರು ಅಂಚ ಪಾತ್ರದಲ್ಲಿ ಈರು ನೇನೆ ಬಂದ್ಪುನೆ ಐನ ಅವು 10 ಮುಂದು ಬಂದ್ಪುನೆ ಅಂಚ ಬನೋಟ್ಟಿ ಅಂದ್ರೆ ನಮ್ಮ ಒಂದು ಸಮಾಜ ದೇಶಕ್ಕೆ ಬೋಡಾಯಿನೆ ಏತೋ 25 ಲಕ್ಷ ಸರ್ ಒಂಜಿ ಕ್ಲಾರಿಟಿ ಕೊರ್ಪ ಸರ್. ಇನ್ನಿತ ಚರ್ಚೆದ ವಿಷಯದಾದ ಪನ್ನಾಗ ಸರ್ ನರೇಂದ್ರ ಮೋದಿ ಆಡಳಿತ ಆದ 1 ವರ್ಷ ಒಂದು ಬತ್ತಂಡು ಅಂಚೆ ಒಪ್ಪನಾಗ ನರೇಂದ್ರ ಮೋದಿ ಆಡಳಿತದ 1 ವರ್ಷದ ಪ್ರಮುಖವಾಯಿನಂಚಿನ ವಿಚಾರ 6 ದೆತ್ತಿನಂಚಿನ ಅಭಿವೃದ್ಧಿ ಸ್ಟೆಪ್ದ ಬಗ್ಗೆ ಚರ್ಚೆ ಮಾಡ್ತಂದಿಲ್ಲ. ಐತ ವಿಚಾರ ಪ್ರಮುಖವಾಯಿನಂಚಿನ ಅಯೋಧ್ಯೆ ಮಂದಿರದ ವಿಚಾರ ಬರ್ಕೊಂಡು, CAA ಬರ್ಕೊಂಡು, ಆಯ್ತೊಟ್ಟಿಗೆ 370 ಆರ್ಟಿಕಲ್ ದ ಬರ್ಕೊಂಡು, ಆಯ್ತು ಒಟ್ಟಿಗೆ ದೇಶದ ಭದ್ರತಾ ವಿಚಾರ ಬರ್ಕೊಂಡು. ಎಸ್ ಸರ್ ಅಂಚೆ ದೇಶದ ಭದ್ರತೆ ಬಗ್ಗೆ ನೀವು ಚರ್ಚೆ ಮಾಡ್ತದಿತ್ತ. ಅಯೋಧ್ಯೆ 370 ಇದು ಮಾತ್ರ ನಮ್ಮ ದೇಶದ ಆಂತರಿಕ ವಿಷಯ. ಸರ್ಜಿಕಲ್ ಸ್ಟ್ರೈಕ್ ದೇಶದ ವಿಜಯದ ನಮಗೆ ಬುಲೆಟ್ ಪ್ರೂಫ್ ಒಂದು ಇಂಟರ್ನ್ಯಾಷನಲ್ ವಿಷಯ. ನಿಖಿಲ್ ದಾಳಿನೇ ಮುಲ್ಪ ಚರ್ಚೆ ಮಲ್ಪುವರು. ಎನಿವೆ ಸರ್, ಸಾರಿ ಅಂಡ್ ಥ್ಯಾಂಕ್ ಯು. ನಿಮ್ಮ ಸೇವೆಯ ಬಗ್ಗೆ ನಮಗೆ ಗೌರವ ಇದೆ. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ತಮ್ಮ ಸೇವೆಯ ಬಗ್ಗೆ ನಮ್ಗಳಿಗೆ ಗೌರವ ಇದೆ, ಹಾಗಾಗಿ ಧನ್ಯವಾದಗಳು ಸರ್. ಜಾಸ್ತಿ ನಾನು ಮಾತಾಡೋಣ. ಹೌದೌದು, ಸೇವೆಯ ಬಗ್ಗೆ ಗೌರವ ಕೊಡ್ತೀವಿ, ದಟ್ಸ್ ವೈ. ನಾನು ಏನ್ ಹೇಳಿದ್ದೆ, ನಮಗೆ ಯೋಗ್ಯತೆ ಇಲ್ಲ ಅದರ ಬಗ್ಗೆ ಮಾತಾಡೋದು ಅಂತ. ಅದರ ಅರ್ಥ ಎಂತ, ನಾವು ಮಾತಾಡಬಾರ್ದು ಅಂತ. ಅಂದ್ರೆ ಅವರಿಗೆ ಬುಲೆಟ್ ಪ್ರೂಫ್ ಕೊಟ್ಟದ್ದು, ಅವ ಬಾಂಬ್ ಇಟ್ಟು, ನಮಗೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಬಾರ್ದು ಅಂತ ನಾನು ಇದನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಗೆ ಅಷ್ಟು ಏನು ಗೊತ್ತಿದೆ ಯಾವ ವಿಷಯ ಬಗ್ಗೆ ಮಾತಾಡಬೇಕು, ಹಾಗೆ ಯಾರಿಗೆ ಏನು ಯಾವ ಸಂದರ್ಭದಲ್ಲಿ ಹೇಳ್ಬೇಕು ಅಂತ. ಅವರು ಹೇಳದೇ ಇರುವ ವಿಚಾರವನ್ನ ನೀವು ಹೇಳಿದ್ದೀರಿ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಹೇಳಿದ್ರೆ, ಸೈನಿಕರಾಗಿರ್ಬೋದು, ಅವರ ಹೇಳಿದ ವಿಷಯಕ್ಕೆ ಏನು ಗೌರವ ಇದೆ, ಸೈನಿಕರಿಗೆ ಗೌರವ ಕೊಡ್ತೇವೆ.
ಆದ್ರೆ ಅವರು ಸುಳ್ಳು ಹೇಳಿದ್ರೆ ಅದಕ್ಕೆ ನಾವು ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ ಆ ವಿಷಯಕ್ಕೆ. ಸರಿ, ಹಾಗಾಗಿ ನಾನು ಬೇಕಾದ್ರೂ ರಿವೈಂಡ್ ಮಾಡಿ ನೋಡಿ ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ. ನಾವು ಆ ವಿಷಯ ಮಾತಾಡ್ಲಿಕ್ಕೆ ಆ ವಿಷಯಗಳನ್ನ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಿ ಬಾಂಬ್ ಅವರು ತಗೊಂಡ್ರು ಇವ್ರು ಇಟ್ರು ಲೂಪೋಲ್ ಆಯ್ತು ಹೇಳುವನ್ನ ಏನಿಲ್ಲ. ಆದ್ರೆ ಇಲ್ಲ ಏನ್ ಗೊತ್ತು, ಸಡನ್ ಆಗಿ ಟಿವಿ ನೋಡಿದಾಗ, ಟಿವಿ ಆನ್ ಮಾಡಿದಾಗ ಕೆಲವು ಚರ್ಚೆಗಳಲ್ಲ ಅದಕ್ಕೆ ಒಂದು ಖಾಲಿ ಅವರು ಹೇಳಿದ್ದೆ ಒಂದು ತುಂಡು ನೆಕ್ಸ್ಟ್ ಹೋಗ್ಬಾರ್ದಲ್ಲ, ಅದಕ್ಕೆ ನೆಕ್ಸ್ಟ್ ನಾವು ಹೇಳಿದ ವಿಷಯಗಳು ಹೋಗ್ಬೇಕಲ್ಲ. ಸ್ಪಷ್ಟ ನಮಗೆ ಎಷ್ಟು ನಾವು 24 ವರ್ಷದ ಪತ್ರಿಕೋದ್ಯಮದಲ್ಲಿ ಸೈನಿಕರ ಕುರಿತಾದಂತಹ ಕಾಳಜಿ ಕುರಿತಾದಂತಹ ಲೇಖನಗಳನ್ನ ಅಥವಾ ದೇಶಭಕ್ತಿ ರಾಷ್ಟ್ರಭಕ್ತಿ ವಿಷಯಗಳನ್ನೇ ಹೆಚ್ಚು ನಕ್ಸಲೈಟ್ ವಿಷಯಗಳು ಇರ್ಬೋದು, ಅಂದ್ರೆ ಉಗ್ರಗಾಮಿಗಳ ವಿಷಯಗಳ ಅಂದ್ರೆ ಸ್ಫೋಟಗಳ ಹೈಯೆಸ್ಟ್ ಲೇಖನಗಳನ್ನ ನಾವು ಬರ್ತಿದ್ವಿ. ಯಾಕೆ ನಮ್ಮ ಬದುಕನ್ನ ನಾವು ಕೂಡ ಇಲ್ಲಿ ರಿಸ್ಕ್ ಇಟ್ಕೊಂಡೆ ಬದುಕಿನಲ್ಲಿ ನಾವು ಇಲ್ಲಿ ನಮ್ಗೇನು ಸೆಕ್ಯೂರಿಟಿ ನಮಗೆ ಗನ್ ಬಿಡ್ಲಿಕ್ಕೆ ಗೊತ್ತಿಲ್ಲ. ಬಟ್ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ರಿಸ್ಕ್ ಇಟ್ಕೊಂಡು ನಾನು ಕೂಡ ಬದುಕ್ತಾ ಇದ್ದೇನೆ. ನಾವೇನು ಇದು ಏನು ನಮಗೂ ಥ್ರೆಟ್ಗಳು ಬಂದಿದೆ, ಓಪನ್ ಆಗಿ ಗೊತ್ತಿದೆ. ಅಂದ್ರೆ ಹಾಗಿರುವಾಗ ನಾವು ಕೂಡ ಉಗ್ರಗಾಮಿಗಳ ದೇಶ ಇಲ್ಲಿ ಹತ್ತಿರ ಬಾಂಬ್ ಸ್ಫೋಟಗಳು ಇದು ಬಾಂಬ್ ಸಿಕ್ಕಿದಾಗ ನಾವು ಧೈರ್ಯದಿಂದ ಬರೆದಿದ್ದೇವೆ. ಸಾಮಾನ್ಯ ಪ್ರಜೆಯಾಗಿ ನಾವು ಬರೆಯುವಾಗ ಅವರು ಅದನ್ನು ಕೂಡ ಗಮನದಲ್ಲಿ ಇಟ್ಟು ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ಒಬ್ಬ ಯೋಧನಾಗಬಲ್ಲ, ಯಾಕಂದ್ರೆ ಅವರವರ ಕರ್ತವ್ಯ ನಿರ್ವಹಿಸಿದಾಗ. ಹಾಗಾಗಿ ನಮಗೂ ಕೂಡ ಅವರು ಗೌರವ ಕೊಟ್ಟು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ. ಜೊತೆಗೆ ನಾಟ್ ಓನ್ಲಿ ದಟ್ ಸರ್, ಇದನ್ನ ನಾವು ಮಾತಾಡುವಂತದ್ದಿಲ್ಲ ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಯಾಕಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಅಥವಾ ಇಂಡಿಯಾ ಪಾಕಿಸ್ತಾನ ವಾರ್ ಆದಾಗ, ಕಾರ್ಗಿಲ್ ಯುದ್ಧಗಳಾದಾಗ ನಾವು ಅದನ್ನ ಸಂಭ್ರಮಿಸಿದ್ದೇವೆ, ನಾವು ಅದನ್ನ ಮಾತಾಡ್ತೀವಿ. ನಮ್ಮನ್ನ ಬದುಕನ್ನ ಸೈನಿಕರ ಬಗ್ಗೆ ಹೊಗಳುವ ಅಧಿಕಾರ ನಮ್ಮಗಳಿಗೆ ಇದೆ. ಪ್ರತಿ ಕಾರ್ಯಕ್ರಮದಲ್ಲಿ ಸೈನಿಕರ ಬಗ್ಗೆ ನಾವು ಕಾಳಜಿಯನ್ನು ವ್ಯಕ್ತಪಡಿಸಿದ್ದೇವೆ. ಯಾವ ದುರಂತ ಆದಾಗ ನಾವು ಸೈನಿಕರ ಎಚ್ಚರದಿಂದ ಇದ್ದರಿಂದ ನಾವು ಮಲಗ್ತಿದ್ದೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ, ಆನಂದ್ ಉಡುಪಿಯಿಂದ. ಆನಂದ್ ಅವರು ಮಾತಾಡಿ ಸರ್. ಸರ್, ರಾಜಕೀಯ ಯಾವ ರೀತಿಯಾದ್ರೂ ಮಾಡ್ಲಿ ಸರ್, ಅದು ಅವರವರಿಗೆ ಬಿಟ್ಟ ವಿಷಯ. ಬಿಜೆಪಿ ಕಾಂಗ್ರೆಸ್ ದೇಶ ಅಂತ ಬಂದಾಗ ನಾವೆಲ್ಲ ಒಟ್ಟಾಗಿ ನಾವೆಲ್ಲರೂ ಕಾಂಗ್ರೆಸ್ ಈ ವಿಷಯದಲ್ಲಿ ತಪ್ಪು ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ ನೋಡ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಯಾವುದಾದ್ರೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ನಾವು ಜನಸಾಮಾನ್ಯ ನಾವೆಲ್ಲ ನೋಡ್ತಾ ಇರ್ತೇವೆ ಪ್ರತಿ ದಿವಸ ಕೂಡ. ಇದ್ರ ಮಾಡಬಾರ್ದು. ನರೇಂದ್ರ ಮೋದಿ ಬಂದ ನಂತರ ಯಾವ ರೀತಿ ದೇಶ ಸುಧಾರಿದೆ, ಗಡಿಯಲ್ಲಿ ಸುಧಾರಿದೆ ಅಂತ ಹೇಳಿ ನೀವು ಹೇಳೋದಕ್ಕಿಂತ ಅಲ್ಲಿಂದ ಬರ್ತಾರಲ್ಲ ಮಿಲಿಟರಿ ಅವರು ರಜೆ ಮೇಲೆ ಬರ್ತಾರೆ, ಅವ್ರು ಹೇಳ್ತಾರೆ. ಮತ್ತೆ ಭಟ್ಕಳದವ್ರು ಒಬ್ರು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಬಂದ ನಂತರ 9 ವರ್ಷದ ನಂತರ ನಾವು ಕ್ಲೀನ್ ಕೆಲಸ ಮಾಡ್ಬೋದು, ನಮ್ಗೆ ಇದೆ, ನಮ್ಮ ಜೊತೆ ಬಂದು ಹಬ್ಬಗಳು ಆಚರಣೆ ಮಾಡ್ತಾರೆ, ಈ ರೀತಿ ಎಲ್ಲ ಹೇಳ್ತಾರೆ. ಅದ್ರ ಕಾಂಗ್ರೆಸ್ ಒಪ್ಪಂಬ ತಯಾರಿಲ್ಲ. ಹಂಗಾದ್ರೆ ಈ ದೇಶದ ಬಗ್ಗೆ ಇವರು ಸಲಹೆ ರಾಜಕೀಯ ಮಾಡಿ ಸರ್, ಅವ್ರಿಗೆ ಗೆಲ್ಸಿದಾರೆ ಜನ, ಅವ್ರು ಮಾಡ್ತಾನೆ, ಓಟ್ ಹಾಕಿದ್ರೆ ಗೆಲ್ತಾರೆ, ರಾಜಕೀಯ ಮಾಡ್ತಾರೆ. ದೇಶ ಅಂತ ಬಂದಾಗ ಯಾವಾಗಲೂ ಒಟ್ಟಾಗಿರ್ಬೇಕು ಅಂತ ಹೇಳ್ತಾ ಇರೋದು. ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾಲ್ವರಿಗೆ ನಮಸ್ತೆ, ಅರುಣ್ ಕದ್ರಿ ಸರ್. ನಮಸ್ತೆ ಸರ್. ಬಲ್ಲೆ ಸರ್, ಈಗ ಮನೆ ಕಂಪೌಂಡ್ ಸರಿ ಇದ್ರೆ ಆ ಮನೆ ಸುಭದ್ರವಾಗಿರುತ್ತದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಹೊರದೇಶಕ್ಕೆಲ್ಲ ಟ್ರಿಪ್ಗೆಲ್ಲ ಹೋಗಿ ಅಲ್ಲಿ ನಮ್ಮ ದೇಶದ ಬಾಂಧವ್ಯವನ್ನು ವೃದ್ಧಿಸುವ ಸಮಯದಲ್ಲಿ ಕಾಂಗ್ರೆಸ್ನವರು ಕೋಕವಾಡ್ತಿದ್ರು. ನರೇಂದ್ರ ಮೋದಿ ಭಾರತದಲ್ಲಿದ್ದದ್ದು ಕಮ್ಮಿ, ಹೊರದೇಶದಲ್ಲಿದ್ದದ್ದು ಜಾಸ್ತಿ ಅಂತ. ಅದರ ಬೆಲೆ ಏನಂತ ಉಕ್ರೇನ್ ಯುದ್ಧ, ರಷ್ಯಾ ಯುದ್ಧದಲ್ಲಿ ಅದು ಸಂಪೂರ್ಣ ಮನವರಿಕೆ ಆಗಿದೆ, ಗೊತ್ತಾಗಿದೆ ನರೇಂದ್ರ ಮೋದಿ ತಾಕತ್ತು ಏನಂತ. ಮತ್ತೆ ರಾಮ ಮಂದಿರ ವಿಷಯದಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಮಾಡಿದೆ, ನಾವು ರಾಮ ಮಂದಿರ ಕಟ್ತೇವೆ ಅಂತ ಹೇಳಿ, ಅದನ್ನ ಕಟ್ಟಿದ್ದಾರೆ. ಮತ್ತೆ ಈಗ ನೋಡಿ, ಕಾಶ್ಮೀರದಲ್ಲಿ ಕಲ್ಲು ಹೊಡೆಯುವುದು, ಗಲಾಟೆ ಎಲ್ಲ ನಿಂತು ಹೋಗಿದೆ ಅಲ್ಲ. ಒಂದು ಪ್ರಧಾನಮಂತ್ರಿ, ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಹೇಗಿರ್ಬೇಕು, ಅವರ ತಾಕತ್ತು ಏನಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಕಾಂಗ್ರೆಸ್ನ ಜಿಲ್ಲಾ ನಾಯಕರು ಮಾತಾಡುದೊಂದು, ರಾಜ್ಯ ನಾಯಕರು ಮಾತಾಡುದೊಂದು, ದೇಶ ನಾಯಕರು ಕೇಳಿದಾರಲ್ಲ, ಸರ್ಜಿಕಲ್ ಸೈಕಲ್ ಏನು ಮಾಡಿದ್ರಿ, ಪ್ರೂಫ್ ಕೊಡಿ ಅಂತ ದೇಶದ ನಾಯಕರು ಕೇಳಿದಾರಲ್ಲ. ಈಗ ಅಲ್ಲಿ ಅಮೆರಿಕದಲ್ಲಿ ಹೋಗಿ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಮುಸ್ಲಿಮರನ್ನ ದಲಿತರಾಗಿ ಕಾಣ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಅಂತ ಉಂಟಂತೇಳಿ. ನಮ್ಮ ಮನೆಯ ವಿಷಯವನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಕೂತ್ಕೊಂಡು ಅಲ್ಲ ನೇರವಾಗಿ ಪ್ರಧಾನಮಂತ್ರಿಗೆ ಸವಾಲಾಗಿ ಚರ್ಚೆ ಮಾಡಿಕೊಂಡು ನಮ್ಮ ದೇಶದ ನಾವು ನಮ್ಮ ಒಳಗಿನ ಭಿನ್ನಾಭಿಪ್ರಾಯ ನಾವು ಸರಿ ಮಾಡಿಕೊಳ್ಬೇಕು. ಮೂರನೇ ಅವರಿಗೆ ನಾವು ಆಹಾರ ಆಗ್ಬಾರ್ದು. ಹೊರ ದೇಶದಲ್ಲಿ ಎಲ್ಲ ಹೋಗಿ ನಮ್ಮ ದೇಶದ ಮಾನವನ್ನ ಮರ್ಯಾದೆಯನ್ನು ತೆಗೆಯುವುದು ಇದು ಎಷ್ಟು ಸಮಂಜಸ ಅಂತ ಕಾಂಗ್ರೆಸ್ ವಕ್ತಾರರು ಹೇಳಬೇಕು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್?
ಅವಿನಾಶ್ ಅಂತ. ಎಸ್ ಅವಿನಾಶ್ ಅವರು ಮಾತಾಡಿ ಸರ್. ಉಡುಪಿಯಿಂದ. ಎಸ್ ಸರ್, ಮಾತಾಡಿ ಸರ್. ನಾನು ನನ್ನೊಂದೇ ಪ್ರಶ್ನೆ. ಹಾ ದಿನೇಶ್ ಬಾಲವರಲ್ಲ ಅವರಿಗೆ ಸರ್, ನೀವು ಹೇಳ್ತಾ ಇದ್ರಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅಂತ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಾನು ಮಾತಾಡ್ಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡ್ಲಿಲ್ಲ ನಾನು. ಪುಲ್ವಾಮಾ ದಾಳಿದ ಬಗ್ಗೆ ಮಾತ್ರ ನಮ್ದು ಗವರ್ಮೆಂಟ್ ಮಾಡಿದ್ದಂತ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡಲಿಲ್ಲ ಸರ್, ನಾನು ಪುಲ್ವಾಮಾ ದಾಳಿದ ಮಾತ್ರ ಮಾತಾಡಿದ್ದು. ಓಕೆ ಸರ್, ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ದಯಮಾಡಿ. ಓಕೆ, ಥ್ಯಾಂಕ್ ಯು. ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ದಯಮಾಡಿ ಕ್ಷಮಿಸಿ. ಎಸ್ ಸರ್, ದಿನೇಶ್ ಕುಂಪಾಲ್ ಅವರು, ನಾನು ನೇರವಾಗಿ ಲಾಸ್ಟ್ ರಿಯಾಕ್ಷನ್ಗೆ ಬರ್ತೇನೆ. ಯಾಕಂದರೆ ಸಮಯದ ತುಂಬಾ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಮುಂದಕ್ಕೆ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಲಾಸ್ಟ್ ರಿಯಾಕ್ಷನ್ ಎಲ್ಲ ಕರೆಗಳು, ಬಹಳಷ್ಟು ಕರೆಗಳಾದರೆ ಎಲ್ಲ ಕರೆಗಳು ನರೇಂದ್ರ ಮೋದಿ ಅವರು ಪ್ರಶ್ನಾತೀತ ನಾಯಕ, ನರೇಂದ್ರ ಮೋದಿ ಅವರು ಉತ್ತಮ ನಾಯಕ, ನರೇಂದ್ರ ಮೋದಿ ಅವರು ಜಗಮೆಚ್ಚಿತ ನಾಯಕ, ಅಥವಾ ನರೇಂದ್ರ ಮೋದಿ ಅವರು ನಮ್ಮ ನಾಯಕ ಅನ್ನುವಂತಹ ನಿಟ್ಟಿನಲ್ಲೇ ಪ್ರತಿಯೊಬ್ಬರು ಕೂಡ ಕರೆ ಮಾಡಿರುವಂಥದ್ದು. ಎಲ್ಲಿ ತನಕ ಅಂತ ಬಂದಾಗ ನರೇಂದ್ರ ಮೋದಿ ಅವರಿಗೆ ಏನಾದರೂ ಒಂದು ಹೇಳ್ತಾರೆ ಅಂತ ಬಂದಾಗ ಅದನ್ನು ಪ್ರಶ್ನೆ ಮಾಡುವವರು ಕೂಡ ನಮ್ಮಲ್ಲಿ ಇದ್ದಾರೆ ಅನ್ನುವಂಥದ್ದು ನಮ್ಮ ಒಂದು ಕರೆಗಳು. ಎಸ್, ಒಂದು ನಿಮಿಷ, ಇಲ್ಲಿ ಅದನ್ನು ನಾನು ವಿಶ್ಲೇಷಣೆ ಹೆಚ್ಚು ದೊಡ್ಡದಾಗಿ ಕೊಂಡೋಗ್ಬೇಕಂತ ಇಲ್ಲ. ನರೇಂದ್ರ ಮೋದಿ ಅವರ ಎಗೇನ್ಸ್ಟ್ ಮಾತಾಡ್ಲೇಬಾರ್ದು. ನೀವು ಕೇಳ್ತಾ ಇದ್ದೀರಿ ನರೇಂದ್ರ ಮೋದಿ ಅಥವಾ ಇವರು ಹೇಳಿದ್ರು ನಾವು ಸೈನ್ಯಕ್ಕೆ ಅವರು ಅಷ್ಟು ಮಾಡಿದ್ರು ಇಷ್ಟು ಮಾಡಿದ್ರು, ಮಾತಾಡ್ಲೇಬಾರ್ದು. ನೋಡಿ, ಇವರು ಹೇಳಿದ್ದು ಯಾವ ರೀತಿ ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ ಮಾತಾಡೋದಲ್ಲ, ಸೈನಿಕರಿಗೆ ಸವಲತ್ತನ್ನು ಕೊಟ್ಟದ್ದನ್ನು ಬಗ್ಗೆ ಮಾತಾಡೋದು ನಾವು. ಕರೆಕ್ಟ್. ಕೊಡದ್ದನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಬಿಂಬಿಸ್ತಾರಲ್ವಾ, ಅದರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಮತ್ತೆ ಈ ದೇಶದಲ್ಲಿ ನಾವು ಪ್ರಜೆಯಾಗಿದ್ರು, ಪ್ರಜಾಪ್ರಭುತ್ವದಲ್ಲಿ ಇದ್ದು ಏನು ಪ್ರಯೋಜನ? ಒಂದು. ಎರಡನೇದು, ಬಹಳಷ್ಟು ಇದರಿಂದಾಗಿ ನಾವು ಸೋತದ್ದು. ನೋಡಿ, ಅವರು ಸೈನಿಕರ ಬಗ್ಗೆ ಮಾತಾಡುವ ಒಂದು ಭಾವನಾತ್ಮಕವಾಗಿ ಅದರದೊಂದು ಚಿತ್ರಣವನ್ನು ಮೂಡಿಸಿಕೊಂಡು ಅದು ನಾವು ಬಾಯಿ ಮುಚ್ಚಿಸ್ತಾರೆ. ನೋಡಿ, ಈಗ ಅವರೆಲ್ಲ ಹೇಳಿದ್ರೆ ನಾವು ಬಾಯಿ ಮುಚ್ಚಿ ಕುತ್ಕೊಳ್ಬೇಕು ಅಲ್ವಾ? ಇದು ಫ್ಯಾಕ್ಟ್ ಅಲ್ವಾ? ಇಲ್ಲಿ 7,000 ಚದರ ಕಿಲೋಮೀಟರ್ ಇವರು ಮೀಟರ್ ಚೀನಾದವರು ಬಂದದ್ದು ಸುದ್ದಿ ತೆಗಿಬಾರ್ದು ನಾವು. ಅದು ತೆಗಿಬಾರ್ದು. ತೆಗೆದ್ರೆ ಬಹಳಷ್ಟು ತಪ್ಪು. ನಾವು ತೆಗಿಬಾರ್ದಲ್ವಾ? ತೆಗೆದ್ರೆ ತಪ್ಪಲ್ವಾ? ಇಲ್ಲಿ ಬಾಲ್ಕೋಟ್ ದಾಳಿ, ನಾವು ಬಾಲ್ಕೋಟ್ ದಾಳಿದ ಬಗ್ಗೆ ನಾವು ಮಾತಾಡ್ಲೇಬಾರ್ದು. ಏನಲ್ಲಿ ಫ್ಯಾಕ್ಟ್ ಆಗಿದೆ ಅದರ ಫ್ಯಾಕ್ಟ್ ಅದು ಸೈನ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಲ್ಲಲ್ಲ. ಬಾಲ್ಕೋಟ್ ಪುಲ್ವಾಮಾದ ಬಗ್ಗೆ ಆಯ್ತಲ್ವಾ? ಅವರದೇ ಸತ್ಯಪಾಲ್ ಅವರು ಹೇಳಿದ್ದಾರೆ, ಅದನ್ನು ಕೂಡ ನಾವು ಹೇಳಿದಲ್ಲ. ಅದನ್ನು ನಾನು ಪ್ರಥಮವಾಗಿ ನಾವು ಹೇಳಿದಲ್ಲ, ಅವರದೇ ರಾಜ್ಯಪಾಲರು ಹೇಳಿದ್ದು, ಅದನ್ನು ನಾನು ಹೇಳಿದ್ದೇನೆ. ಓಕೆ, ನಂತರ ಬಾಲ್ಕೋಟ್ ದಾಳಿ ನಾನು ಸರ್ಜಿಕಲ್ ನಾನು ಅದನ್ನು ಹೇಳಲೇ ಇಲ್ಲ. ಅದರ ಬಗ್ಗೆ ನನ್ನ ಹತ್ರ ಹೇಳ್ತಾ ಇದ್ದಾರೆ. ಅದು ಸೈನಿಕರು ಮಾಡಿದ್ರೆ ನನಗೆ ನಾವು ಒಳ್ಳೇದೇ, ಅದನ್ನು ಎದುರಿಸುವ ತಂತ್ರಗಾರಿಕೆ ಅದು ಒಳ್ಳೇದೇ. ಬೇರೆ ದೇಶದವರನ್ನು ಎದುರಿಸುವ ಅದನ್ನು ನಾವು ಒಪ್ತೇವೆ, ನಾವು ಅದನ್ನು ಸಪೋರ್ಟ್ ಮಾಡ್ತೇವೆ, ಇಲ್ಲ ಅಂತ ಇಲ್ಲ. ಯಾರು ದೇಶದ ಬಗ್ಗೆ ಬರುವಾಗ ನಾವೆಲ್ಲರೂ ಒಂದೇ ಆಗಿ. ನಾನು ಅವರು ಮಾತಾಡಿದಕ್ಕೆ ನಾನು ಅದನ್ನು ನಾನು ಆಕ್ಷೇಪಣೆ ಮಾಡಿದ್ದು ಬೇರೆ ಯಾವುದಕ್ಕೆ ಅಲ್ಲ. ಅವರು ಆಕ್ಷೇಪಣೆ ನಾನು ನಾಯಕತ್ವದ ಬಗ್ಗೆ. ಎಸ್, ಮೋದಿ ಅವರಿಗೆ ಲೀಡರ್ಶಿಪ್ ಇದೆ, ನಾನು ಅಲ್ಲ ಕೇಳುದಿಲ್ಲ. ಕಮಾಂಡಿಂಗ್ ಪವರ್ ಇದೆ, ಲೀಡರ್ಶಿಪ್ ಇದೆ. ಬಡ ಜನರ ಬಡತನವನ್ನು ನಿರ್ಗಮನ ಮಾಡುವಂತ ಚಾಕಚಕ್ಯತೆ ಇಲ್ಲ. ಆರ್ಥಿಕತೆಯನ್ನು, ದೇಶವನ್ನು ಆರ್ಥಿಕತೆಯ ಮೇಲೆ ಎತ್ತುವಂತ ಒಂದು ವ್ಯವಸ್ಥೆ ಅವರಲ್ಲಿ ಇಲ್ಲ. ಜಗತ್ತಿನಲ್ಲಿ ಭಾರತ ದೇಶದ ಒಂದು ವರ್ಚಸ್ಸು ಆಗಿದೆ. ಒಂದು ಬಡವರನ್ನು ಫೇಸ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಒಂದು ನೋಡಿ, ನಾನು ಒಂದು ಪಂಚಾಯತ್ ಮಟ್ಟ ಅಥವಾ ಜಿಲ್ಲಾ ಮಟ್ಟದ ಒಂದು ಕಾರ್ಯಕರ್ತ ಅಥವಾ ನಾಯಕರಾಗಿದ್ರು ಕೂಡ ನಾವು ಒಂದು ವರ್ಷದಲ್ಲಿ ಒಂದು 10-15 ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದೇವೆ. ಇವರಿಗೆ ಯಾಕೆ ಹೆದರಿಕೆ? 9 ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಇವರು ಮಾಡಿದ್ದನ್ನು, ಇವರು ಹೇಳಿದ್ದನ್ನು ಪ್ರಸಾರ ಮಾಡುವುದಲ್ಲದೆ ಇವರು ಪ್ರಜಾಪ್ರಭುತ್ವದಲ್ಲಿ ಜನರು ಏನು ಕೇಳ್ತಾರೆ ಅದಕ್ಕೆ ಉತ್ತರಿಸಬೇಕು. ಈಗ ಇಷ್ಟನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಅವರು ಇಂಥ ಒಂದು ಡಿಬೇಟ್ ಆಗ್ಲಿ ಅಥವಾ ಅವರೇ ಒಂದು ಪ್ರೆಸ್ ಮೀಟ್ ಮಾಡಿದಾರಾ? ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅವರಿಗೆ ಹೆದರಿಕೆ? ಯಾಕೆ? ನಾನು ಹೇಳುದು, ಅವರು ಉತ್ತಮ ಪ್ರಧಾನಿ ಅಲ್ವಾ, ಉತ್ತಮ ನಾಯಕರಲ್ವಾ, ಇಷ್ಟು ವಿದೇಶಕ್ಕೆ ಒಟ್ಟಿಗೆ ಅದಾನಿಯ ಜೊತೆಗೆ ದೇಶ ವಿದೇಶ ಎಲ್ಲ ತಿರ್ತಾರಲ್ವಾ? ಆದ್ರೆ ಯಾಕೆ ಅವರಿಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲ, ಅದರಲ್ಲಿ ವೈಫಲ್ಯತೆ ಇದೆ. ಅವರ ಇನ್ನೊಂದು ವಿಚಾರ ಸರ್, ದೇಶದಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಹೊರ ದೇಶಗಳಲ್ಲಿ ಈಗ ಬಹಳಷ್ಟು ಸ್ಥಾನಮಾನ ಸಿಗ್ತಾ ಇದೆ, ಹೌದಲ್ವಾ? ಇರ್ಬೋದು, ಖಂಡಿತ ಇದೆ. ಬಿಕಾಸ್ ಆಫ್ ಮೋದಿ ಅಲ್ಲ ಇದೆ. ಮೋದಿ ಒಂದು ಹೇಳಿದಲ್ಲ 2 ವಯಸ್ಸಲ್ಲಿ ಅಯೋಧ್ಯೆ ರಾಮ ಮಂದಿರ. ಎಸ್, ಅಯೋಧ್ಯೆ ಎಷ್ಟೋ ವರ್ಷದಿಂದ ಬಂದಂತ ಒಂದು ಅಯೋಧ್ಯೆ ಕೇಸ್ಗಳು ಅದು ಕೋರ್ಟ್ ತೀರ್ಮಾನ ಆದದ್ದೇ ಹೊರತು ಏಕಾಏಕಿ ಪ್ರಣಾಳಿಕೆಯಲ್ಲಿತ್ತು ಇಲ್ಲ ಅಂತ ನಾನು ಹೇಳುದಿಲ್ಲ.
ಪ್ರಣಾಳಿಕೆ ಇತ್ತು. ವ್ಯವಸ್ಥೆ ಮಾಡಿಕೊಟ್ಟದ್ದು ಯಾರು? ಅದನ್ನು ನಿವಾರಣೆ ಮಾಡಿದ ಯಾರು? ಕೋರ್ಟ್ ನಿವಾರಣೆ ಮಾಡಿ. ಕೋರ್ಟ್ ನರೇಂದ್ರ ಮೋದಿ ಅವರು ಅದನ್ನು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಬಿಜೆಪಿ ಪ್ರಣಾಳಿಕೆಯಲ್ಲಿ ಇತ್ತದು ಇರ್ಬೋದು. ಅವರದ್ದು ಪ್ರಣಾಳಿಕೆ ಅದುವೇ. ಇಷ್ಟ ಈಗ ರಾಮನ ಹೆಸರಲ್ಲಿ, ಸೈನಿಕರ ಹೆಸರಲ್ಲಿ ನಿಮಗೆ ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ಪೊಕಟ ಮಾರಿಕೆ ಹೇಳಿದ್ದು, ಸೈನಿಕರ ಹೆಸರಲ್ಲಿ ಬಂದು ಸೈನಿಕರನ್ನು ಅಲ್ಲಿ ಅವರಿಗೆ ಏನು ಇಲ್ಲದಂತ ಮಾಡಿದ್ದು, ದೇವರ ಹೆಸರಲ್ಲಿ ಮಾಡಿದಲ್ಲದೆ ಬೇರೆ ಏನಿಲ್ಲ. ಬಡತನ ರಾಮ ಮಂದಿರ ಕಟ್ಟಿದ ಒಳ್ಳೇದಲ್ಲ ಹಾಗಿದ್ರೆ? ಖಂಡಿತ ಕಟ್ಟಬೇಕು. ಯಾಕೆ ಒಳ್ಳೇದಿಲ್ಲ? ರಾಮ ಮಂದಿರದ್ದು ವಿವಾದ ಇರುವಾಗಲೇ ಹಳೆಯ ಮಂದಿರದ ಬೀಗದ ಕೈ ತೆಗೆದುಕೊಟ್ಟದೆ ರಾಜೀವ್ ಗಾಂಧಿ. ಇವರೆಲ್ಲಿದ್ರು ವಿವಾದ ಇರುವಾಗಲೇ ಕೀಯನ್ನು ಓಪನ್ ಮಾಡಿಕೊಂಡು ದೇವಸ್ಥಾನದ ಕೆಲಸ ಮಾಡಿ ಅಂತ ಹೇಳಿದ್ದು ರಾಜೀವ್ ಗಾಂಧಿ, ಕಾಂಗ್ರೆಸ್ ಮಾಡಿದ್ದು. ಇವರು ಮಾಡಿದಲ್ಲ, ಇವರಿಗೆ ಧೈರ್ಯ ಇತ್ತಾ? ಸರಿ ಲಾಸ್ಟ್ ಸೆಕ್ಷನ್ ಅದಕ್ಕಿಂತ ಮುಂಚೆ ಹೇಳಿದ್ರು ಕೋರ್ಟ್ ಕೊಟ್ಟದ್ದು. ನಾನು ಹೇಳಿದಲ್ಲ, ನೀವು ಹೇಳಿದ್ದು. ಆದ್ರೆ ನೋಡಿ, ಅಲ್ವಾ ಕೋರ್ಟ್ ಅಲ್ಲ ಅಂತ ಹೇಳಿಬಿಡಿ ನಿಮ್ಮ ಬಾಯಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದ್ಭುತವಾದಂಥ ಕೆಲಸಗಳನ್ನ ಜಗತ್ತೇ ಮೆಚ್ಚುವ ಹಾಗೆ ಮಾಡಿದ್ದಾರೆ. ಒಂದನೇದಾಗಿ ಹಣಕಾಸಿನ ಸದೃಢದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಸಾಂಸ್ಕೃತಿಕವಾದಂಥ ಭಾರತ, ಇವತ್ತು ನ್ಯಾಷನಲ್ ಹೈವೇಗಳು UPA ಸರ್ಕಾರ ಇರುವಾಗ 12 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದ್ರೆ ಇವತ್ತು 38 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದೆ. ಅದು ಸಹ 4 ವೇ 6 ವೇ ಕಾರಿಡಾರ್ಗಳು. ಅದೇ ರೀತಿ ರೈಲ್ವೆಗಳು ಬ್ರಾಡ್ಗೇಜ್, ಎಲ್ಲವೂ ಬ್ರಾಡ್ಗೇಜ್ ಆಗಿದೆ. ಎಲೆಕ್ಟ್ರಿಫಿಕೇಶನ್ ಆಗ್ತಾ ಉಂಟು, ಬೇಕಾದ ಕಡೆ ಟನಲ್ಗಳಾಗ್ತಾ ಉಂಟು. ವಂದೇ ಭಾರತ್ನಂಥ ಅತ್ಯಾಧುನಿಕ ರೈಲುಗಳು ಓಡಾಡ್ತಾ ಇದೆ ಈ ದೇಶದಲ್ಲಿ. ರೈಲ್ವೆ ನಿಲ್ದಾಣಗಳು ಮೇಲ್ದರ್ಜೆಗೇರಿದೆ, ವಿಮಾನ ನಿಲ್ದಾಣಗಳು ಜಾಸ್ತಿ ಆಗಿದೆ, ಎಲ್ಲ ಸೌಲಭ್ಯಗಳು ಜಾಸ್ತಿ ಆಗಿದೆ. ಎಲ್ಲಕ್ಕಿಂತ ಮೊದಲಾಗಿ ಈ ದೇಶದ ಭದ್ರತೆ. ಈ ದೇಶದ ಭದ್ರತೆಗೆ 2013ರಲ್ಲಿ ಬಜೆಟ್ ಇಟ್ಟದ್ದು 2,03,00,000. ಇವತ್ತು 2023ರಲ್ಲಿ 5,93,203 ಕೋಟಿ ಭದ್ರತೆಗೆ. ಯಾವುದು? ಡಿಫೆನ್ಸ್ ಬಜೆಟ್. ಅದರಲ್ಲೇ ಅರ್ಥ ಮಾಡ್ಕೊಳ್ಬೋದು ನಾವು ಈ ಭದ್ರತೆಯ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಅಂತೇಳಿ. ಎಲ್ಲ ಸ್ತರಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ, ಎಲ್ಲ ಸ್ತರದ ಜನರಿಗೆ ಸಹ ತಲುಪುವ ಹಾಗೆ. ಇವನ್ ಜನ್ಧನ್ ಇರ್ಬೋದು, ಕಿಸಾನ್ ಸಮ್ಮಾನ್ ಇರ್ಬೋದು. ಈ ಹಿಂದೆ ರಾಜೀವ್ ಗಾಂಧಿ ಅವರೇ ಹೇಳಿರುವಂಥದ್ದು, ಕೇಂದ್ರದಿಂದ ಒಂದು ಸವಲತ್ತು ಜನರಿಗೆ ಮುಟ್ಟಬೇಕಾದ್ರೆ 85% ಅದು ಐಸಿನ ರೀತಿ ಕರಗಿ ಹೋಗ್ತದೆ, 15% ಮಾತ್ರ ಜನರಿಗೆ ಸಿಗ್ತದೆ ಅಂತೇಳಿ ಅವರೇ ಒಪ್ಪಿದ್ದಾರೆ. 85% ಅಂತೇಳಿ ರಾಜೀವ್ ಗಾಂಧಿ ಅವರು. ಆದರೆ ಇವತ್ತು ನೇರವಾಗಿ ರೈತನ ಅಕೌಂಟಿಗೆ ಹಣ ಹೋಗ್ತದೆ. ಇದೆಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿದ್ದು ಈ ದೇಶವನ್ನು ಸುವ್ಯವಸ್ಥಿತವಾಗಿ ಮುನ್ನಡೆಸತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ 9 ವರ್ಷಗಳ ಕಾಲ ಮಾಡಿದ್ದಾರೆ. ದೇವರ ಆಶೀರ್ವಾದ ಅವರಿಗೆ, ಜನರ ಆಶೀರ್ವಾದ ಇದೆ. ಇನ್ನೂ ಸಹ ಸದೃಢವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಓಕೆ ಸರ್, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಕುಂದೇಶ್ವರ. ನರೇಂದ್ರ ಮೋದಿ ಹೇಗೆ ಹೇಳಿದರೆ, ತೆರಿಗೆ ಅಂದರೆ GST ತೆರಿಗೆ, ಪೆಟ್ರೋಲಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್, ED IT ದಾಳಿ, ಕಠೋರ ಅಂದರೆ ಕಠೋರ. ಹಣ ಬರುವ ವಿಚಾರದಲ್ಲಿ, ತೆರಿಗೆ ಸರ್ಕಾರಕ್ಕೆ ಬರುವ ವಿಚಾರದಲ್ಲಿ ಕಠೋರ ಅಂದರೆ ಕಠೋರ. ಅದು ಯಾರ ಮುಖವನ್ನು ನೋಡೋದಿಲ್ಲ. ಎಲ್ಲದಕ್ಕೂ GST ಆಗ್ತದೆ, ಅಥವಾ ಎಲ್ಲದರಿಂದ ತೆರಿಗೆ. ಪೆಟ್ರೋಲಲ್ಲಿ ಬ್ಯಾರಲ್ ರೇಟ್ ಕಮ್ಮಿ ಆದರೂ ಇವ್ರದ್ದು ರೇಟ್ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಇರ್ತದೆ. ಅಂದರೆ ಹಣ ಬರುವ, ತೆರಿಗೆ ಆದಾಯ ಬರುವ ವಿಚಾರದಲ್ಲಿ ಯಾವ ಮುಖವನ್ನು ಯಾರನ್ನು ಅವರು ನೋಡೋದಿಲ್ಲ. ಆದರೆ ಅದೇ ರೀತಿ ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಕೂಡ ಉಚಿತವಾಗಿ ಅಕ್ಕಿ ಮತ್ತು ಅದೇ ರೀತಿ ಲಸಿಕೆಯನ್ನು ಕೂಡ ಕೊಟ್ಟರು. ಅದು ಕೂಡ ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಅಂದರೆ ತಗೊಳ್ಳುವಾಗ ಯಾವುದೇ ಮುಲಾಜಿಲ್ಲ, ಹಾಗೆ ಕೊಡುವಾಗಲೂ ಆ ಸಂದರ್ಭದಲ್ಲಿ ಕೊಡ್ತಾರೆ. ಆದರೆ ನರೇಂದ್ರ ಮೋದಿಯ ಕೆಲವೊಂದು ವೈಫಲ್ಯಗಳು, ಅಂದರೆ ಅದು ಪ್ರಾಯೋಗಿಕವಾಗಿ ಹೇಳುವಂಥದ್ದು, ನೋಟ್ ಬ್ಯಾನ್ ಅಥವಾ ಸ್ವಿಸ್ ಬ್ಯಾಂಕಿನಿಂದ ಹಣ ಬರದಿರುವಂಥದ್ದು, ಇದೆಲ್ಲಗಳು ಒಂದು ಸೈಡಲ್ಲಿ ಇದ್ರೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಬೇಕಾದಂಥ ಗೌರವ ಸಿಕ್ಕಿದೆ, ದೇಶದಲ್ಲಿ ಭದ್ರತೆ ಸಿಕ್ಕಿದೆ, ಗಡಿ ಭದ್ರತೆ ಇದೆ, ಎಲ್ಲ ರೀತಿಯಲ್ಲೂ ಈಗ ಸದ್ಯದ ಮಟ್ಟಿಗೆ ಅಂದರೆ ಒಂದು ಬೆಲೆ ಏರಿಕೆ ಕೆಲವೊಂದು ಕಡೆ ಕಾಡ್ತಾ ಇದ್ದರೂ ಕೂಡ ನಾವು ಬದುಕಲಿಕ್ಕೆ ಏನು ಸಮಸ್ಯೆ ಇಲ್ಲ. ಅಂದರೆ ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳನ್ನ ನೋಡುವಾಗ ನಾವು ಒಳ್ಳೆ ಬೆಟರ್ ಪೊಸಿಷನ್ಲಿದೆ. GDP ಜಾಸ್ತಿ ಆಗ್ತಾ ಇದೆ, ಮತ್ತು ಹೂಡಿಕೆಗಳು ಸಿಕ್ಕಾಬಟ್ಟೆ ವಿದೇಶದಿಂದ ಬರ್ತಾ ಇದೆ ಹೇಳಿದರೆ ನಮಗೆ ಇಲ್ಲಿ ಲಾಭದ ಎಲ್ಲ ಲಕ್ಷಣಗಳು ಕಾಣ್ತಾ, ಅಂದರೆ ಬದುಕು ಇನ್ನೂ ಉತ್ತಮಗೊಳ್ಳುವ ಚಾನ್ಸ್ ಇದೆ. ಇದರ ನಡುವೆ ಕೆಲವೊಂದು ಅಂಧ ಭಕ್ತರು ಹೇಳ್ತಾರೆ,
ಅವ್ರು ಏನು ಹೇಳಿದ್ರೆ ಏನು ಮಾಡಿದ್ರು ಮೋದಿಯನ್ನ ಸಂಬಂಧವೇ ಇಲ್ಲ. ಎಷ್ಟೋ ಶತಕೋಟಿ ಸಾಲವನ್ನ ತೀರಿಸಿದ್ರು, ಆ ಸಾಲ ತೀರಿಸಿದ್ರು, ಇಷ್ಟು ನಂಬರ್ ಒನ್ ಇದು ಮಾಡಿದ್ರು, ಈ ರೀತಿಯಾಗಿ ಮತ್ತೆ ಅಂದ್ರೆ ಎಲ್ಲವನ್ನೂ ಕೂಡ ನೋಟ್ನಲ್ಲಿ ಚಿಪ್ ಇದೆ, ಐಸಾಟೋಪ್ ಇದೆ ಅಂತ ಹೇಳಿ ಏನೇನೋ ಹೇಳ್ಕೊಂಡು ಕೆಲವೊಂದು ಭಕ್ತರು ಒಂದು ಜನರನ್ನ ಏನು ಅಥವಾ ಇನ್ನು ಕೆಲವು ಇನ್ನೊಂದು ವಿರೋಧ ಪಕ್ಷದವರು 15 ಲಕ್ಷವನ್ನ ಕೊಡ್ತೇನೆ ಹೇಳಿದ್ರು, ಚಿನ್ನದ ರಸ್ತೆ ಮಾಡ್ತೇನೆ ಅಂದ್ರೆ ಆ ರೀತಿಯಾಗಿ ಅವರು ಯಾವತ್ತೂ ಹೇಳಿಲ್ಲ. ತಂದ್ರೆ ಇಷ್ಟ ಆಗ್ತದೆ ಅಂತ ಒಂದು ಹೋಲಿಕೆಗಳು ಮಾಡುವಂಥದ್ದು ಅಂಥದ್ದೆಲ್ಲ ಮಾಡಿದ್ರು. ಈ ಕಡೆ ಅಂಧ ಭಕ್ತರದ್ದು ಕೆಲವು ಕೂಡ ಸುಳ್ಳು ಅಂದ್ರೆ ಉತ್ಪ್ರೇಕ್ಷಿತ ಕೆಲವೊಂದು ವರದಿಗಳು. ಸಣ್ಣದೊಂದು ಉದಾಹರಣೆ ಹೇಳ್ತೇನೆ. ನಮ್ಮ ಕೇಬಲ್ ಟಿವಿ ಬರುವಾಗ ಮೊದಲು ಎಷ್ಟು 200 ರೂಪಾಯಿ ಕೊಟ್ಟರೆ ಏನೋ ಎಲ್ಲ ಚಾನಲ್ಗಳು ಬರ್ತಾ ಇತ್ತು. ಆವಾಗ ಹೇಳಿದ್ರು ಈಗ ಮೋದಿ ಹಾಗೆ ಮಾಡಿದರು, ನಿಮಗೆ ಒಂದು ಚಾನಲ್ ಬೇಕಾದ ಚಾನಲ್ ಮಾತ್ರ ನೋಡ್ಬೋದು, ನೀವು 150 ರೂಪಾಯಲ್ಲಿ ಎಲ್ಲ ಚಾನಲ್ ನೋಡ್ಬೋದು ಅಂತ ಹೇಳಿದ್ರು. ಈಗ 400 ರೂಪಾಯಿ ಕೊಟ್ಟರಲ್ಲ, 500 ರೂಪಾಯಿ ಕೊಟ್ಟರು, 600 ರೂಪಾಯಿ ಕೊಟ್ಟರು ಎಲ್ಲ ಚಾನಲ್ ನೋಡ್ಲಿಕ್ಕೆ ಆಗುತ್ತೆ. ಅದು ಮೋದಿ ಮಾಡಿದಂತಲ್ಲ, ಆದ್ರೆ ಇಲ್ಲಿ ಅಂಧ ಭಕ್ತರು ಅಥವಾ ಇವರೆಲ್ಲ ಬರೆಯುವಂಥದ್ದು ಅಂದ್ರೆ ಅಂತಹ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟರೆ ಅವರು ಏನು ತೆರಿಗೆ ವಸೂಲಿ ಅಥವಾ ಬಡವರು ಶ್ರೀಮಂತರು ಮಧ್ಯಮ ವರ್ಗದವರು ಆ ಥರ ಯಾವುದೇ ತೆರಿಗೆ ವಿಷಯದಲ್ಲಿ ಪಕ್ಕ. ಹಾಗಾಗಿ ಒಬ್ಬ ಅಂತ ನಿಷ್ಠುರವಾದಿಗೆ ಮಾತ್ರ ನಿಷ್ಠುರವಾದ ನಿರ್ಣಯಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಪರ್ಯಾಯ ಇಲ್ಲ ಮೋದಿಗೆ. ಇನ್ನು ಯಾವುದು ಕಾಂಗ್ರೆಸ್ ಪಕ್ಷದಲ್ಲೂ ನನಗೆ ಯಾರು ಕಾಣ್ತಾ ಇಲ್ಲ. ಕೇಜ್ರಿವಾಲ್ ಹೇಳಿದ್ರೆ ಅವ ಅಪ್ಪಟ ಸುಳ್ಳ ಓತಿಕ್ಯಾತ ಅಂದ್ರೆ ಬೇಕಾದಾಗೆ ಏನು ಬಣ್ಣ ಬದಲಾಯಿಸ್ತಾರೆ. ಹಾಗೆ ಮಮತಾ ದೀದಿ ಅಥವಾ ಯಾರು ಕೂಡ ಸಮರ್ಥವಾಗಿ ರಿಪ್ಲೇಸ್ ಮಾಡಬಲ್ಲಂತ ಒಂದು ಏನು ನಾಯಕ ರಾಹುಲ್ ಗಾಂಧಿಯನ್ನು ವರ್ಚಸ್ಸಿರುವ ರಾಹುಲ್ ಗಾಂಧಿಯನ್ನು ನಾನು ಈ ಮಟ್ಟದಲ್ಲಿ ಖಂಡಿತ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಇವತ್ತು ನಿನ್ನೆಯನ್ನು ಕೊಟ್ಟಂತ ಕೆಲವೊಂದು ಹೇಳಿಕೆಗಳು ವಿದೇಶದಲ್ಲಿ ಕೂಡ ಅವರು ಇನ್ನೂ ಅವರು ಪಳಗಬೇಕು, ಇನ್ನಷ್ಟು ರಿಪ್ಲೇಸ್ ಮಾಡಬಲ್ಲಂತ ಯಾವುದೇ ಸದ್ಯದ ಆಯ್ಕೆ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಸದ್ಯದ ಮಟ್ಟಿಗೆ ಅನಿವಾರ್ಯ. ಮತ್ತೆ ಇನ್ನು ಆಶೆ ಭಾವನೆಗಳನ್ನ ಇಟ್ಕೊಳ್ಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕೂಡ. ಹಾಗಂತ ನಮ್ಮ ಬದುಕು ದಿಢೀರ್ ಉತ್ತಮ ಆಗ್ತದೆ, ತೆರಿಗೆ ಕಟ್ಟದೆ, ಏನು ಉಚಿತ ಸಿಗ್ತದೆ, ಗ್ಯಾರಂಟಿ ಅಂತದ್ದು ಯಾವುದನ್ನು ನಿರೀಕ್ಷೆ ಮಾಡಬೇಡಿ. ನೀವು ಮೈ ಬಗ್ಗಿಸಿ ದುಡಿಯಿರಿ, ನಿಮಗೆ ಭದ್ರತೆ ರಕ್ಷಣೆಯನ್ನು ಕೊಡ್ತಾರೆ, ಅಷ್ಟೊಂದನ್ನು ಖಂಡಿತ ಹೇಳಬಲ್ಲ. ಓಕೆ, ಎಸ್, ಇದು ಮೋದಿಯವರ ನವಹಾದಿ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಅವರ ಒಂದು ಆಡಳಿತಕ್ಕೆ 9 ವರ್ಷಗಳು ನಿನ್ನೆಯ ದಿನ ಪೂರೈಕೆಯಾಗಿದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಆಡಳಿತ ಹೇಗೆ ಅನಿಸಿತ್ತು ಅಂತ ಬಂದಾಗ ನಾವು ಬಹುಶಃ 1-2 ಸ್ಟೆಪ್ಗಳಲ್ಲಿ ಮಾತ್ರ ಇದ್ವಿ. ಅವ್ರು ಮಾಡಿರುವಂತಹ ಬಹಳಷ್ಟು ಕೆಲಸ ಕಾರ್ಯಗಳು ಇತ್ತು. ಆದರೆ ಬಹಳಷ್ಟು ಸ್ವಚ್ಛ ಭಾರತ ಅಭಿಯಾನದಿಂದ ಹಿಡಿದು ಬಹಳಷ್ಟು CAA ವಿಚಾರಗಳು, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ. ಅನೇಕ ಕರೆಗಳು ಈಗಲೂ ಕೂಡ ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ಇನ್ನು ಮುಂದಕ್ಕೆ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ನರೇಂದ್ರ ಮೋದಿ ಅವರು 9 ವರ್ಷಗಳು ಪೂರೈಕೆ ಮಾಡಿದ್ದಾರೆ. ಜೊತೆಗೆ ಮುಂದೆ ಯಾರಾಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಸದ್ಯಕ್ಕೆ ನರೇಂದ್ರ ಮೋದಿ ಅವರನ್ನ ಹೋಲುವಂತಹ ನಾಯಕ ಮತ್ತೊಬ್ಬರಿಲ್ಲ ಅನ್ನುವಂಥದ್ದು ಜನಸಾಮಾನ್ಯ ಹೇಳ್ತಾ ಇರುವಂತಹ ವಿಚಾರ. ಅದೇನೇ ಇರಲಿ, ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ, ಕೆಲಸಗಳನ್ನ ಮಾಡಿಲ್ಲ ಅನ್ನೋಂತಂದ್ರೆ ಅವರನ್ನ ಅಭಿಮಾನ ಗೌರವದಿಂದ ಕಾಣುವವರು ನರೇಂದ್ರ ಮೋದಿ ಅವರೇ ನಮ್ಮ ಅಪ್ರತಿಮ ನಾಯಕರು, ನಮ್ಮ ಜನನಾಯಕರು ಅನ್ನುವಂತಹ ವಿಚಾರಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ನಾನು ಆಗ್ಲೇ ಹೇಳಿದಾಗೆ ಒಂದ್ ಕಡೆ ಇಂದಿರಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು, ರಾಜೀವ್ ಗಾಂಧಿ ಅವರು, ಇವೆಲ್ಲದರ ನಡುವೆ ನರೇಂದ್ರ ಮೋದಿ ಅವರು ಬಹಳಷ್ಟು ವರ್ಷಗಳ ಕಾಲ ಆಡಳಿತವನ್ನ ಮಾಡಿದಂತಹ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ತಾರೆ. ಇದು ಕೂಡ ಗಮನಾರ್ಹವಾಗಿರುವಂತಹ ವಿಚಾರ. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂತವರು ರಾಧಾಕೃಷ್ಣ ಅವರು, ಬಿಜೆಪಿ ವಕ್ತಾರರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಾಲ್ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಅವರು, ಸರ್ ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 20 ಫ್ರೆಂಡ್ಸ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್